ಎಲ್ಲರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು ವತಿಯಿಂದ ಇದೇ ಮೊದಲನೇ ಬಾರಿಗೆ, ಕರ್ನಾಟಕದಲ್ಲಿ ಮೊದಲು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು, ಇದೇ ಮೊದಲನೇ ಬಾರಿಗೆ ಕಾನೂನು ಶಿಕ್ಷಣ, ಕಾನೂನು ತಿಳುವಳಿಕೆ ಹಾಗೂ ಕಾನೂನು ಸಮಸ್ಯೆಗಳಿಗೆ ನೇರವಾದಂತಹ ಸಂವಾದ. ಈ ಮುಂಚೆ ಕರ್ನಾಟಕದ ಇತಿಹಾಸದಲ್ಲೇ ಒಬ್ಬ ಹೆಸರಾಂತ, ನಿಷ್ಠಾವಂತ ಹಾಗೂ ಪ್ರಾಮಾಣಿಕವಾದಂತಹ ದಕ್ಷ ನಿವೃತ್ತ ಅಥವಾ ವಿಶ್ರಾಂತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಕಾನೂನು ಸಮಸ್ಯೆಗಳ ವಿಚಾರವಾಗಿ ಜನಸಾಮಾನ್ಯರ ನಡುವೆ, ಆ ಜನಸಾಮಾನ್ಯರು ಏನು ಆ ಕಾನೂನಿನ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ, ಈ ನಿಟ್ಟಿನಲ್ಲಿ ಆ ಕಾನೂನಿನ ಸಮಸ್ಯೆಗೆ ನೇರವಾಗಿ ಈ ಮುಂಚೆ ಯಾರೂ ಸಹ ಉತ್ತರವನ್ನ ನೇರವಾಗಿ ಕೊಟ್ಟಿರ್ಲಿಕ್ಕಿಲ್ಲ ಅನ್ನೋ ಒಂದು ಆ ನಿಟ್ಟಿನಲ್ಲಿ ಇವತ್ತು ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನ ನಾವು ಆಚರಿಸ್ತಾ ಇದ್ವಿ. ನೋಡಿ, ಡೋಂಟ್ ಆಸ್ಕ್ ಎ ಫಿಲಾಸಫರ್, ಆಸ್ಕ್ ಅನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಂತ. ನೀವು ಒಬ್ಬ ವೇದಾಂತಿ ಹೇಳುವಂತವನ್ನ ಏನು ನಮ್ಮ ಸಮಸ್ಯೆಗಳನ್ನ ಕೇಳೋಕ್ ಹೋಗ್ಬಾರ್ದು. ಆ ಆ ಒಂದು ಸಮಸ್ಯೆಗಳನ್ನ ನಿಜವಾಗ್ಲೂ ಸಹ ಯಾರು ಅದನ್ನ ಕೇಳಿರ್ತಾರೆ, ಅದನ್ನ ಆ ಸಮಸ್ಯೆಗಳಿಗೆ ಏನು ಪರಿಣಿತರಿರ್ತಾರೆ, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇರ್ತಾರೆ, ಸೊ ಅವ್ರನ್ನ ನಾವು ಕೇಳಬೇಕಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಲ್ಕರ್ ಅಂತ ಹೇಳಿ. ನೋಡಿ, ಸಾಹೇಬ್ರ ಬಗ್ಗೆ ನಾನು ಒಂದು ಎರಡು ಮಾತನ್ನ ಹೇಳ್ತೀನಿ. ನಾವು ನಮ್ಮ ಏನು ನಮ್ಮ ತಂದೆ ತಾಯಂದ್ರು ಹೇಳ್ತಿರ್ತಾರೆ, ಏನಂತ ಹೇಳ್ತಾ ಇರ್ತಾರೆ ಅಂದ್ರೆ, ಏನು ನನ್ನ ಮಗ ದೊಡ್ಡವನಾದ ನಂತರ ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ, ಸೈಂಟಿಸ್ಟ್ ಆಗ್ಲಿ, ಸೊ ಅಥವಾ ರಾಜಕಾರಣಿ ಆಗ್ಲಿ, ಆ ರೀತಿ ಆಗಿ ತಮ್ಮ ಮಕ್ಕಳಿಗೆ ಪ್ರೇರಣೆಯನ್ನ ಕೊಡ್ತಾ ಇರ್ತಾರೆ. ಆದ್ರೆ ನಮ್ಮ ಸಾಹೇಬ್ರು ಯಾವ ರೀತಿಲಿ ತಮ್ಮ ತಂದೆಯ ಬಗ್ಗೆ ಹೇಳ್ತಾರೆ ಅಂತಂದ್ರೆ, ತನ್ನ ತಂದೆ ಹೇಳ್ತಾ ಇದ್ರಂತೆ, ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ತರ ಆಗ್ಬೇಕು ಅಂತ ಹೇಳ್ತಾ ಇದ್ರಂತೆ. ಸೊ ಈ ನಿಟ್ಟಿನಲ್ಲಿ ಅವ್ರ ಹೆಸರಲ್ಲೂ ಸಹ ಅವ್ರ ನಾಮಾಂಕಿತದಲ್ಲೂ ಸಹ ನಾವು ಬಾಬಾ ಸಾಹೇಬ್ ಅನ್ನೋದನ್ನ ನಾವು ನೋಡ್ತೀವಿ. ಬಾಬಾ ಸಾಹೇಬ್ ಜಿನರಾಲ್ಕರ್ ಅವರು. ಸೊ ಇವರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಸೊ ಇವರು ಏನು ವಿಶ್ರಾಂತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು. ಪ್ರಸ್ತುತವಾಗಿ ಇವರು ಡಾಕ್ಟರ್ BR ಅಂಬೇಡ್ಕರ್ ಆ ಅಭಿವೃದ್ಧಿ ನಿಗಮದಲ್ಲಿ ಕಾನೂನು ಸಲಹೆಗಾರರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಈ ಮುಂಚೆ ಸಾಕಷ್ಟು ಅನುಭವವನ್ನ ಆ ಸಿವಿಲ್ ಜಡ್ಜ್ ಹಾಗೂ JMFC ಆಗಿ ಕರ್ನಾಟಕದ ಸಾಕಷ್ಟು ಕಡೆ ಕೆಲಸವನ್ನ ಮಾಡಿರ್ತಾರೆ. ಹಾಗೂ ಸೀನಿಯರ್ ಸಿವಿಲ್ ಜಡ್ಜ್ ಆಗಿ ಕೆಲಸವನ್ನ ಮಾಡಿರ್ತಾರೆ. ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಕೆಲಸವನ್ನ ಮಾಡಿರ್ತಾರೆ. ಮೆಂಬರ್ ಸೆಕ್ರೆಟರಿ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿಯಲ್ಲಿ ಮೆಂಬರ್ ಸೆಕ್ರೆಟರಿ ಆಗಿ ಒಂದು ಜನಸಾಮಾನ್ಯರಿಗೆ ಏನು ಕಾನೂನು ಶಿಕ್ಷಣವನ್ನ, ಕಾನೂನು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರ್ತಾರೆ. ಮತ್ತು ಏನು ಲೀಗಲ್ ಅಡ್ವೈಸರ್ ಆಗಿ ಹೌಸಿಂಗ್ ಬೋರ್ಡ್, ಕರ್ನಾಟಕ ಹೌಸಿಂಗ್ ಬೋರ್ಡ್ ಬ್ಯಾಂಗ್ಳೂರ್ನಲ್ಲೂ ಸಹ ಕಾನೂನು ಸಲಹೆಗಾರ ಕೆಲಸ ಮಾಡಿರ್ತಾರೆ. ಹಟ್ಟಿ ಗೋಲ್ಡ್ ಮೈನ್ಸ್ ನಲ್ಲೂ ಸಹ ಕಾನೂನು ಸಲಹೆಗಾರರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಮತ್ತು ಪ್ರಸ್ತುತವಾಗಿ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸೊ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಒಂದು ಜನಸಾಮಾನ್ಯರಿಗೆ ಆ ಏನು ತಮ್ಮ ಒಂದು ಸೇವೆ, ತಾವು ಏನು ಒಂದು ಅಪಾರವಾದಂತಹ ನ್ಯಾಯಾಧೀಶರಾಗಿ ಅಪಾರವಾದಂತಹ ಜ್ಞಾನವನ್ನ ಸಂಪಾದಿಸಿರ್ತಾರೆ. ಆ ಅಪಾರವಾದ ಜ್ಞಾನವನ್ನ ಜನಸಾಮಾನ್ಯರಿಗೆ ಅದನ್ನ ಮುಟ್ಟಿಸ್ಬೇಕು ಮತ್ತು ಜನಸಾಮಾನ್ಯರ ಜೊತೆಗೆ ಅವ್ರ ಜೊತೆಗೂ ಬೆರೆತು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಅವ್ರಿಗೆ ಸರಿಯಾದಂತಹ ದಿಕ್ಸೂಚಿಯಾಗಿ ಕೆಲಸವನ್ನ ಮಾಡ್ಬೇಕು ಅಂತ ಹೇಳ್ತಾ, ಸೊ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ದೊಡ್ಡ ಮನಸ್ಸಿಂದ ನೋಡಿ. ಆ ಈ ರೀತಿಯ ನಾನು ಹೇಳ್ತಾ ಇದ್ದೆ ಏನಂತಂತಂದ್ರೆ, ಈ ರೀತಿಯಾದಂತಹ ಕಾರ್ಯಕ್ರಮ ಈ ಮುಂಚೆ ಎಲ್ಲೂ ಸಹ ಮಾಡಿರುವಂತಹ ಉದಾಹರಣೆಗಳು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಈ ರೀತಿಯಾದಂತಹ ನೇರವಾಗಿ ಜನಸಾಮಾನ್ಯರ ಕಾನೂನು ಸಮಸ್ಯೆಗಳಿಗೆ ಕಾನೂನು ಸಂವಾದವನ್ನ ಮಾಡ್ತಾ ಇರೋದು ಕರ್ನಾಟಕದಲ್ಲೇ ಮೊದಲು ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಲ್ಕರ್ ಅವರು ಇವತ್ತು ನಮ್ಮ ಒಂದು ಜೊತೆ ಬಂದಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಗೊಳಿಸ್ಬೇಕು ಅಂತ ನಾನು ಸವಿನಯವಾಗಿ ಅವ್ರನ್ನ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಈ ಕಾರ್ಯಕ್ರಮವನ್ನ ತಾವು ಭಾನುವಾರದೊತ್ತು ಪ್ರತಿ ಭಾನುವಾರ
ಸಂಜೆ 8 ಗಂಟೆಯಿಂದ 9 ಗಂಟೆವರೆಗೂ ತಾವು ನಡೆಸ್ಕೊಡ್ತೀನಿ ಅಂತ ಬಂದಿರೋದು ನಮ್ಮ ಎಲ್ಲರ ಸೌಭಾಗ್ಯ ಅಂತ ನಾವು ಭಾವಿಸ್ತೀವಿ ಸರ್. ತಮ್ಮ ಒಂದು ರಿಚ್ ಎಕ್ಸ್ಪೀರಿಯನ್ಸ್ ಏನಿದೆ ಮತ್ತು ರಿಚ್ ನಾಲೆಜ್ ಏನಿದೆ, ನೀವು ವಾಟ್ ದಟ್ ಯು ಹ್ಯಾವ್ ಅಟೈನ್ಡ್ ಫ್ರಮ್ ದ ಸೆವರಲ್ ಇಯರ್ಸ್ ವೈಲ್ ಯು ಆರ್ ಇನ್ ಜುಡಿಷಿಯಲ್ ಸರ್ವಿಸ್. ಸೊ ಆ ಒಂದು ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಈ ಶಂಕುದಲ್ಲಿ ಬಂದರೆ ತೀರ್ಥ ಅಂತ ಒಂದ್ ಕಡೆ ನಮ್ಮ ಏನು ನಾಣ್ಣುಡಿ ಇದೆ. ಸೊ ಆ ನಿಟ್ಟಿನಲ್ಲಿ ಸೊ ಯು ಆರ್ ಅನ್ ಎಕ್ಸ್ಪರ್ಟ್, ಸಬ್ಜೆಕ್ಟ್ ಎಕ್ಸ್ಪರ್ಟ್. ಸೊ ಹಾಗಾಗಿ ತಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಡೆಯಿಂದಾನೇ ನಮ್ಮ ಕಾನೂನು ಸಮಸ್ಯೆಗಳಿಗೆ ಪರಿಹಾರವನ್ನ ತಗೊಂಡಾಗ ಹೆಚ್ಚು ಜನಸಾಮಾನ್ಯರಿಗೆ ರೀಚ್ ಆಗ್ತೀರಿ ಮತ್ತು ಹೆಚ್ಚು ಜನಸಾಮಾನ್ಯರಿಗೆ ಹತ್ರ ಆಗ್ತೀರಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಾ. ಮಹಾದೇವ್, ಅನು, ಅರವಿಂದ್, ಚಿದಾನಂದ್, ಮಂಜುಳಾ, ಮೋನಿಕಾ. ಸೊ ನಮ್ಮ ತುಮಕೂರು ಚಾನೆಲ್ನವರು ಸಹ ಈ ಒಂದು ಕಾರ್ಯಕ್ರಮವನ್ನ ಈ ಎಲ್ಲರಿಗೂ, ಜನಸಾಮಾನ್ಯರು ಎಲ್ರಿಗೂ ಸಹ ಇದನ್ನ ರೀಚ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಸಹ ಸಹಕಾರಿಯಾಗಿ ನಿಂತಿದ್ದಾರೆ. ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳ್ತಾ, ಎಲ್ಲಾ ಮೀಡಿಯಾ ದವ್ರಿಗೆ ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದವನ್ನ ಚಾಲನೆಯನ್ನ ಮಾಡೋಣ. ಸೊ ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ಮೊದಲನೇದಾಗಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಸರ್, ಮೊದಲನೇದಾಗಿ ನಾನು ತಮಗೆ ಪ್ರಶ್ನೆಯನ್ನ ಕೇಳ್ತೀನಿ. ಯಾರಿಗಾದ್ರೂ ಪ್ರಶ್ನೆಗಳೇನಾದ್ರೂ ಇದ್ರೆ ನಾವು ಮೊದಲ ಆದ್ಯತೆಯನ್ನ ಈ ಒಂದು ಕಾರ್ಯಕ್ರಮದ ಬೆನಿಫಿಷಿಯರೀಸ್ ಆದಂತಹ ಜನಸಾಮಾನ್ಯರಿಗೆ ನಾವು ಮೀಸಲಾಗಿಟ್ಟಿರ್ತೀವಿ. ಅವರ ಪ್ರಶ್ನೆಗಳಿಗೆ ಮೊದಲ ಪ್ರಾಧಾನ್ಯತೆಯನ್ನ ಕೊಡ್ತೀವಿ. ಯಾರಾದ್ರೂ ಪ್ರಶ್ನೆಗಳನ್ನ ಶುರು ಮಾಡೋದಾದ್ರೆ ಪ್ರಶ್ನೆಗಳನ್ನ ಶುರು ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ರಶ್ನೆಗಳು ಏನಾದ್ರೂ ಇದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಯಾರಾದ್ರೂ ಪ್ರಶ್ನೆಯನ್ನ ಶುರು ಮಾಡ್ತೀರಾ? ಯಾರಾದ್ರೂ ಮಾತಾಡ್ತೀರಾ? ಪ್ಲೀಸ್ ಅನ್ಮ್ಯೂಟ್ ಯುವರ್ ಸೆಲ್ಫ್, ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಸ್ಪೀಕ್. ದಯವಿಟ್ಟು ಅನ್ಮ್ಯೂಟ್ ಅನ್ನ ಮಾಡಿಕೊಂಡು ಪ್ರಶ್ನೆಗಳನ್ನ ಕೇಳಿ. ಪ್ರಶ್ನೆಗಳನ್ನ ಕೇಳ್ದಲೇ ಇದ್ರೆ ನಾವು ಚರ್ಚೆಯನ್ನ ಒಂದು ಜೆನರಿಕ್ ವಿಷಯಗಳ ಒಂದು ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಮಾತಾಡ್ತೀರಾ? ನೋಡಿ ಸಾಹೇಬ್ರೀಗ ತಮ್ಗೆ ನಾನು ಮೊದಲನೇ ಪ್ರಶ್ನೆ ಕೇಳ್ತೀನಿ. ಈ ಜೀವನ ಜಂಜಾಟದಲ್ಲಿ ಕಾನೂನು ಹೇಗೆ ಮುಖ್ಯವನಿಸುತ್ತೆ? ಅದ್ರ ಬಗ್ಗೆ ತಮ್ಮ ಏನಾದ್ರೂ ಮಾಹಿತಿಯನ್ನ ಕೊಡ್ತೀರಾ ಸರ್? ತಮ್ಮ ಅನುಭವನ ಹಂಚಿಕೊಳ್ಳಿ ಸರ್ ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಮನುಷ್ಯನ ಪ್ರತಿಯೊಂದು ಜೀವನದ ಮಜಲುಗಳಲ್ಲಿ ಕಾನೂನು ಬಹಳ ಮಹತ್ವವಾದ ಪಾತ್ರವನ್ನು ವಹಿಸ್ತದೆ. ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಅಥವಾ ಸತ್ತ ನಂತರವೂ ಕೂಡ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕಾನೂನಿನ ಅವಶ್ಯಕತೆ ಇದೆ. ಹುಟ್ಟುವ ಮುಂಚೆ ಕಾನೂನು ಆರಂಭ ಆಗ್ತದೆ. ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗ ಅದನ್ನೇನಾದ್ರೂ ಅಬಾರ್ಷನ್ ಮಾಡಿದ್ರೆ ಅದು ಕೂಡ ಶಿಕ್ಷಾರ್ಹ ಅಪರಾಧ ಆಗ್ತದೆ. ಹಾಗೆ ನಮ್ಮ ಬದುಕಿನ ಎಲ್ಲ ಹಂತಗಳಲ್ಲೂ ಕೂಡ ಕಾನೂನು ಅನ್ವಯ ಆಗ್ತದೆ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿ ತನ್ನ ಸಾಯೋಕ್ಕಿಂತ ಮುಂಚೆ ಒಂದು ಮರಣ ಪತ್ರವನ್ನ ಬರೆದಿಟ್ಟು ಅವನು ತೀರ್ಕೊಂಡ ಅಂದ್ರೆ ಅವನ ಇಚ್ಛೆಯಂತೆ, ಅವನ ಮರಣ ಪತ್ರದ ಆಶಯದಂತೆ ಅವನ ಆಸ್ತಿ ವಿಲೇವಾರಿ ಕೂಡ ಆಗ್ತದೆ. ಒಬ್ಬ ವ್ಯಕ್ತಿ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದ ಅಂದ್ರೆ ಆತನ ವಾರಸುದಾರರಿಗೆ ಏನು ಪರಿಹಾರ ಕೊಡಬೇಕು ಅನ್ನೋದನ್ನ ಯಥೋಚಿತ ಪರಿಹಾರವನ್ನ ನ್ಯಾಯಾಲಯಗಳು ನೀಡ್ತವೆ. ಯಾವುದೇ ಒಬ್ಬ ವ್ಯಕ್ತಿಯ ಕೊಲೆ ಆದ್ರೂ ಕೂಡ, ಆತ ಕೊಲೆ ಆದ್ಮೇಲೆ ಸತ್ತು ಹೋದ್ರೂ ಕೂಡ ಆ ಕೇಸನ್ನ ನಡೆಸಿ ತಪ್ಪಿತಸ್ಥರಿಗೆ ಕಾನೂನು ಶಿಕ್ಷೆಯನ್ನ ನೀಡ್ತದೆ. ಹೀಗೆ ಮನುಷ್ಯನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಹುಟ್ಟುವ ಮುಂಚಿನಿಂದಲೂ ಮತ್ತು ಸತ್ತ ನಂತರವೂ ಕೂಡ ಕಾನೂನು ತನ್ನ ಕಾರ್ಯಾಚರಣೆಯನ್ನ ಮಾಡ್ತದೆ. ಒಬ್ಬ ವ್ಯಕ್ತಿ ಸತ್ತ ನಂತರ ಅದು ಹಿಂದೂ ಲಾ ಇರ್ಬೋದು, ಮೊಮ್ಡನ್ ಲಾ ಇರ್ಬೋದು, ಸಕ್ಸೆಷನ್ ಆಕ್ಟ್ ಅಥವಾ ವಾರಸುದಾರ ಅಧಿನಿಯಮದಂತೆ ಆತನ ಆಸ್ತಿ ಹಂಚಿಕೆ ಆಗ್ತದೆ. ಅದರಿಂದ
ಕಾನೂನು ನಮ್ಮ ಜೀವನದಲ್ಲಿ ಬಹುದೊಡ್ಡ ಪಾತ್ರವನ್ನ ವಹಿಸ್ತದೆ. ಮತ್ತು ನಾವೇನಾದರೂ ತಪ್ಪು ಮಾಡಿ ನ್ಯಾಯಾಲಯಕ್ಕೆ ಹೋಗಿ ನನಗದು ಕಾನೂನು ಗೊತ್ತಿಲ್ಲ ಅಂತ ಹೇಳೋದು ಇಟ್ಸ್ ನಾಟ್ ಅ ಗುಡ್ ಡಿಫೆನ್ಸ್. ಯಾಕಂದ್ರೆ ನ್ಯಾಯಾಲಯಗಳು ಪ್ರತಿಯೊಬ್ಬರಿಗೂ ಕಾನೂನು ತಿಳಿದಿದೆ ಅಂತಾನೆ ಪೂರ್ವ ಭಾವಿಸ್ತವೆ. Ignorance of law is not an excuse. Court presumes that everybody knows the law. Therefore, it is not a good defense stating that I did not know the law. ಇಷ್ಟು ನಾನು ಈ ವಿಷಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ಹೇಳ್ತಿದ್ರಿ ಸರ್, ಮನುಷ್ಯ ಹುಟ್ಟೋದಕ್ಕಿಂತ ಮುಂಚೆ ತಾವು ಹೇಳ್ತಾ ಇದ್ರಿ ಅವಾಗ್ಲೂ ಸಹ ಕಾನೂನು ಅಪ್ಲೈ ಆಗುತ್ತೆ. ಅಂದ್ರೆ ಮನುಷ್ಯ ಇನ್ನೂ ಹುಟ್ಟಿರೋದಿಲ್ಲ, ಅಂದ್ರೆ ಅನ್ಬಾರ್ನ್ ಪರ್ಸನ್. ಸೊ ಹೌದು. ಅನ್ಬಾರ್ನ್ ಪರ್ಸನ್ಗೂ ಸಹ ನಾವು ಆಸ್ತಿಯನ್ನ ಕೊಡ್ಬೋದಾ ಸರ್? ಆತರ ಏನಾದ್ರೂ ಕಾನೂನಲ್ಲಿ ಇದೆಯಾ? ಈಗ ಹಿಂದೂ ಲಾದಲ್ಲಿ ಪಾರ್ಟಿಷನ್ ಮಾಡುವಾಗ ಇಫ್ ದಟ್ ವುಮನ್ ಈಸ್ ಪ್ರೆಗ್ನೆಂಟ್, ಹಾ ಹೇಳಿ ಸರ್, ಹಿಂದೂ ಹೇಳಿ ಸರ್. ಲಾದಲ್ಲಿ ಪಾರ್ಟಿಷನ್ ಮಾಡುವಾಗ ಆ ಹೆಣ್ಮಗಳು ಗರ್ಭಿಣಿ ಆಗಿದ್ದಳಂದ್ರೆ, ಆ ಪಾರ್ಟಿಷನ್ ಆದ ನಂತರ ಆ ಮಗು ಹುಟ್ಟಿತಂದ್ರೆ ಆ ಮಗು ಕೂಡ ಅದಕ್ಕೆ ಕಾನೂನಿನಲ್ಲಿ ನಾವು ಲೀಗಲ್ ಎಂಟಿಟಿ, ಕಾನೂನಿನ ಅಸ್ತಿತ್ವ ಅಂತ ನಾವು ಪರಿಗಣಿಸ್ತೀವಿ. ಅಂತಹ ಮಗುವು ಕೂಡ ಪಾರ್ಟಿಷನ್ ಅನ್ನ ರೀಓಪನ್ ಮಾಡಿ ಆ ಮಗುವು ಕೂಡ ಅದಕ್ಕೆ ಸಲ್ತಕ್ಕಂತ ಪಾಲನ್ನ ನೀಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಮಗು ಇನ್ನೂ ಹುಟ್ಟಿರೋದಿಲ್ಲ, ಆವಾಗ್ಲೇ ನಾವು ಅದಕ್ಕೆ ಆಸ್ತಿಯನ್ನ ಹಸ್ತಾಂತರಿಸಬಹುದಾ? ಹೌದೌದು. ಅಂದ್ರೆ ದಟ್ ಪಾರ್ಟಿಷನ್ ಕ್ಯಾನ್ ಬಿ ರೀಓಪನ್ಡ್ ಆಫ್ಟರ್ ದಿ ಬರ್ತ್ ಆಫ್ ದಿ ಚೈಲ್ಡ್. ಆಫ್ಟರ್ ದಿ ಬರ್ತ್ ಆಫ್ ದಿ ಚೈಲ್ಡ್. ಸೊ ಮಗು ಹುಟ್ಟಲೇಬೇಕು. ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಎಸ್ ಮೇಡಮ್, ಎಸ್ ಮೇಡಮ್, ಎಸ್ ಸರ್ ಮೇಡಮ್. ನನ್ನ ಹೆಸರು ಶಾಲಿನಿ ಅಂತ ಸರ್. ಎಸ್ ಮೇಡಮ್, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಮೇಡಮ್. ಹಾ ಮಾತಾಡಿ, ಒಂದ್ ನಿಮಿಷ ಮೇಡಮ್, ಮಾತು ಮುಗಿಸ್ಕೊಡ್ತಾರೆ, ತದನಂತರ ಕೇಳಿದ್ರು. ಸರ್ ಕೇಳಿ ಸರ್. ಮೆಜಾರಿಟಿಗೆ ಬಂದ್ಮೇಲೆ ಆ ಮಗು ತಾನೇ ಕೇಸ್ ಹಾಕ್ಬಹುದು, ಇಲ್ಲವೇ ಆ ಮಗು ಮೈನರ್ ಇದ್ದಾಗ್ಲೂ ಕೂಡ ಅವರ ತಾಯಿ ಆಸ್ ಎ ನ್ಯಾಚುರಲ್ ಗಾರ್ಡಿಯನ್ ಆ ಮಗುವಿನ ಪರವಾಗಿ ಕೇಸ್ ಹಾಕಿ ಆ ಮಗುವಿಗೆ ಸಲ್ತಕ್ಕಂತ ಪಾಲನ್ನ ಪಡಿಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಶಾಲಿನಿ ಅವರು ತಾವು ಅನ್ಮ್ಯೂಟ್ ಅನ್ನ ಮಾಡಿಕೊಂಡು ತಮ್ಮ ಪ್ರಶ್ನೆಗಳನ್ನ ಕೇಳಿ. ಸ್ವಾಮಿ ನಮಸ್ತೆ. ಸ್ವಾಮಿ ನಮಸ್ತೆ. ನಾನು ಶಾಲಿನಿ ಅಂತ ಅಂದ್ಬಿಟ್ಟು, ನನ್ನ ಪ್ರಶ್ನೆ ಏನು ಅಂತಂದ್ರೆ, ನನ್ನ ತಂದೆಯವರು ಫಾದರ್ ಒಂದು ಪರ್ಚೇಸ್ ಮಾಡಿರ್ತಾರೆ ಪ್ರಾಪರ್ಟಿನ. ಆ ಪ್ರಾಪರ್ಟಿ ಮಾರದಂತ ಸಂದರ್ಭದಲ್ಲಿ ನಾವೆಲ್ಲ ಸಣ್ಣ ಮಕ್ಳು ಇರ್ತೀವಿ, ಒಂದು 3-4 ಇಯರ್ಸ್ ಇರ್ತೀವಿ. ಈಗ ಆ ಪ್ರಾಪರ್ಟಿ ಬಂದು ಇವರು ತುಂಬಾ ಇದ್ರಲ್ಲಿ ಏನೋ ನಮ್ಮಪ್ಪ ಸೈನ್ ಆಗದೆ ಏನೋ ಮಾರ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಪ್ರಾಪರ್ಟಿನ ನಾವು ಮತ್ತೆ ಕೇಸ್ ಹಾಕ್ಲಿಕ್ಕೆ ನಾವೆಲ್ಲಾನು ಎಂಟೈಟಲ್ಲ ಅಂತ ಒಂದು ಪ್ರಶ್ನೆ ನನ್ಗೆ ಉದ್ಭವ ಆಗಿದೆ. ಸರಿ, ನಾವಾಗ ಮೈನರ್ಸ್ ಇರ್ತೀವಿ ಸ್ವಾಮಿ. ಸರಿ. ಹಾ, ಈಗ ಹಿಂದೂ ಲಾದಲ್ಲಿ ಆಸ್ತಿ ಬಗ್ಗೆ 2 ಕನ್ಸೆಪ್ಟ್ ಇದೆ. ಒಂದು ಪಿತ್ರಾರ್ಜಿತ ಆಸ್ತಿ, ಇನ್ನೊಂದು ಸ್ವಯಾರ್ಜಿತ ಆಸ್ತಿ. ಸ್ವಯಾರ್ಜಿತ ಆಸ್ತಿ ಇದ್ರೆ ಆ ವ್ಯಕ್ತಿ ತನ್ನ ಆಸ್ತಿಯನ್ನ ತನ್ನ ಮನಸ್ಸಿಗೆ ಬಂದಂಗೆ ಯಾರಿಗಾದ್ರೂ ವಿಲೇವಾರಿ ಮಾಡಬಹುದು. ಅದನ್ನ ಮಾರಾಟ ಮಾಡಬಹುದು, ಗಿಫ್ಟ್ ಮಾಡಬಹುದು, ಅಥವಾ ವಿಲ್ ಮಾಡಬಹುದು. ಈ ರೀತಿಯೊಳಗೆ ತನಗೆ ಖುಷಿ ಬಂದ ರೀತಿಯಲ್ಲಿ ತನ್ನ ಸ್ವಯಾರ್ಜಿತ ಆಸ್ತಿಯನ್ನ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಯನ್ನ ಆತ ವಿಲೇವಾರಿ ಮಾಡಬಹುದು. ಆದ್ರೆ ಆ ಸದರಿ ಪ್ರಾಪರ್ಟಿ ಏನಾದ್ರೂ ಅನ್ಸಿಸ್ಟಲ್ ಪ್ರಾಪರ್ಟಿ ಆಗಿದ್ದರೆ, ಪಿತ್ರಾರ್ಜಿತ ಪ್ರಾಪರ್ಟಿ ಆಗಿದ್ದರೆ, ಆತ ತನ್ನ ಭಾಗಕ್ಕೆ ಬರಬಹುದಾದಂತಹ ಭಾಗವನ್ನ ಮಾತ್ರ ಆತನಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೇ ಹೊರತು ತನ್ನ ಮಕ್ಕಳ ಪಾಲನ್ನ ಸೇರಿಸಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಏನಾದ್ರೂ ಆ ಸೇಲ್ ಡೀಡ್ ಅನ್ನ ರದ್ದುಪಡಿಸಬೇಕಾದ್ರೆ ನೀವು ನ್ಯಾಯಾಲಯಕ್ಕೆ ಒಂದು ದಾವೆಯನ್ನ ಹಾಕ್ಬೇಕಾಗ್ತದೆ. ನ್ಯಾಯಾಲಯಕ್ಕೆ ದಾವೆಯನ್ನ ಹಾಕಿ ನೀವು ನ್ಯಾಯಾಲಯದ ಮುಂದೆ ಏನು ಸಾಧಿಸಬೇಕು, ಪ್ರೂವ್ ಮಾಡ್ಬೇಕು ಅಂದ್ರೆ, ಸದರಿ ಆಸ್ತಿಯು ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ನಮ್ಮ ತಂದೆಗೆ ಸಂಪೂರ್ಣ ಅಧಿಕಾರ ಇರಲಿಲ್ಲ. ಹಿ ವಾಸ್ ನಾಟ್ ದಿ ಅಬ್ಸಲ್ಯೂಟ್ ಓನರ್ ಆಫ್ ದಿ ಪ್ರಾಪರ್ಟಿ. ನಮ್ಮ ತಂದೆ ಸದರಿ ಆಸ್ತಿಯ ಸಂಪೂರ್ಣ ಮಾಲೀಕನಾಗಿರ್ಲಿಲ್ಲ. ಆತನಿಗೆ ಅದರಲ್ಲಿ ಏನೋ 1/4, 1/3, 1/5 ಇಷ್ಟು ಮಾತ್ರ ಇತ್ತು. ಅದರಲ್ಲಿ ನಮಗೂ ಕೂಡ ಇನ್ಹೆರೆಂಟ್ ರೈಟ್ ಇದೆ. ಅದಾಗೆ ನಮ್ಮದು ತಾತನ ಆಸ್ತಿ, ನಮ್ಮ ಪಾಲನ್ನು ಕೂಡ ಸೇರಿಸಿ ಮಾರಿದ್ದಾರೆ ಅಂತ ನೀವು ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿದ್ರೆ, ನ್ಯಾಯಾಲಯ ನಿಮ್ಮ ತಂದೆಯ ಭಾಗವನ್ನ ಮಾತ್ರ ಊರ್ಜಿತ ಮಾಡಿ ನಿಮ್ಗೆ ಸಲ್ತಕ್ಕಂತ ಭಾಗವನ್ನ ಅದು ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು ಹೆಣ್ಮಕ್ಳು ಇದೀವಿ ಸ್ವಾಮಿ, ನಮ್ ತಂದೆಗೆ ನಾವ್ ಹೆಣ್ಮಕ್ಳು, ಅಣ್ಣ ಒಬ್ಬ ಇದ್ದಾನೆ. ನಾವು ಅಂತ ಏನು ವ್ಯತ್ಯಾಸ ಇಲ್ಲ ಸ್ವಾಮಿ. ಈಗ ಹೆಣ್ಮಕ್ಳು ಗಂಡು ಮಕ್ಳು ಅಂತ ಏನು ವ್ಯತ್ಯಾಸ ಇಲ್ಲ. ಹಿಂದೂ ಸಕ್ಸೆಷನ್ ಆಕ್ಟ್ 1956 ಅಂತ ಇದೆ.
ಸೊ ಅದರಲ್ಲಿ ಸೆಕ್ಷನ್ 6 ಅದು ಹೆಣ್ಮಕ್ಳಿಗೆ ಯಾವ ರೀತಿ ಆಸ್ತಿ ಬರ್ತದೆ ಅನ್ನೋದ್ರ ಬಗ್ಗೆ ಹೇಳ್ತದೆ. ಸೆಕ್ಷನ್ 6 ಗೆ 2005 ಆಗಸ್ಟ್ 9ರಿಂದ ತಿದ್ದುಪಡಿ ಮಾಡಲಾಗಿದೆ. ಅದು ಅದು 2005 ಆಗಸ್ಟ್ 9ರಿಂದ ಹೆಣ್ಮಕ್ಳು ಕೂಡ ಕೋ-ಪಾರ್ಟ್ನರ್ ದಾಯಾದಿಗಳು ಅಂತ ಅವರು ಪರಿಗಣಿತರಾಗ್ತಾರೆ. ಗಂಡು ಮಕ್ಕಳಿಗೆ ಆಸ್ತಿಯಲ್ಲಿ ಎಷ್ಟು ಹಕ್ಕು ಇದೆಯೋ ಅದೇ ರೀತಿಯಾದಂತಹ ಹಕ್ಕು ಹೆಣ್ಮಕ್ಳಿಗೂ ಕೂಡ ಸಿಗ್ತದೆ. ಸರಿ ಸ್ವಾಮಿ, ನಾವು ಮೈನರ್ಸ್ ಇದ್ರು ಸಹ ಆಗ ಅವರು ಮಾರ್ಗಂತ ಸಂದರ್ಭದಲ್ಲಿ ನಾವು ಮೈನರ್ಸ್ ಇದ್ರು ಸಹ ಈಗ ನಾವು ದಾವೆ ಹೂಡ್ಲಿಕ್ಕೆ ಸಾಧ್ಯತೆ ಇದೆಯಾ ಸ್ವಾಮಿ? ಸಾಧ್ಯತೆ ಇದೆ, ಬಟ್ ನೀವು ಅದನ್ನ ಕೋರ್ಟ್ಗೆ ಸಿದ್ಧ ಮಾಡಿ ಪ್ರೂವ್ ಮಾಡ್ಬೇಕು. ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ಯು. ಅಂದ್ರೆ ಅದನ್ನ ಸಿದ್ಧ ಮಾಡತಕ್ಕಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕಂದ್ರೆ ಕೋರ್ಟ್ಗೆ ಯಾರು ಹೋಗ್ತಾರೋ ಅವರು ವಾದಿ, ಹಿ ಆರ್ ಸಿ ಇಸ್ ಅ ಪ್ಲೆಂಟಿಫ್. ಯಾರು ತಮ್ಮ ಕೇಸನ್ನ ಕೋರ್ಟ್ಗಳಲ್ಲಿ ಹಾಕಿರ್ತಾರೆ ಅವರಿಗೆ ಅದನ್ನ ಸಿದ್ಧ ಮಾಡ್ತಕ್ಕಂತ ಗುರುತರ ಜವಾಬ್ದಾರಿ ಇರ್ತದೆ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಒಂದಿದೆ, ಅದರಲ್ಲಿ ಬರ್ಡನ್ ಆಫ್ ಪ್ರೂಫ್ ಅಂತಾರೆ. ಬರ್ಡನ್ ಆಫ್ ಪ್ರೂಫ್ ಅಂದ್ರೆ ಆ ವಸ್ತುಸ್ಥಿತಿಯನ್ನ ನ್ಯಾಯಾಲಯದ ಮುಂದೆ ದಾಖಲೆಗಳ ಸಮೇತ ನೀವು ಸಿದ್ಧಪಡಿಸುವ ಜವಾಬ್ದಾರಿಯನ್ನ ಹೊಂದಿರ್ತೀರಿ. ನೀವು ಅದನ್ನ ಸಿದ್ಧಪಡಿಸಲು ಯಶಸ್ವಿ ಆದ್ರೆ ನಿಮಗೆ ನಿಮ್ಮಂತೆ ಡಿಗ್ರಿ ಆಗ್ತದೆ. ಅದನ್ನ ಸಿದ್ಧಪಡಿಸುವಲ್ಲಿ ನೀವು ಯಶಸ್ವಿ ಆಗ್ಲಿಲ್ಲ ಅಂದ್ರೆ ನಿಮ್ಮ ದಾವೆ ವಜಾ ಆಗ್ತದೆ. ಸರಿ ಸ್ವಾಮಿ, ಥ್ಯಾಂಕ್ ಯು ಸ್ವಾಮಿ. ಕ್ರಯ ಮಾಡಿದ್ದೀವಿ, ಜಮೀನು ತಗೊಂಡಿದ್ದೀವಿ. ಹಲೋ, ಮಾತಾಡಿ ಮಾಡ್ಕೊಂಡಿದ್ವಿ. ಕ್ರಯ ನಮಗೆ ಮಾಡ್ಕೊಟ್ಟಿರೋರು ಅದೇ ಸೇಮ್ ಹೆಸರಿನಲ್ಲಿ ಇರೋರು ಬೇರೆಯವ್ರ ಹತ್ರ ನಮ್ದಲ್ಲ ಅಂದ್ಬಿಟ್ಟು ಅವ್ರ ಕೈನಲ್ಲಿ ಕೇಸ್ ಹಾಕ್ಸ್ಕೊಂಡು ನಮ್ಗೆ ಇದು ಮಾಡ್ತಾವ್ರೆ. ಅದೇನ್ ಮಾಡೋದು ಸರ್? ಅದನ್ನ ನೀವು ಡಿಫೆನ್ಸ್ ತೊಗೊಳ್ಳಿ ಕೋರ್ಟ್ ಅಲ್ಲಿ. ಅವರು ಸುಳ್ಳು ಕೇಸ್ ಹಾಕಿದರೆ ಇಂಪರ್ಸೋನೇಷನ್ ಮಾಡಿದ್ದಾರೆ. ಹಿಂಗಾಗಿ ಅವ್ರಿಗೆ ಯಾರು ದಾವೆ ಮಾಡಿದಾರೆ ಅವ್ರಿಗೆ ಕಾನೂನುಬದ್ಧ ಹಕ್ಕಿಲ್ಲ. ಪರ್ಚೇಸರ್ ಇದೀನಿ ನಾನು. ಐ ಹ್ಯಾವ್ ಪರ್ಚೇಸ್ ದಟ್ ಪ್ರಾಪರ್ಟಿ ಫಾರ್ ವ್ಯಾಲ್ಯೂ. ನಾನು ಅದಕ್ಕೆ ದುಡ್ಡು ಕೊಟ್ಟು ಖರೀದಿ ಮಾಡಿದೀನಿ. ನಾನು ಬೋನಾಫೈಡ್ ಪರ್ಚೇಸ್ ಇದೀನಿ. ಐ ಹ್ಯಾವ್ ಪರ್ಚೇಸ್ ದ ಪ್ರಾಪರ್ಟಿ ಫಾರ್ ವ್ಯಾಲ್ಯೂ. ಸೊ ಯಾರು ಪ್ರಶ್ನೆ ಮಾಡ್ತಾ ಇದಾರೆ ಅವ್ರಿಗೆ ಯಾವ್ದಾದ್ರು ಪ್ರಶ್ನೆ ಮಾಡ್ತಕ್ಕಂತ ಕಾನೂನುಬದ್ಧ ಹಕ್ಕು ಇಲ್ಲ ಅಂತ ನೀವು ಪ್ರತ್ಯಕ್ಷ ಪಡ್ಕೋಬೇಕು ನಿಮ್ಮ WS ದಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ದಲ್ಲಿ. ಹೌದು ಸರ್, ನಮ್ಗೆ ವಕೀಲ್ 3 ವರ್ಷ ಆಯ್ತು ಸರ್. 3 ವರ್ಷದಿಂದ ನಮ್ಮ ವಕೀಲರು ಏನು ಹೇಳ್ತಾ ಇಲ್ಲ. ಹಂಗಾರೆ ರಿಜೆಕ್ಷನ್ ಆಫ್ ಪ್ಲೇಂಟ್ ಗೆ ಒಂದು ಅರ್ಜಿ ಹಾಕ್ಲಿಕ್ಕೆ ಹೇಳಿ ನಿಮ್ಮ ವಕೀಲರಿಗೆ. ಒಂದು ರಿಜೆಕ್ಷನ್ ಆಫ್ ಪ್ಲೇಂಟ್ ಗೆ ಅರ್ಜಿ ಹಾಕ್ಲಿಕ್ಕೆ CPC ಅಲ್ಲಿ ಅವಕಾಶ ಇದೆ. ಯಾರು ದಾವೆ ಹಾಕಿದ್ದಾರೆ ಅವರಿಗೆ ಅದು ಪ್ರಶ್ನೆ ಮಾಡ್ತಕ್ಕಂತ ಕಾನೂನುಬದ್ಧ ಹಕ್ಕು ಇಲ್ಲ. ನೋ ಲೋಕಸ್ ಸ್ಟ್ಯಾಂಡಿ ಟು ಚಾಲೆಂಜ್ ದ ವ್ಯಾಲಿಡಿಟಿ ಆಫ್ ದಿ ಸೇಲ್ ಡೀಡ್. ಈ ಕ್ರಯಪತ್ರವನ್ನ ಪ್ರಶ್ನೆ ಮಾಡ್ತಕ್ಕಂತ ಕಾನೂನುಬದ್ಧ ಹಕ್ಕು ಅವರಿಗೆ ಇಲ್ಲ. ಯಾಕಂದ್ರೆ ಅವರು ಆ ಆಸ್ತಿಯ ಮೂಲ ಮಾಲೀಕರಲ್ಲ. ಒಂದು ಹೆಸರನ್ನ ಬಳಸ್ಕೊಂಡು ಸುಳ್ಳು ಕೇಸನ್ನ ಹಾಕಿದ್ದಾರೆ. ನಾನು ದುಡ್ಡು ಕೊಟ್ಟು ಖರೀದಿ ಮಾಡಿದೀನಿ. ಐ ಆಮ್ ಎ ಬೋನಾಫೈಡ್ ಪರ್ಚೇಸರ್ ಫಾರ್ ವ್ಯಾಲ್ಯೂ. ನಾನು ಆ ಸ್ವತ್ತಿನ ಶಾಂತಯುತ ಸ್ವಾಧೀನದಲ್ಲಿದ್ದೇನೆ. ಪೊಸಿಷನ್ ಅಂಡ್ ಎಂಜಾಯ್ಮೆಂಟ್ ಆಫ್ ದಿ ಪ್ರಾಪರ್ಟಿ. ಮತ್ತು ಆ ಸೇಲ್ ಡೀಡ್ ಆಧರಿಸಿ ನನಗೆ ಮ್ಯೂಟೇಶನ್ ಆಗಿದೆ. ನನ್ನ ಹೆಸರಿದೆ. ನಾನು ಕಂದಾಯ ಕಟ್ತಾ ಇದ್ದೀನಿ. ನನಗೆ ಕಿರುಕುಳ ಮಾಡೋ ಸಲುವಾಗಿ ಅಥವಾ ನನ್ನಿಂದ ದುಡ್ಡು ಕೀಳೋ ಸಲುವಾಗಿ ಇದೊಂದು ಕೊಟ್ಟಿ ದಾವೆ ಹಾಕಿದ್ದಾರೆ. ನೀವು ಕೋರ್ಟ್ಗೆ ಅರ್ಜಿ ಕೊಟ್ಟು ಆ ಪ್ಲೇಂಟ್ ಅನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಒಂದು ಅರ್ಜಿ ಕೊಡಿ. ಈ ರೀತಿಯಾಗಿ ನೀವು ಕೋರ್ಟ್ಗೆ ಮನಗಾಣಿಸಿ ಕನ್ವಿನ್ಸ್ ಮಾಡಿ. ನೀವು ಕೋರ್ಟ್ಗೆ ಇದೆಲ್ಲ ವಿಷಯಗಳನ್ನ ಮನಗಾಣಿಸ್ಲಿಕ್ಕೆ ಯಶಸ್ವಿ ಆದ್ರೆ ಆ ದಾವೆ ವಜಾ ಆಗ್ತದೆ, ನಿಮಗೆ ಅನುಕೂಲ ಆಗ್ತದೆ. ಹೌದಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಲೋ ಗುಡ್ ಈವ್ನಿಂಗ್ ಸರ್. ಕೇಳಿ ಮೇಡಮ್, ಕೇಳಿ ಸರ್. ಸುನೀತಾ ಅಂತ ಹೇಳ್ಬಿಟ್ಟು ನಮ್ದು ಕೋರ್ಸ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುನೀತಾ ಅವರೇ. ಕೇಳಿಸ್ತದನ ಸರ್? ನಮ್ ಕೇಸ್ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಅದು ಆಲ್ರೆಡಿ FTPನೂ ಆಗಿದೆ, ಆರ್ಡರ್ ಆಗಿದೆ, ಡಿಕ್ರಿನೂ ಆಗಿದೆ. ಅದು ಆಗ್ಲಿಕ್ಕೆ 8 years ಟೈಮ್ ತಗೊಂಡಿದೆ ಸಿವಿಲ್ ಮ್ಯಾಟ್ರ್. ಈಗ ಏನಾಗಿದೆ ಅಂದ್ರೆ A ಪೋರ್ಷನ್ ಯಾರ್ಗೆ, B ಪೋರ್ಷನ್ ಯಾರ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಜಡ್ಜ್ ಸಾಹೇಬ್ರು ಮೆನ್ಷನ್ ಮಾಡಿಲ್ಲ. ಸೊ ಹಂಗಾಗಿ ಅದು ಮತ್ತೆ FDPನ ರೀಓಪನ್ ಮಾಡಿಸ್ಕೊಂಡು ಮತ್ತೆ ಹಾಕಿದ್ದಾರೆ. ಈಗ 2 years ಆಗ್ತಾ ಬರ್ತಾ ಇದೆ. ಅದ್ರ ರಿಲೇಟೆಡ್ ಸೈಟೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಆದ್ರೂನು ಜಡ್ಜ್ ಸಾಹೇಬ್ರು ಆರ್ಡರ್ ಮಾಡ್ತಾ ಇಲ್ಲ. ಏನಕ್ಕೆ ಮಾಡ್ತಾ ಇಲ್ಲ ಅಂದ್ರೆ ಪ್ರೀವಿಯಸ್ ಇರೋ ಜಡ್ಜ್ ಸಾಹೇಬ್ರು ಆರ್ಡರ್ ಮಾಡಿಲ್ಲ.
ಸೊ ಈಗ ಅವರು ಟೈಮ್ ತಗೊಳ್ತಾ ಇದಾರೆ. ಹಂಗೆ ಪೆಂಡಿಂಗ್ ಆಗ್ತಾನೆ ಹೋಗ್ತಾ ಇದೆ. ಸ್ಟಿಲ್ 2 years ಆಯ್ತು FDP ಹಾಕಿ ನಾವು. ಪ್ರಾಬ್ಲಮ್ ಇಷ್ಟೇ, ಯಾವ ಪೋರ್ಷನ್ ಯಾರಿಗ್ ಬರ್ಬೇಕು ಇದು ಮಾತ್ರ ಪ್ರಾಬ್ಲಮ್ ಇದೆ. ಅದು ಏನಾಗಿದೆ, ಅಡ್ವೊಕೇಟ್ ಅವರು ಕೂಡ ಮೆನ್ಷನ್ ಮಾಡಿಲ್ಲ. ಬಿ ಪೋರ್ಷನ್ ಇವ್ರಿಗೆ ಬರ್ಬೇಕು, ಸಿ ಪೋರ್ಷನ್ ಇವ್ರಿಗೆ ಬರ್ಬೇಕು ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ಸೊ ಅದು ಡಿಗ್ರಿ ಮಾಡ್ಬೇಕಾದ್ರೂ ಜಡ್ಜ್ ಸಾಹೇಬ್ರು ಅದನ್ನ ಮೆನ್ಷನ್ ಮಾಡಿಲ್ಲ. ಸೊ ಇವಾಗ ಈ ತರ ಪೆಂಡಿಂಗ್ ಇದೆ. ಹೆಂಗೆ ನೆಕ್ಸ್ಟ್ ಆಕ್ಷನ್? ಈಗ 10 years ಆಗ್ತಾ ಬರ್ತಾ ಇದೆ. ಹೆಂಗೆ ನೆಕ್ಸ್ಟ್ ಫರ್ದರ್ ಸ್ಟೆಪ್ ಏನಂತ? ಈಗ ಪಾರ್ಟಿಷನ್ ಸೂಟ್ಗಳಲ್ಲಿ ಯಾರಾದ್ರೂ ಒಬ್ರು OS ಆಗ್ತಾರೆ. ಒರಿಜಿನಲ್ ಸೂಟ್ ಅಂತಾರೆ, ಅಸಲು ದಾವೆ ಅಂತಾರೆ. ಅಸಲು ದಾವೆಯಲ್ಲಿ ಅಲ್ಲಿ ಅವ್ರದ್ದು ಶೇರ್ಸ್ ಡಿಟರ್ಮಿನೇಷನ್ ಆಗ್ತದೆ. ಅವರ ಪಾಲು ಎಷ್ಟು ಅಂತ ನಿಗದಿ ಆಗ್ತದೆ. ಅದು OS. ಅದಕ್ಕೆ ನಾವು ಪ್ರಿಲಿಮಿನರಿ ಡಿಕ್ರಿ ಅಂತೀವಿ. ಅಲ್ಲಿ ಅವ್ರಿಗೇನೋ 1/3 1/4 1/5 ಹಿಂಗೊಂದು ಶೇರ್ ಡಿಟರ್ಮಿನೇಷನ್ ಆಗ್ತದೆ. ಶೇರು ಖಾತ್ರಿ ಆಗ್ತದೆ. ಅದು OS. ಅದಕ್ಕೆ ನಾವು ಪ್ರಿಲಿಮಿನರಿ ಡಿಕ್ರಿ ಅಂತೀವಿ. ನಂತರ ನೀವು ಫೈನಲ್ ಡಿಕ್ರಿ ಆಗುವಾಗ ಅವ್ರದ್ದು ಶೇರ್ಸ್ ಅನ್ನ ಡಿಮಾರ್ಕೇಟ್ ಮಾಡಿ ಕೊಡ್ಬೇಕಾಗ್ತದೆ. ಅವಾಗ ಸೆಕ್ಷನ್ 54 ಆಫ್ CPC ಕೆಳಗೆ ನೀವು ಕೋರ್ಟ್ ಕಮಿಷನ್ ಅನ್ನ ನೇಮಕ ಮಾಡ್ಕೋಬೇಕಾಗ್ತದೆ. ಮೊದಲು ತಡಿಯಮ್ಮ, ಪೂರ್ತಿ ಕೇಳಮ್ಮ, ನಿಂದೆಲ್ಲ ಪ್ರಶ್ನೆ ನಂಗೆ ಅರ್ಥ ಆಗ್ತದೆ. ಮೊದಲು DC ಅಂತ ನೀ ಸುಮ್ಮನೆ ಕೇಳು, ಹ್ಞೂ ಅನ್ಬೇಡ. ಮೊದಲು DC ಇದ್ರು, ಈಗ ತಹಸೀಲ್ದಾರ್ ಹಾಕ್ಬಹುದು, ADLR ಅದು ಮಾಡಿಕೊಡ್ತಾರೆ. ಅವಾಗ ಯಾರ ಪೋರ್ಷನ್ ಎಲ್ಲಿ ಅಂತ ಅದು ಡಿಟರ್ಮಿನ್ ಆಗ್ತದೆ. ಅದು ಆ ನಕ್ಷೆಯಲ್ಲಿ ಖಚಿತವಾಗಿ ಅವ್ರು ಯಾರ ಪೋರ್ಷನ್ ಯಾಕಡೆ ಅನ್ನೋದನ್ನ ಅದು ಮಾಡ್ಬೇಕು. ಒಂದ್ ವೇಳೆ ಆ FDPಗೆ ನಿಮ್ದು ಏನಾದ್ರು ತಕರಾರು ಇದ್ರೆ ಆ ಇದಕ್ಕೆ ಏನದು ಕಮಿಷನರ್ ಸ್ಕೆಚ್ಗೆ, ಕೋರ್ಟ್ ಕಮಿಷನರ್ ಮಾಡಿದಂತ ಸ್ಕೆಚ್ಗೆ ಇವನ್ ವಕೀಲರು ಕೂಡ ಮಾಡಬಹುದು. ವಕೀಲರು ಕೂಡ ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ಅ ಕೋರ್ಟ್ ಕಮಿಷನರ್ ಟು ಡಿಮಾರ್ಕೇಟ್ ದ ಶೇರ್. ಸೊ ಆ ಸ್ಕೆಚ್ಗೆ ನಿಮ್ದು ಏನಾದ್ರು ತಕರಾರು ಇದ್ರೆ ನೀವು ತಕರಾರನ್ನ ಕೋರ್ಟ್ ಹಾಕಿ ಕೋರ್ಟ್ಗೆ ಮನಗಾಣಿಸ್ಬೋದು. ನಮ್ದು ಈ ಕಡೆ ಈ ಕಡೆ ಪೂರ್ವಕ್ಕೆ ನಮ್ದು ಫಲವತ್ತಿದೆ, ಪಶ್ಚಿಮಕ್ಕೆ ಅಷ್ಟೊಂದು ಫಲವತ್ತಿಲ್ಲ, ಸೊ ನನಗದು ಅನಾನುಕೂಲ ಇದೆ ಅಂತ ನೀವು ಸ್ಕೆಚ್ಗೆ ತಕರಾರು ಹಾಕಿ ನೀವು ಕೋರ್ಟ್ಗೆ ಕನ್ವಿನ್ಸ್ ಮಾಡಿದ್ರೆ ನಿಮ್ದು ಶೇರ್ ಎಲ್ಲಿ ಅಂತ ಡಿಟರ್ಮಿನೇಷನ್ ಆಗ್ತದೆ. ಆಮೇಲೆ EP ಹಾಕಿ ನೀವು ಅದನ್ನ ಕಬ್ಜಾ ತಗೋಬಹುದು. ನಿಮಗೆ ಇದರಲ್ಲಿ ವಿಳಂಬ ಆಗ್ತದೆ ಅಂತಕ್ಕಂಥ ತಾವು ತಮ್ಮ ಅಹವಾಲನ್ನ ಹೇಳ್ಕೊಂಡಿದ್ರಿ. ಈ ವಿಳಂಬಕ್ಕೆ ನಿಮ್ಮ ವಕೀಲರಿಗೆ ನೀವು ಅವರಿಗೆ ಪದೇ ಪದೇ ಭೇಟಿಯಾಗಿ ಹೇಳಿ ಈ ಪ್ರಕರಣವನ್ನ ಆದಷ್ಟು ಬೇಗ ಇತ್ಯರ್ಥ ಮಾಡ್ಲಿಕ್ಕೆ ಪ್ರಯತ್ನಿಸಿ ಅಂತ ನೀವು ವಿನಂತಿ ಮಾಡ್ಕೊಳ್ಬಹುದು. ಸರ್, ಕೋರ್ಟ್ ಅಪಾಯಿಂಟ್ ಮಾಡಿದ್ದಾಗಿತ್ತು, ಅವರು ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಕೋರ್ಟ್ ಕಡೆಯಿಂದನೂ ಅಡ್ವೊಕೇಟ್ ಸರ್ನು ಅಪಾಯಿಂಟ್ ಮಾಡಿದ್ರು, ಅವ್ರ ಕಡೆಯಿಂದ ಎಲ್ಲಾನು ಆಗಿದೆ ಸರ್. ಈಗ ಪ್ರಾಬ್ಲಮ್ ಬಂದಿರೋದೇನಂದ್ರೆ ಇವರು ಸರ್ ಅವರು ಕೂಡ ಎಲ್ಲ FDP ಅಲ್ಲಿ ಸೈಟೇಷನ್ 150 ಕ್ಲರಿಕಲ್ ಮಿಸ್ಟೇಕ್ ಅದು ಇದು ಅಂತ ಹೇಳಿ ಎಲ್ಲ ಸೈಟೇಷನ್ ರಿಲೇಟೆಡ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಜಡ್ಜ್ ಸಾಹೇಬ್ರು ಆರ್ಡರ್ ಮಾಡ್ತಾ ಇಲ್ಲ. ಆರ್ಡರ್ಸ್ಗೆನೆ 2 years ಇಟ್ಕೊಂಡಿದ್ದಾರೆ. ಇವಾಗ 2 years ರನ್ನಿಂಗ್ ಆರ್ಡರ್ಸ್ ಕಂತಾನೆ 2 years ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಸರ್ ಅದೇ ಸರ್, ಈಗ ಆದ್ದರಿಂದ ಆದಷ್ಟು ಬೇಗ ಜನರಿಗೆ ಅನುಕೂಲ ಆಗೋ ರೀತಿಯೊಳಗೆ ತ್ವರಿತ ಇತ್ಯರ್ಥ ಮಾಡಬೇಕು. ಅದನ್ನ ನಿಮ್ಮ ವಕೀಲರ ಕಡೆಯಿಂದ ನ್ಯಾಯಾಲಯಕ್ಕೆ ಮನಗಾಣಿಸಿ ಬೇಗ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ರಿಕ್ವೆಸ್ಟ್ ಮಾಡ್ತಿದ್ದಾರೆ ಸರ್. ಹಲೋ ಸರ್, ನಮಸ್ಕಾರ. ಬೆಂಗಳೂರಿಂದ ಮಾತಾಡಿ ಸರ್, ನಟೇಶ್ವರ್ ಮಾತಾಡಿ. ಸರ್, ಒಂದು ನಮ್ಮ ಫಾದರ್ ಒಂದು ಪಾರ್ಟಿಷನ್ ಡೀಡ್ ಮಾಡಿದ್ದಾರೆ. ಅವ್ರ ಬ್ರದರ್ಸು, ನಾವು ಚಿಲ್ಡ್ರನ್ನು ಎಲ್ಲಾನು ಸೈನ್ ಮಾಡಿ ಕೊಟ್ಟಿದ್ದೇವೆ ನಮ್ಮ ಅತ್ತೆಗೆ ಒಂದು ಪೋರ್ಷನ್ ಆಫ್ ಲ್ಯಾಂಡ್ನ. ನಮ್ಮ ಮದರ್ದು ಸೈನು ಮಿಸ್ ಆಗಿದ್ದಾಗ ಈಗ ನಮ್ಮ ಮದರ್ಗೆ ಅದರಲ್ಲಿ ಶೇರ್ ಇದೆಯಾ? ಅವ್ರೇನಾದ್ರು ಮತ್ತೆ ವಾಪಸ್ ಕೇಳ್ಬೋದಾ? ಅಥವಾ ಒಂದ್ ಶೇರು, ಓನ್ಲಿ 1 ಶೇರು ಫಾದರ್ ಅಂಡ್ ಸನ್ಸ್ ಸೈನ್ ಮಾಡಿದ್ದಾರೆ ಅಂತ ನಮ್ಗೆ ಅಧಿಕಾರ ಇರಲ್ವ ಸರ್? ಯಾರದು? ನಿಮ್ಮ ತಾಯಿಯ ಪ್ರಾಪರ್ಟಿ? ನಮ್ಮ ಅತ್ತೆಗೆ, ನಮ್ಮ ತಂದೆ ತಂಗಿಗೆ ಕೊಟ್ಟಿದ್ದಾರೆ. ನಮ್ಮ ಫಾದರ್ ಮತ್ತು 2 ಮಕ್ಕಳನ್ನು ಸೈನ್ ಮಾಡಿದ್ದೇವೆ, ಬಟ್ ತಾಯಿ ಸೈನ್ ಮಾಡಿಲ್ಲ. ಯಾರು, ನಿಮ್ ತಾಯಿನ? ಹೌದು. ಅಲ್ಲ, ನಿಮ್ ತಾಯಿ ತಂದೆ ಪ್ರಾಪರ್ಟಿ ಅಲ್ಲಲ್ಲ ಇದು? ಇಲ್ಲ, ನಮ್ಮ ತಾತ ಇದು ಅವರಿಗೆ ಗಂಡನ ಮನೆ ಪ್ರಾಪರ್ಟಿ ಅಲ್ಲ ಇದು? ಇಲ್ಲ, ನಮ್ಮ ಫಾದರ್ ಅಂದ್ರೆ ನಮ್ಮ ಫಾದರ್ದು ಅದು. ಮತ್ತೆ ನಿಮ್ ಫಾದರ್ ಅದಾರೆ, ನಿಮ್ ತಂದೆಯ ಪಿತ್ರಾರ್ಜಿತ ಆಸ್ತಿ ಆಯ್ತದು. ಹೌದು, ಸಾಯಿಗೆ ಹಾಕಿರೋದಿಲ್ಲ. ಆಸ್ತಿಗೆ ನಿಮ್ ತಂದೆ ಸಹಿ ಮಾಡಿದ್ರೆ ಆಯ್ತಲ್ಲ? ಆಯ್ತು, ಅಷ್ಟೇನಾ ಸರ್?
ಹೌದು, ಥ್ಯಾಂಕ್ ಯು ನಿಮ್ ಸರ್. ತಂದೆ ಸೈನ್ ಮಾಡಿದ್ರೆ ಆಯ್ತಲ್ರಿ. ಈಸ್ ದ ಕರ್ತ ಆಫ್ ದ ಫ್ಯಾಮಿಲಿ, ಈಸ್ ದ ಹೆಡ್ ಆಫ್ ದಿ ಫ್ಯಾಮಿಲಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದ್ರೆ ನೀವ್ ಏನಾದ್ರು ಆ ಆಸ್ತಿಲಿ ಹಾಕಿದ್ರೆ ನಿಮ್ ತಂದೆ ನಂತರ ಅದ್ರಲ್ಲಿ ಕೇಳೋರು ನೀವು ನಿಮ್ ಷೇರು. ಓಕೆ ಓಕೆ. Then you will be the you will put your shoes in the steps of you will put your steps in the shoes of your father. ಓಕೆ ನಿಮ್ ಓಕೆ ಓಕೆ, ತಂದೆಗೆ ಬಂದಿರತಕ್ಕಂತ ಪಾಲಿನಲ್ಲಿ ನಿಮ್ ತಂದೆಯ ನಂತರ ನೀವು ಕೇಳೋರು. ಗೊತ್ತಾಯ್ತು ಸರ್. ಯಾಕೆ ನಿಮ್ ತಂದೆ ಇಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ, ನಿಮ್ ತಂದೆ ಕರ್ತ. ಸರಿ ಸರ್. ನಿಮ್ ತಂದೆಗೆ ಬರ್ಬೇಕಾದ ಪಾಲ್ ಬಂದಿದ್ರೆ ಆಯ್ತಲ್ಲ ಅಲ್ಲಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಇಂಪಾರ್ಟೆಂಟ್ ಪ್ರೋಗ್ರಾಮು. ಐ ಕಂಗ್ರ್ಯಾಚುಲೇಟ್ ಎವ್ರಿ ಒನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಮಸ್ತೆ ಸರ್. ಮಾತಾಡಿ ಸರ್. ಸರ್ ನಾನು ರಂಜಾನ್ ಮುಲ್ಲಾ ಅಂತ ಹೇಳಿ ಒಂದ್ ನಿಮಿಷ. ತಮಗಿಂತ ಮುಂಚೆ ನಾಗರಾಜು ನಾಗಪ್ಪ ಅಂತ ಹೇಳಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರಿಗೊಂದು ಅವಕಾಶ ಕೊಟ್ಟು ತಮ್ದು ನಮ್ಮ ಕಾಲ್ ತಗೊಳ್ಳೋಣ. ನಾಗರಾಜು ಅವ್ರು ಮಾತಾಡಿ. ನಾಗರಾಜು ನಾಗಪ್ಪ ಅವ್ರಿಗೆ ನೀವು ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತಾಡಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ ಸರ್. ಏನಿಲ್ಲ ಸರ್, ಒಬ್ಬ ಸರ್ಕಾರಿ ಅಧಿಕಾರಿ. ಹಲೋ, ಕೇಳಿಸ್ತಾ ಇದೆ, ಮಾತಾಡಿ ಸರ್. ಗೌರ್ಮೆಂಟ್ ಅಫಿಷಿಯಲ್ಲು ಒಂದು 2005ರಲ್ಲಿ ಸರ್. ಹಲೋ, ಮಾತಾಡಿ ನೀವು ಮಾತಾಡ್ತಾ ಇರಿ, ಕೇಳಿಸ್ಕೊತಾ ಇದೀವಿ ನಾವು. ವಾಯ್ಸ್ ಕೇಳಿಸ್ತಿಲ್ಲ ಅಂದ್ರೆ ನಾವು ಮಾತಾಡ್ತೀವಿ. ಸರ್ 2005ರಲ್ಲಿ ಇದು ಡೈವರ್ಸ್ ಕೊಟ್ಟಿರ್ತಾರೆ ಗಂಡನ್ಗೆ, ಅವ್ರಿಗೆ ಮಕ್ಕಳಿರೋದಿಲ್ಲ. ತದನಂತರ ಏನಾಗುತ್ತೆ ಅಂತಂದ್ರೆ ದತ್ತು ತಂಗಿ ಮಕ್ಕಳನ್ನ ಅಡಾಪ್ಷನ್ ಡೀಡ್ ತಗೊಂತಾರೆ. ಅಡಾಪ್ಷನ್ ಡೀಡ್ ತಗೊಂಡು ಅವ್ರು 2 ವರ್ಷ ಮಾತ್ರ ಜೊತೆಲಿ ಇರ್ತಾರೆ. ನಂತರ ಅವ್ರು ಹೈಯರ್ ಎಜುಕೇಶನ್ ಅಂತೇಳಿ ಹೊರಗಡೆ ಹೊರಟೋಗ್ತಾರೆ. ನಂತರ ಅವ್ರಿಗೆ ಚೂರು ಆರೋಗ್ಯ ಏರುಪೇರು ಆಗುತ್ತೆ. ಲಾಸ್ಟ್ ಡಿಸೆಂಬರಲ್ಲಿ ಏರುಪೇರು ಆದಾಗ ಅವಾಗ ತಮ್ಮನ ಮಗನಿಗೆ ವಿಲ್ ಬರೀತಾರೆ. ನಂತರ ಅಡಾಪ್ಷನ್ ಡೀಡ್ ಆಗಿರೋ ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ ರೀಸೆಂಟ್ ಆಗಿ ಒಂದು ಮಂತ್ ಬ್ಯಾಕು ಅವ್ರನ್ನ ಹಾಸ್ಪಿಟಲ್ಗೆ ಅಂತೇಳಿ ಕರ್ಕೊಂಡೋಗಿ ಸುಮಾರು ಬೆಂಗಳೂರು ಟು ಬೇರೆ ಕಡೆ ಸುಮಾರು 250 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಹೋಗಿ ವಿಲ್ ಕ್ಯಾನ್ಸಲ್ ಮಾಡಿಸಿ, ನಂತರ ಅದಾದ ಮೇಲೆ ಅದು ಬಿಟ್ಟು 5 ದಿನ ಆದಮೇಲೆ ಮತ್ತೆ ಅವ್ರ ಹೆಸರಿಗೆ ವಿಲ್ ಬರ್ಸ್ಕೊಂಡು ಅವ್ರ ಸ್ವಂತ ತಾಯಿ ಹೆಸರಿಗೆ, ಅದಾದ ನಂತರ 6 ದಿನ ಆದ್ಮೇಲೆ ಡೆತ್ ಆಗ್ತಾರೆ ಸರ್. ಹೆಂಗೆ ಸರ್ ಇದೀಗ ಅದು ಮಾಡೋದು? ಈಗ 2 ಪ್ರಶ್ನೆ ಇದರಲ್ಲಿ. ಒಂದು ಆಗ್ಲೇ ಹೇಳಿದಂಗೆ ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿ. ಪಿತ್ರಾರ್ಜಿತ ಆಸ್ತಿಯಲ್ಲಿ ತನಗೆಷ್ಟು ಭಾಗ ಬರ್ತದೆ ಅಷ್ಟು ಮಾತ್ರ ಅವರಿಗೆ ವಿಲ್ ಮಾಡ್ಲಿಕ್ಕೆ ಅಧಿಕಾರ ಇದೆ. ಸ್ವಯಾರ್ಜಿತ ಆಸ್ತಿ ಇದ್ರೆ ಅದಕ್ಕೆ ಅವರು ಸಂಪೂರ್ಣ ಅಧಿಕಾರ ಇರ್ತದೆ. ಅವ್ರಿಗೆ ಯಾರಿಗೆ ಖುಷಿ ಬರ್ತದೆ ಅಂತವ್ರಿಗೆ ಅದು ವಿಲ್ ಮಾಡ್ಲಿಕ್ಕೆ ಅವಕಾಶ ಇದೆ. ವಿಲ್ ಯಾವಾಗ್ಲೂ ಒಬ್ಬ ವ್ಯಕ್ತಿ ಮಾಡಿದ ನಂತರ ಅದು ಅವರ ತೀರ್ಕೊಂಡ ನಂತರ ಅದು ಜಾರಿ ಬರ್ತದೆ. ಮತ್ತು ವಿಲ್ ಒಂದ್ಸಲ ಮಾಡಿದ ಮೇಲೆ 2ನೇ ಸಲ ಮಾಡಬಾರದು ಅಂತೇನಿಲ್ಲ. ಆತ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಬಾರಿ ಬೇಕಾದ್ರೂ ವಿಲ್ ಮಾಡಬಹುದು. ಆದ್ರೆ ಮೊದಲನೇ ವಿಲ್ ಅನ್ನ ನಾನು ಕ್ಯಾನ್ಸಲ್ ಮಾಡಿದೀನಿ ಅಂತ 2ನೇ ವಿಲ್ದಲ್ಲಿ ಬರಿಬೇಕು. ಮತ್ತು ವಿಲ್ ಅನ್ನ ನೋಂದಣಿ ಮಾಡಬೇಕು ಅಂತ ಏನ್ ಕಡ್ಡಾಯ ಇಲ್ಲ. ಬಟ್ ನೋಂದಣಿ ಮಾಡಿದ್ರೆ ಇಟ್ ಪ್ರಿಸ್ಯೂಮ್ಸ್ ದಟ್ ವಿಲ್ ಈಸ್ ಅ ವ್ಯಾಲಿಡ್ ಒನ್ ಅಂಡ್ ಲೀಗಲ್ ಒನ್. ಮತ್ತು ವಿಲ್ಗೆ 2 ಸಾಕ್ಷಿಗಳು ಇರ್ಬೇಕಾಗ್ತದೆ. ಮತ್ತು ಇಬ್ಬರಲ್ಲಿ ಒಬ್ರು ಬಂದು ಹೇಳಿದ್ರು ಸಾಕು ಇಂಥ ವಿಲ್ ಅನ್ನ ಅವರು ಸ್ವಖುಷಿಯಿಂದ ಮಾಡಿದ್ದಾರೆ ಅಂತ. ಆದ್ರೆ ನೀವೇನಾದ್ರೂ ಆ ವಿಲ್ಲು ಫ್ರಾಡುಲೆಂಟ್ ಇದೆ, ಮೋಸದಿಂದ ಮಾಡಿದ್ದಾರೆ, ಒತ್ತಾಯದಿಂದ ಮಾಡಿದ್ದಾರೆ, ಅವರಿಗೆ ಧಮಕಿ ಹಾಕಿ ಮಾಡಿದ್ದಾರೆ, ಅವರಿಗೆ ಹೆದರಿಸಿ ಮಾಡಿದ್ದಾರೆ ಅಂತಕ್ಕಂತ ನಿಮ್ದೇನಾದ್ರೂ ಕೇಸು ಇದ್ರೆ ಅದು ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ಯು ಹೂ ಕ್ವಶನ್ಸ್ ದಿ ವಿಲ್, ವ್ಯಾಲಿಡಿಟಿ ಆಫ್ ದ ವಿಲ್. ನೀವು ಆ ವಿಲ್ಲು ಸರಿ ಇಲ್ಲ, ಅವರಿಗೆ ಹೆದರಿಸಿ ಮಾಡಿದ್ದಾರೆ, ಅವರಿಗೆ ಬೆದರಿಸಿ ಮಾಡಿದ್ದಾರೆ, ಅವರಿಗೆ ಭಯ ಒಡ್ಡಿಸಿ ಮಾಡಿದ್ದಾರೆ ಅಂತ ನಿಮ್ದೇನಾದ್ರೂ ಕೇಸು ಇದ್ರೆ ಅದನ್ನ ಸಿದ್ಧಪಡಿಸುವ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ಯು. ಈಗ ವಿಲ್ ಬರ್ಸ್ಕೊಂಡ್ರೆ ಅವ್ರು ಪ್ರೊಬೇಟ್ಗೆ ಹೋಗ್ಬೇಕಲ್ಲ ಸರ್? ಅವ್ರು ಪ್ರೊಬೇಟ್ಗೆ ಹೋಗ್ತಾ ಇಲ್ಲ, ನಾವಷ್ಟು ನಾವ್ ಹೆಂಗ್ ರೈಸ್ ಮಾಡೋದು? ಅದು ಮತ್ತು ಅವನು until and unless he gets the probate certificate from the competent district court, that will not come into existence. ಆ ವಿಲ್ಲು ಜೆನ್ವಿನ್ ಅಂತ ಅನ್ಸ್ಕೋಬೇಕಾರೆ P&SC ಹಾಕೊಂಡು ಜಿಲ್ಲಾ ನ್ಯಾಯಾಲಯದಲ್ಲಿ ಹೋಗಿ ಆ ವಿಲ್ಲಿನ ಸಾಚಾತನವನ್ನ, ನೈಜತೆಯನ್ನ ಆತ ಪ್ರೂವ್ ಮಾಡಿಕೊಂಡು ನಾನು ಈ ವಿಲ್ಲಿನ ಆಧಾರದ ಮೇಲೆ ಈ ಆಸ್ತಿಗೆ ಹಕ್ಕುದಾರನಾಗಿದ್ದೇನೆ ಅಂತ ಅವನು ಸಾಬೀತುಪಡಿಸ್ಬೇಕು. ಅವನು ಸಾಬೀತುಪಡಿಸದೇ ಹೋದ್ರೆ ಆ ವಿಲ್ಲೇ ಜಾರಿಗೆ ಬರಲ್ಲ. ಅದೇ ಸರ್. ಈಗ ಸರ್ ಅದ್ರ ಜೊತೆಗೆ ಒಂದೇ ಒಂದು ಪಾಯಿಂಟ್ ಸರ್, ಏನಿಲ್ಲ, ಯಾರು ವಿಲ್ಲು ಬರ್ಸ್ಕೊಂಡಿದಾರೋ ಅವ್ರ ಮೇಲೆ ಸಿವಿಲ್ ಕೇಸಲ್ಲಿ ಒಂದು ಅಡಾಪ್ಷನ್ ಡೀಡ್ ಕ್ಯಾನ್ಸಲ್ ಆಗ್ಬೇಕಂತೇಳಿ ಕೋರ್ಟ್ ಕೇಸ್ ನಡೀತಾ ಇರುತ್ತೆ, ರನ್ನಿಂಗ್ ಅಲ್ಲಿದ್ದಾರೆ.
ರನ್ನಿಂಗ್ ಅಲ್ಲಿ ಇದ್ದಾಗ ಅವರು ಪಾರ್ಟಿ ಎಕ್ಸ್ಪಾರ್ಟಿ ಆಗಿದ್ದಾರೆ ಆಗ್ಲೇನೆ, ಕೋರ್ಟಿಗೆ ಸಮನ್ಸ್ ತಗೊಂಡು ಕೋರ್ಟಿಗೆ ಬರ್ದಲ್ಲೇ ಎಕ್ಸ್ಪಾರ್ಟಿ ಆಗಿದ್ದಾರೆ. ಎಕ್ಸ್ಪಾರ್ಟಿ ಆಗಿ ಯಾವ ಡೇಟಲ್ಲಿ ಅವ್ರು ಕೋರ್ಟಿಗೆ ಬರ್ಬೇಕಾಯ್ತು ಅದೇ ಡೇಟಲ್ಲೇ ಹೋಗಿ ಅವರು ವಿಲ್ ಮಾಡಿಸ್ಕೊಂಡಿರ್ತಾರೆ. ಶೆಡ್ಯೂಲ್ ಇರೋದೇ ಒಂದು ಕಡೆ, ಹೋಗಿ ಮಾಡಿಸ್ಕೊಂಡಿರೋದೇ ಇನ್ನೊಂದು ಕಡೆ. ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡೋಗಿ ವಿಲ್ ಮಾಡಿಸ್ಕೊಂಡಿರ್ತಾರೆ. ಆ ವಿಲ್ಲಿಗೆ ಸಾಕ್ಷಿಗಳು ಒಂದು ವಿಲ್ ಮಾಡಿರ್ತಾರೆ. ಆ ವಿಲ್ಲಿಗೆ ಕ್ಯಾನ್ಸಲೇಷನ್ ಮಾಡಬೇಕಾದ್ರೆ ಯಾರು ವಿಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯೋ ಅವರೇ ಸಾಕ್ಷಿಗಳು ಹಾಕಿದ್ದಾರೆ. ನಂತರ ಅದಾಗಿ 6 ದಿನದ ನಂತರ ಯಾರು ಕೇಸ್ ನಡೀತಾ ಇದೆಯೋ ಅವ್ರ ಹೆಸರಿಗೆ ವಿಲ್ ಬರ್ಸ್ಕೊಂಡಿದ್ದಾರೆ ಸರ್. ಇದು ತಮ್ಮ ಅಭಿಪ್ರಾಯ ಸರ್? ಅಲ್ಲಲ್ಲ, ಇದನ್ನೆಲ್ಲ ನೀವು ಪ್ರೂವ್ ಮಾಡ್ಬೇಕು ಕೋರ್ಟಲ್ಲಿ. ಈಗ ಏನು ಹೇಳಿದ್ರಲ್ಲ, ದಿಸ್ ಇಸ್ ದ ಎವರ್ಮೆಂಟ್ ಆಫ್ ಯುವರ್ ಕೇಸ್. ಈಗೇನ್ ನೀವು ವಸ್ತುಸ್ಥಿತಿಯನ್ನು ಹೇಳಿದ್ರಲ್ಲ ಅದು ನಿಮ್ ಕೇಸು. ಬಟ್ ಇದನ್ನ ನೀವು ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ನೀವು ಅದನ್ನ ಪ್ರೂವ್ ಮಾಡಿ ಆ ವಿಲ್ಲು ಜೆನ್ವಿನ್ ಅಲ್ಲ, ಅವ್ರನ್ನ ಹೆದರಿಸಿ ಬೆದರಿಸಿ, ದಟ್ ಟು ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ದಿ ಪಿಟಿಷನ್ ಆರ್ ಸೂಟ್, ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ದಿ ಪಿಟಿಷನ್ ಆರ್ ಸೂಟ್, ದಾವೆ ಅಥವಾ ಅರ್ಜಿ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಬಾಕಿ ಇರುವಾಗ ಈ ರೀತಿಯಾಗಿ ಅವರು ಒತ್ತಾಯಪೂರ್ವಕವಾಗಿ ಮಾಡಿದ್ದಾರೆ. ಅದು ವಿಲ್ಲು ನೈಜವಾದಂತ ವಿಲ್ ಅಲ್ಲ, ಅದು ವ್ಯಾಲಿಡ್ ವಿಲ್ ಅಲ್ಲ, ಅದು ಕಾನೂನುಬದ್ಧ ವಿಲ್ ಅಲ್ಲ ಅಂತ ನೀವೇನ್ ಹೇಳ್ತಾ ಇದ್ರಲ್ಲ, ಇದನ್ನ ನೀವು ಪ್ರೂವ್ ಮಾಡೋ ಜವಾಬ್ದಾರಿ ನಿಮ್ ಮೇಲಿದೆ. ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ಯು. ನೀವೇನಾದ್ರೂ ಇದನ್ನ ಮನಗಾಣಿಸುವಲ್ಲಿ ನ್ಯಾಯಾಲಯದ ಮುಂದೆ ಯಶಸ್ವಿ ಆದ್ರೆ ಆ ವಿಲ್ಲು ಕ್ಯಾನ್ಸಲ್ ಆಗ್ತದೆ. ನಾವ್ ಹೇಳ್ತಾ ಇರೋದು ಅವರೇ ಕೋರ್ಟ್ಗೆ ಹೋಗ್ತಾ ಪ್ರೊವೈಡ್ ಮಾಡ್ಸಕ್ಕೆ ಮಾಡಿಸ್ಕೊಂಡವ್ರೆ ಕೋರ್ಟ್ಗೆ ಹೋಗ್ತಾ ಇಲ್ವಲ್ಲ ಸರ್ ಅಂತ ಹೇಳಿ ಕೇಳ್ತಾ ಇರೋದು. ಮತ್ತೆ ಅವ್ರಿಗೆ ಹಂಗಾರೆ ಅವ್ರಿಗೆ ಆ ಬೆನಿಫಿಟ್ ಆಫ್ ವಿಲ್ ಸಿಗೋಲ್ಲ. ಹಂಗಾರೆ ಅವ್ರಿಗೆ ಅವರೇ ನ್ಯಾಯಾಲಯಕ್ಕೆ ನೋಡ್ರಿ, ಯಾರು ಆ ವಿಲ್ಲಿನ ಫಲಾನುಭವಿ ಇದ್ದಾರೆ ಅವರು P&S ಹಾಕೊಂಡು ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಿ ಆ ಸದರಿ ವಿಲ್ಲು ಕಾನೂನುಬದ್ಧ ವಿಲ್ ಆಗಿದೆ, ನೈಜವಾದ ವಿಲ್ ಆಗಿದೆ, ಸಾಚಾ ವಿಲ್ ಆಗಿದೆ ಅಂತ ಪ್ರೂವ್ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರದ್ದು. ಅವ್ರೇ ಅದನ್ನ ಪ್ರೂವ್ ಮಾಡಲಿಲ್ಲ ಅಂದ್ರೆ ಆ ವಿಲ್ಲಿಗೆ ಬೆಲೆನೇ ಇರಲ್ಲ. ಈಗ ಫಸ್ಟ್ ವಿಲ್ ಆಗಿರೋ ಹೋಲ್ಡರ್ ನಾವು ಹೋಗಿ ಇಲ್ಲಿ ಲೋಕಲ್ ಕೋರ್ಟ್ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಹಾಕೋಬೋದಾ ಸರ್? ನೀವು ಹಾಕೋಬಹುದು, ಬಟ್ ನೀವು ಹಾಕಿದಾಗ ಅವ್ನು ಬಂದು ಇದು ವಿಲ್ ಸೆಕೆಂಡ್ ಅಂತ ಅವ್ನು ಬರ್ತಾರೆ ಅವಾಗ. ಅಲ್ಲಿ ಸಿವಿಲ್ ಗನ ಬರ್ತಾರಲ್ವಾ ಅಂತೇಳಿ. ಅಲ್ಲ ಇರ್ಲಿ, ಬಟ್ ನೋಡ್ರಿ, ಈಗ ಒಂದ್ ಮಾತು ಹೇಳ್ತೀನಿ. ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಬಾರಿ ಬೇಕಾದ್ರೂ ವಿಲ್ ಮಾಡಬಹುದು. ಆದ್ರೆ ಆತ ಮೊದಲನೇ ವಿಲ್ ಅನ್ನ ನಾನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಎರಡನೇ ವಿಲ್ಲದಲ್ಲಿ ಅದ್ರ ಬಗ್ಗೆ ಎವರ್ಮೆಂಟ್ ಇರಬೇಕು, ಅದ್ರ ಬಗ್ಗೆ ಪ್ರಸ್ತಾಪ ಇರಬೇಕು. ಮಾತ್ರ ಮೊದಲನೇ ವಿಲ್ಲು ಕ್ಯಾನ್ಸಲ್ ಆಗ್ತದೆ. ಎರಡನೇ ವಿಲ್ ಫಸ್ಟ್ ವಿಲ್ ಬರ್ದಾದ್ಮೇಲೆ ಸೆಕೆಂಡ್ ವಿಲ್ ನ ಕ್ಯಾನ್ಸಲೇಷನ್ ರದ್ದತಿ ಮಾಡಿ, ಅದ್ ರದ್ದತಿ ಆಗಿ 6 ದಿನ ನಂತರ ಬೇರೆ ವಿಲ್ ಬರ್ಸ್ಕೊಂಡು ಸರ್. ಆ ರದ್ದತಿ ಬಗ್ಗೆ ಯಾವುದು ವಿಚಾರ ಲಾಸ್ಟ್ ವಿಲ್ ಅಲ್ಲಿ ಬರ್ದಿರೋದಿಲ್ಲ. ಅದು ಬರಿಬೇಕು. ಅದು ಬರ್ದಿಲ್ಲ ಅಂದ್ರೆ ಅದನ್ನ ಬರೀಲಿಕ್ಕೆ ಏನೋ ತೊಂದರೆ ಇತ್ತು ಅನ್ನೋದನ್ನ ನೀವು ಅದನ್ನ ಡಿಫೆನ್ಸ್ ತಗೋಬೋದಂಗೆ. ಅದೇ ಸರ್, ನೀವು ಆ ರೀತಿಯ ಡಿಫೆನ್ಸ್ ತಗೋಬಹುದು. ಏನಂದ್ರೆ ಮೊದಲನೇ ವಿಲ್ ನ ರದ್ದತಿ ಬಗ್ಗೆ ಇಲ್ಲಿ ಪ್ರಸ್ತಾಪನೆ ಇಲ್ಲ, ಇದು ಕೊಟ್ಟಿ ವಿಲ್ ಆಗಿದೆ ಅಂತ ನೀವು ಅದನ್ನ ಡಿಫೆನ್ಸ್ ತಗೋಬಹುದು. ನಿಮ್ದು ಈಗ ಸಿವಿಲ್ ಕೇಸಲ್ಲಿ ನಾವು ಇಲ್ಲಿ ಲೋಕಲ್ ಅಲ್ಲಿ ಹಾಕೋಬೋದಾ ಸರ್? ಹಾಕಿ ಸರ್. ಇನ್ನೊಂದು ಸ್ಮಾಲ್ ಡೌಟ್ ಸರ್, ಬೇಜಾರು ಮಾಡ್ಕೋಬೇಡಿ. ಅಡಾಪ್ಷನ್ ಡೀಡ್ ಅಲ್ಲಿ ಒಂದೇ ತಾಯಿಗೆ ಸೇರಿರ್ತಕ್ಕಂಥ 2 ಮಕ್ಕಳನ್ನ ದತ್ತಕ್ಕೆ ತಗೊಳ್ಳಕ್ಕೆ ಪ್ರಾವಿಷನ್ ಇದೆಯಾ ಸರ್? ಇಲ್ಲ, ಒಂದೇ ಮಗನ ತಗೋಬೇಕು. ಅಲ್ಲ, ಒಂದೇ ತಾಯಿಗೆ, ಅವ್ರಿಗೆ ತಾಯಿಗೆ ಗಂಡ ಇರೋದಿಲ್ಲ ಅಂತ ತಾಯಿಗೆ ಆ 2 ಹೆಣ್ಣು ಮಕ್ಕಳನ್ನ ಬೇರೆ ಇನ್ನೊಬ್ಬ ಹೆಣ್ಣು ಅವರು ದತ್ತಕ್ಕೆ ತಗೋಬೋದಾ? 2 ಹೆಣ್ಣು ಮಕ್ಕಳನ್ನು? ಇಲ್ಲ, ಒಬ್ಬ. ಯಾಕಂದ್ರೆ ಈಗ ನ್ಯಾಚುರಲ್ ಮದರ್ಗೆ ಒಂದು ಮಗು ಬೇಕಲ್ಲ. ಅದೇ ಸರ್, ಬೇಕಲ್ಲ. ಅಲ್ಲಲ್ಲ, ನ್ಯಾಚುರಲ್ ಮಗುಗೂ ಒಂದು ಮಗು ಕೊಟ್ಟು ಒಂದು ಮಗನ ತಗೋಬಹುದು. ಅವರು ಯಾರು ಸಂತಾನಹೀನತೆ ಇದ್ದಾರೆ ಅವರು ಒಂದು ಮಗನ ತಗೋಬಹುದು. ಈ ಮನೆಗೆ ವಾರಸ್ದಾರಿಗಳಾಗ್ತಾರಲ್ಲ. ಅದೇ ಸರ್, ಅದನ್ನ ಆ ವಿಚಾರ ನಿಮ್ಮಲ್ಲಿ ರೈಸ್ ಮಾಡ್ತಾ ಇರೋದು ಸರ್. ಸರಿ ಇದೆ. ಈಗ ದತ್ತಕ್ಕೆ ತೆಗೆದುಕೊಳ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ, ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅವರಿಗೆ ಒಂದು ವಾರಸುದಾರ ಇರಬೇಕು, ಅವ್ರ ಕುಟುಂಬದ ಕುಡಿ ಮುಂದುವರಿಬೇಕು ಅನ್ನೋದನ್ನೇ ಉದ್ದೇಶ. ಸೊ ನೀವು 2 ಮಕ್ಕಳನ್ನ ದತ್ತಕ್ಕೆ ಕೊಟ್ಬಿಟ್ರೆ ಈ ಕುಟುಂಬದ ಕುಡಿ ಮುಂದುವರಿರಲ್ಲ. ಕೊಟ್ಟ ಮೇಲೆ ಅದು ಆ ಮನೆಗೆ ಅವನು ವಾರಸ್ದಾರ ಆಗ್ತಾನೆ, ಆ ಮನೆಗೆ ಅವನು ಆಸ್ತಿಗೆ ಹಕ್ಕದಾರ ಆಗ್ತಾನೆ. ಅಡಾಪ್ಷನ್ ಅಲ್ಲಿಗೆ ವ್ಯಾಲಿಡ್ ಬರುತ್ತೆ ಸರ್? ಅದು ಅಲ್ಲ, ಒಂದು ಮಗುಗೆ ವ್ಯಾಲಿಡ್ ಅಲ್ಲ. 2 ಮಕ್ಕಳು ಒಂದೇ ರಿಜಿಸ್ಟರ್ಡ್ ಡೀಡ್ ಅಲ್ಲಿ, ಅಡಾಪ್ಷನ್ ಡೀಡ್ ಅಲ್ಲಿ 2 ಮಕ್ಕಳು ಒಂದೇ ದಿನ ತಗೊಂಡಿರ್ತಾರೆ. ಅದು ವ್ಯಾಲಿಡ್ ಆಗುತ್ತಾ ಚಾಲೆಂಜ್ ಮಾಡಿದ್ರೆ? ವ್ಯಾಲಿಡ್ ಯಾರಾದ್ರೂ ಚಾಲೆಂಜ್ ಮಾಡಿದ್ರೆ ಕ್ವಶನ್ ಬರ್ತದೆ. ಯಾರು ಚಾಲೆಂಜ್ ಮಾಡಲಿಲ್ಲ ಅಂದ್ರೆ ಅದು ಆಗಲ್ಲ. ಯಾವಾಗಲೂ ಹೆಂಗಿದ್ರಿ, ಲಾ ವಿಲ್ ಪುಟ್ ಇನ್ ಟು ಮೋಷನ್ ಇಫ್ ಸಂಬಡಿ, ಲಾ ವಿಲ್ ಕಮ್ ಇನ್ ಟು ಆಕ್ಟ್ ಇಫ್ ಸಂಬಡಿ ಪುಟ್ಸ್ ಇನ್ ಟು ಮೋಷನ್. ಕಾನೂನು ಯಾವಾಗ ಜಾರಿ ಬರ್ತದೆ ಅಂದ್ರೆ ಯಾರಾದ್ರೂ ಅದ್ರ ಬಗ್ಗೆ ಚಾಲನೆ ಕೊಟ್ಟಾಗ ಮಾತ್ರ. ಅದ್ನ ಯಾರು ಕ್ವಶನ್ ಮಾಡಿಲ್ಲ ಅಂದ್ರೆ ಅದು ಹಂಗೆ ಉಳ್ಕೊಂಡ್ಬಿಡ್ತದೆ.
ಈಗ ಅಡಾಪ್ಷನ್ ತಗೊಂಡಿರೋರೇನೆ ಅಡಾಪ್ಷನ್ ಇದು ಕ್ಯಾನ್ಸಲ್ ಆಗಬೇಕು, ಅವ್ರು ನಮ್ಮ ಮಕ್ಕಳು ಜೊತೆಯಲ್ಲಿಲ್ಲ, ಅವ್ರು ತಗೊಂಡಿರೋರು 8 ವರ್ಷ ನನಗೆ ಬಿಟ್ಟು ಹೋಗಿದ್ದಾರೆ, ಇಲ್ಲಿವರೆಗೂ ನನಗೆ ದಿಕ್ಕು ವಿಚಾರಿಸೋರಿಲ್ಲ ಅಂತೇಳಿ ಅವರೇ ಕೋರ್ಟಲ್ಲಿ ಕೇಸ್ ಹಾಕೊಂಡಾಗ ಅಡಾಪ್ಷನ್ ಕ್ಯಾನ್ಸಲ್ ಆಗಿ ಅಂತೇಳಿ ಅವರೇ ಡೆತ್ ಆಗಿರ್ತಾರೆ ಹಾಕೊಂಡಿರೋರೇನೆ. ನೆಕ್ಸ್ಟ್ ಪ್ರೊಸೀಡಿಂಗ್ಸ್ ಸರ್ SRL ನಾವು ಎಂಟ್ರಿ ಆಗ್ಬೋದಾ? ಡೆತ್ ಆದ್ರೆ ಅದೇ ಕೇಸ್ ಅಬೇಟ್ಸ್ ಅಲ್ಲಿಗೆ ಮುಗಿತದು. ಅದು ಯಾರು ಅದಕ್ಕೆ ಅವ್ರು ಯಾರಾದ್ರೂ ಎಲ್ಲಾರ್ಸ್ ವಿಲ್ ಬಿ ಕಮ್ ಆನ್ ಟು ರಿಕಾರ್ಡ್. ಹಂಗೆ ಯಾರಾದ್ರೂ ಈಗ ಒಬ್ಬ ದಾವೆ ಹಾಕಿದ ವ್ಯಕ್ತಿ ಸತ್ತ ಅಂದ್ರೆ ಆ ಕೇಸನ್ನ ಮುಂದುವರಿಬೇಕಾದ್ರೆ ಅವನ ವಾರಸುದಾರರು, ಅದಕ್ಕೆ ನಾವು ಲೀಗಲ್ ರಿಪ್ರೆಸೆಂಟೇಟಿವ್ ಅಂತೀವಿ ಕಾನೂನು ಭಾಷೆಯಲ್ಲಿ, ಎಲ್ಲಾರ್ಸ್ ಅಂತೀವಿ, ಅವರು ಬಂದು ಅದಕ್ಕೆ ಅರ್ಜಿ ಹಾಕಿ ಆ ಕೇಸನ್ನು ನಡೆಸಿದ್ರೆ ಮುಂದೆ ಹೋಗ್ತದೆ. ಮತ್ತೆ ಯಾರು ಅವ್ರಿಗೆ ವಾರಸುದಾರ ಇಲ್ಲ, ಯಾರು ಬರಂಗಿಲ್ಲ ಅಂದ್ರೆ ಅಲ್ಲಿ ಕೇಸ್ ಅಬೇಟ್ಸ್. ಅವಾಗ ಏನ್ ಬರೀತಾರೆ, as plaintiff dies or as petitioner dies, there is nobody to come on the record as LR. ಯಾರು ಇಲ್ಲಿ ಕಾನೂನುಬದ್ಧ ವಾರಸುದಾರರು ಅಂತ ಈ ಅರ್ಜಿಯಲ್ಲಿ ಬರದೇ ಇರೋದ್ರಿಂದ ಅದು ಆ ಪ್ರಕರಣವನ್ನ ಮುಕ್ತಾಯಗೊಳಿಸಲಾಗಿದೆ ಅಂತ ನ್ಯಾಯಾಲಯ ಬರೀತದೆ. ಎಲ್ಲರಾಗ ಎಂಟ್ರಿ ಆಗ್ಬೋದಲ್ಲ ಸರ್? ನೀವು ಎಲ್ಲರಾಗ ಎಂಟ್ರಿ ಆಗ್ಬೇಕಾದ್ರೆ ನಿಮಗೆ ಲೋಕಸ್ ಸ್ಟ್ಯಾಂಡ್ ಇರಬೇಕು. ನೀವು ಆ ಪ್ರಕರಣವನ್ನ ನಾನು ಒಬ್ಬ ಕಾನೂನುಬದ್ಧ ಪ್ರತಿನಿಧಿಯಾಗಿ ಆಸ್ ಅ ಲೀಗಲ್ ರಿಪ್ರೆಸೆಂಟೇಟಿವ್ ಒಬ್ಬ ಆ ಮೃತ ಅರ್ಜಿದಾರ ಅಥವಾ ಮೃತ ವಾದಿಯ ವಾರಸುದಾರನಾಗಿ ನಾನು ರೆಕಾರ್ಡ್ ಮೇಲೆ ಬರ್ತೀನಿ ಅಂತ ನೀವು ಪ್ರೂವ್ ಮಾಡ್ಬೇಕಾದ್ರೆ ನೀವು ಕೋರ್ಟ್ಗೆ ಐ ಹ್ಯಾವ್ ಗಾಟ್ ಅ ಲೋಕಸ್ ಸ್ಟ್ಯಾಂಡಿ, ನನಗೆ ಈ ಪ್ರಕರಣದಲ್ಲಿ ಮುಂದುವರಿಯಲು ಕಾನೂನುಬದ್ಧ ಹಕ್ಕು ಇದೆ ಅಂತ ನೀವು ನ್ಯಾಯಾಲಯಕ್ಕೆ ಮನಗಾಣಿಸ್ಬೇಕು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಶನ್ ಸರ್. ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಮೈಕ್ ಒಂದು ಕ್ವೆಶ್ಚನ್ ಇದೆ ಸರ್, ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಮ್ಮ. ಸರ್, ನಮ್ ತಾತಂಗೆ 4 ಜನ ಗಂಡ್ಮಕ್ಳು. ನಮ್ ತಂದೆ ಬಂದ್ಬಿಟ್ಟು 3ನೇವ್ರು. ನಮ್ ದೊಡ್ಡಪ್ಪ ಬಂದ್ಬಿಟ್ಟು ನಮ್ಮ ಆಸ್ತಿ ನಮ್ ತಂದೆ ಬಂದಿರೋ ಪಾಲನಲ್ಲಿ ಸೈನ್ ಮಾಡಿಸ್ಕೊಂಬಿಟ್ಟಿದ್ದಾರೆ. ಈಗ ನಾವು 3 ಜನ ಮಕ್ಳು ಇದೀವಿ, ನಮ್ಗೇನು ಹಕ್ಕಿಲ್ವಾ ಸರ್? ಹಾಗಾದ್ರೆ ಹಕ್ಕಿದೆ. ನೀವು ನ್ಯಾಯಾಲಯಕ್ಕೆ ಒಂದು ಸೂಟ್ ಫಾರ್ ಪಾರ್ಟಿಷನ್, ಡಿಕ್ಲರೇಷನ್ ಅಂಡ್ ಪೊಸಿಷನ್ ಅಂಡ್ ಪರ್ಮನೆಂಟ್ ಇಂಜೆಕ್ಷನ್ ಅಂತ ಒಂದು ದಾವೆ ಹಾಕ್ಬೇಕು. ನೀವು ಏನ್ ಹಾಕ್ಬೇಕಂದ್ರೆ ಘೋಷಣಾತ್ಮಕ ಮತ್ತು ಸ್ವಾಧೀನ ಮತ್ತು ಖಾಯಂ ಪ್ರತಿಬಂಧಕಾಜ್ಞೆ ಅಂತ ದಾವೆ ಹಾಕ್ಬೇಕು. ನಿಮ್ಮ ದಾವೆಯಲ್ಲಿ ಏನ್ ಹೇಳ್ಬೇಕಂದ್ರೆ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿತ್ತು, ನಮ್ಮ ತಂದೆಗೂ ಇದರಲ್ಲಿ ಏನೋ 1/3 1/4 ಭಾಗ ಇತ್ತು, ಆ ಭಾಗಕ್ಕೆ ನಮ್ಮ ತಂದೆ ಕಾನೂನುಬದ್ಧ ವಾರಸುದಾರಾಗಿದ್ರು. ಆದ್ರೆ ನಮ್ಮ ದೊಡ್ಡಪ್ಪನೋ ಅಥವಾ ಚಿಕ್ಕಪ್ಪನೋ ಮೋಸದಿಂದ ನಮ್ಮ ತಂದೆಯ ಭಾಗನ್ನ ಅವರು ಅದನ್ನ ಅವರು ಕಬಳಿಸಿದ್ದಾರೆ. ಸೊ ಹೀಗಿರೋದ್ರಿಂದ ನಮ್ಮ ತಂದೆಗೆ ಬರ್ಬೇಕಾದಂತ ನ್ಯಾಯಯುತವಾದ ಭಾಗ ಏನಿದೆಲ್ಲ, ಏನು ಐ ಥಿಂಕ್ 4 ಮಂದಿ ಮಕ್ಕಳಲ್ಲ, 4 ಮಂದಿ 1/4. ಸೊ 1/4 ಭಾಗಕ್ಕೆ ನಮಗೆ ಕಾನೂನುಬದ್ಧ ಹಕ್ಕು ಇದೆ ಅಂತ ನೀವು ನ್ಯಾಯಾಲಯಕ್ಕೆ ಸೂಟ್ ಫಾರ್ ಪಾರ್ಟಿಷನ್, ಡಿಕ್ಲರೇಷನ್, ಪೊಸಿಷನ್ ಅಂಡ್ ಪರ್ಮನೆಂಟ್ ಇಂಜಂಕ್ಷನ್ ಅಂದ್ರೆ ಘೋಷಣಾತ್ಮಕ, ಸ್ವಾಧೀನತೆ ಮತ್ತು ಖಾಯಂ ಪ್ರತಿಬಂಧಕಾಜ್ಞೆ ದಾವೆಯನ್ನ ನೀವು ಹಾಕಿದ್ರೆ ನ್ಯಾಯಾಲಯಕ್ಕೆ ಇಷ್ಟು ವಿಷಯಗಳನ್ನ ನೀವು ಮನಗಾಣಿಸಿದ್ರೆ ನಿಮ್ ಪರವಾಗಿ ನ್ಯಾಯಾಲಯ ಡಿಕ್ರಿ ಮಾಡ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರಂಜಾನ್ ಮುಲ್ಲಾ, ದಯವಿಟ್ಟು ಕೇಳಿ ಸರ್. ಸರ್, ನಮ್ಮ ತಾತರಿಗೆ 4 ಜನ ಮಕ್ಕಳು ಸರ್. ಅವ್ರ ತಾತ ಅವರು ಒಬ್ಬರಿಗೆ ಅದರಲ್ಲಿ ಒಂದು ಪ್ರಾಪರ್ಟಿದು ಗಿಫ್ಟ್ ಡೀಡ್ ಮಾಡಿದಾರೆ ಸರ್. ಆ ಗಿಫ್ಟ್ ಡೀಡ್ ಮಾಡೋಕ್ಕಿಂತ ಮೊದಲು ತಾತ ಅವರು ಅದ್ರ ಮೇಲೆ ಲೋನ್ ತೆಗಿಸಿದ್ರು ಸರ್. ಈಗ ಅವ್ರ ಗಿಫ್ಟ್ ಡೀಡ್ ತಗೊಂಡ್ರ ಸರ್, ಲೋನ್ ತುಂಬಾರ ಸರ್, ಅದ ಅವರು ಬ್ಯಾಂಕಿಗೆ ಹೋಗ್ತಾ ಇಲ್ಲ ಸರ್, ಲೋನ್ ರಿಕವರಿ ಮಾಡ್ತಾ ಇಲ್ಲ ಸರ್. ಈಗ ನಾವು ಬ್ಯಾಂಕಿಗೆ ಕೂಡ ತಾತ ಅವರು ಮತ್ತು ಅವ್ರ 3 ಮಕ್ಕಳು ಚೆನ್ನಾಗಿರೋದ್ರಿಂದ ನಾವು ತುಂಬ್ತಾ ಇದೀವಿ ಸರ್. ಅವ್ರ ಮೇಲೆ ಯಾವ ರೀತಿ ದಾವೆಯನ್ನು ಹೂಡ್ಬೋದು ಸರ್ ಮತ್ತೊಬ್ಬರ ಮೇಲೆ ಸರ್? ನಿಮ್ ಹೆಸರು ಏನಂದ್ರೆ? ರಂಜಾನ್ ಮುಲ್ಲಾ ಅಂತ ಹೇಳಿ ಸರ್. ರಂಜಾನ್ ಮುಲ್ಲಾ ಯಾಕೆ ಹೆಸರು ಕೇಳಿದೆ ಅಂದ್ರೆ, ನಮ್ಮ ದೇಶದಲ್ಲಿ ಪರ್ಸನಲ್ ಲಾಸ್ ಅಂತ ಇದೆ. ಪರ್ಸನಲ್ ಲಾಸ್ ಅಂದ್ರೆ ಹಿಂದೂಗಳಿಗೆ ಹಿಂದೂ ಲಾ ಇದೆ, ಮೊಹಮ್ಮದರಿಗೆ ಮುಸ್ಲಿಂ ಲಾ ಅಂತ ಇದೆ. ಸೊ ನಿಮ್ಮ ಮುಸ್ಲಿಂ ಲಾದಲ್ಲಿ ಜಾಯಿಂಟ್ ಫ್ಯಾಮಿಲಿ ಕನ್ಸೆಪ್ಟ್ ಮತ್ತು ಎನ್ಸಿಸ್ಟರ್ ಪ್ರಾಪರ್ಟಿ ಕನ್ಸೆಪ್ಟ್ ಇಲ್ಲ. ಒಟ್ಟು ಕುಟುಂಬ ಮತ್ತು ಪಿತ್ರಾರ್ಜಿತ ಆಸ್ತಿ ಅಂತಕ್ಕಂತ ಏನ್ ಪರಿಕಲ್ಪನೆ ಇದೆ, ಆ ಪರಿಕಲ್ಪನೆ ಮುಸ್ಲಿಂ ಕಾನೂನಿನಲ್ಲಿ ಇಲ್ಲ. ಮತ್ತು ಒಬ್ಬ ಮುಸ್ಲಿಂ ವ್ಯಕ್ತಿ ತನ್ನ ಆಸ್ತಿಯ 1/3 ಭಾಗವನ್ನ ಗಿಫ್ಟ್ ಮಾಡಬಹುದು. ಅದಕ್ಕೆ ಹಿಬಾ ಅಂತ ಕರೀತಾರೆ ಕಾನೂನು ಭಾಷೆ ಒಳಗೆ. ಗಿಫ್ಟ್ ಮಾಡಬಹುದು. ಆ ಗಿಫ್ಟ್ ಅನ್ನ ತೆಗೆದುಕೊಂಡಂತ ವ್ಯಕ್ತಿ ಆ ಆಸ್ತಿಗೆ ಕಾನೂನುಬದ್ಧ ಹಕ್ಕದಾರ ಆಗ್ತಾನೆ. ಸೊ ಈಗ ನಿಮ್ಮ ತಾತ ಸಾಲ ಮಾಡಿದ್ರೆ
ಸಾಲ ಅವರು ಆ ಗಿಫ್ಟ್ ಮಾಡಿದಂತ ಪ್ರಾಪರ್ಟಿ ಮೇಲೆ ಮಾಡಿದಾರ ಅಥವಾ ಉಳಿದ ಪ್ರಾಪರ್ಟಿ ಮೇಲೆ ಮಾಡಿದಾರ? ಆ ಗಿಫ್ಟ್ ಮಾಡಿದ ಪ್ರಾಪರ್ಟಿ ಮೇಲೆ ಮಾಡಿದಾರೆ ಸರ್. ಮತ್ ಗಿಫ್ಟ್ ಮಾಡಿದಂತ ಪ್ರಾಪರ್ಟಿ ಮೇಲೆ ನಿಮ್ ತಾತ ಸಾಲ ಮಾಡಿದ್ರೆ ಆ ಸಾಲವನ್ನ ಆ ಗಿಫ್ಟ್ ತೆಗೆದುಕೊಂಡಂತ ವ್ಯಕ್ತಿ ತುಂಬದೇ ಇದ್ರೆ ಆ ಆಸ್ತಿಯ ಮೇಲೆ ಅದು ಎನ್ಕಂಬ್ರೆನ್ಸ್ ಆಗ್ತದೆ, ಅದು ಭೋಜ ಆಗ್ತದೆ. ಬ್ಯಾಂಕಿನವರು ಆ ಆಸ್ತಿಯನ್ನ ಮುಟ್ಟುಗೋಲು ಹಾಕೋತಾರೆ. ಅಂದ್ರ ಅವ್ರು ಸರ ನಾವು ಆ ಬ್ಯಾಂಕಿಗೆ ಕೂಡ ನಾವು ಸಂಬಂಧ ಚೆಲ್ಲೋದು ಸರ. ಈಗ ನೋಡ್ರಿ, ನಿಮ್ ತಾತ ಸಾಲ ಮಾಡಿದ್ದು ಆ ಪ್ರಾಪರ್ಟಿ ಮೇಲೆ, ಆ ಪ್ರಾಪರ್ಟಿಯನ್ನ ಒಬ್ಬ ವ್ಯಕ್ತಿಗೆ ಗಿಫ್ಟ್ ಮಾಡಿದ್ರು, ಆ ವ್ಯಕ್ತಿ ಅದನ್ನ ಸಾಲ ತುಂಬ್ತಾ ಇಲ್ಲ, ಸೊ ಹಿ ಇಸ್ ಅ ಡಿಫಾಲ್ಟರ್. ಹೌದಾ? ಅವರು ಸಾಲ ತುಂಬ್ತಾ ಇಲ್ಲದ್ರೆ ಡಿಫಾಲ್ಟರು. ಅವಾಗ ಬ್ಯಾಂಕ್ನವ್ರು ಏನ್ ಮಾಡ್ತಾರಂದ್ರೆ ಆ ಆಸ್ತಿಯನ್ನ ಹರಾಜ್ ಹಾಕ್ತಾರೆ. ಆಕ್ಷನ್, ಪಬ್ಲಿಕ್ ಆಕ್ಷನ್, ಸಾರ್ವಜನಿಕ ಹರಾಜ್ ಹಾಕಿ ಆ ಆಸ್ತಿಯನ್ನ ಮಾರಿ ಅದರಿಂದ ಬರ್ತಕ್ಕಂತ ದುಡ್ಡಿನಲ್ಲಿ ಅವರು ಸಾಲವನ್ನ ತೀರ್ಸ್ಕೊತಾರೆ. ಮತ್ತ ಅದನ್ನ ಅವ್ರು ಹರಾಜ್ ಹಾಕಿ ಬಿಡಿ, ಅವನ ಜವಾಬ್ದಾರಿ. ಬ್ಯಾಂಕ್ದವ್ರು ಕೂಡ ನಾವು ರಿಲೇಶನ್ಶಿಪ್ ಚಲೋ ಸರ್ ಅದು ನಮ್ದು. ನಿಮ್ಗೆ ರಿಲೇಶನ್ಶಿಪ್ ಪ್ರಶ್ನೆ ಇಲ್ಲ ರೀ, ಇಲ್ಲಿ ಪ್ರಶ್ನೆ ಇರೋದು ನಾವೇ ಅವ್ರ ಇಂಟ್ರೆಸ್ಟ್ ಅಜ್ಜವ್ರ ಡೆತ್ ಆದಾಗಿಂದ ನಾವೇ ಇಂಟ್ರೆಸ್ಟ್ ಕಟ್ತಾ ಇದೀವಿ ಸರ್. ಸಾಲ ಮರುಪಾವತಿ ಆಗ್ಬೇಕು. ರೈಟ್ ಸರ್, ರೈಟ್. ಅಂದ್ರೆ ಇಂಟ್ರೆಸ್ಟ್ ನಾವು ರಿಲೇಶನ್ಶಿಪ್ ಚಲೋ ಅಂತ ನಾವು ಕಟ್ಕೋತ ಹೊಂಟಿದ್ವಿ ಸರ್. ಅದ್ರ ನಾವು ಬಿಟ್ಟು ಬಿಡ್ಲಾ ಸರ್ ಇಂಟ್ರೆಸ್ಟ್ ಕಟ್ಟೋದು? ಮತ್ತೆ ಇವು ಮೇಂಟೈನ್ ರಿಲೇಶನ್ಶಿಪ್ ವಿತ್ ಬ್ಯಾಂಕ್ ಅಲ್ಲ, ನೀವು ಬ್ಯಾಂಕಿನ ಜೊತೆಗೆ ಬಹಳ ಆತ್ಮೀಯ ಸಂಬಂಧ ಇಟ್ಕೊಳ್ಳೋದಾರ ಇಡೀ ಪೂರ್ತಿ ದುಡ್ಡನ್ನು ಕಟ್ಟಿ ಚೆನ್ನಾಗಿರಿ. ಸರ್ ಅಷ್ಟು ಅಮೌಂಟ್ ಇಲ್ಲ ಸರ್, ಅದು ಸ್ವಲ್ಪ ಇಂಟ್ರೆಸ್ಟ್ ಕಟ್ಟುವ ಅಷ್ಟೇ ನಾವು ಎಬಿಲಿಟಿ ಇದೆ ಸರ್ ಅದು ನಮ್ದು. ಅಲ್ಲ ರೀ, ನಿಮ್ಗ ಪ್ರಾಪರ್ಟಿ ನಿಮ್ದಲ್ಲ ಅಂದ್ಮೇಲೆ ನಿಮ್ಗೆ ಯಾಕಂತ ಆಸಕ್ತಿ ರೀ? ಅದ ಸರ್ ನಾವೇ ಏನ್ ದಾವ ಮಾಡಬಹುದು ಸರ್. ಅವ್ರ ಅಪೋಸಿಟ್ ಯಾರು ಅನುಭವಿಸ್ತಾ ಇದಾರೆ ಅವ್ರಿಗೆ ಆಸಕ್ತಿ ಇಲ್ಲ. ಆ ಪ್ರಾಪರ್ಟಿನ ಯಾರು ಎಂಜಾಯ್ ಮಾಡ್ತಾ ಇದಾರೆ, ಆ ಪ್ರಾಪರ್ಟಿನ ಯಾರು ಸ್ವಾಧೀನದಲ್ಲಿದ್ದಾರೆ ಅವರಿಗೆ ಆ ಆಸ್ತಿಯನ್ನ ಉಳಿಸ್ಕೊಳ್ಬೇಕಾದಂತಹ ಕಾಳಜಿ ಚಿಂತನೆ ಇಲ್ಲ. ಮತ್ತೆ ನೀವು ಆ ಆಸ್ತಿಗೆ ಏನು ಸಂಬಂಧ ಪಡೆದಿರೋ ನೀವ್ ಯಾಕೆ ಅನಗತ್ಯವಾಗಿ ಆ ಭಾರವನ್ನು ಹೊರ್ತಾ ಇದ್ರಿ ಅಂತ. ಅಂದ್ರೆ ಅವ್ರ ತಾತ ಅವರು ಪ್ರಾಮಾಣಿಕವಾಗಿ ಜೀವನ ಮಾಡಿರೋಣ ಅಂತ ಸರ್ ಸ್ವಲ್ಪ ಇದ್ ಮಾಡ್ತಿದ್ರು ನಾವು. ಮತ್ತೆ ಅದ್ರ ಪೂರ್ತಿನ ಕಟ್ಟಿಬಿಡ್ರಿ, ಇನ್ನು ನಿಮ್ ತಾತ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಸರ್. ಆ ಟೈಪ್ ನಮ್ದು ಈಗ ಸ್ವಲ್ಪ ಫೈನಾನ್ಸ್ ಇಷ್ಟು ಸ್ಟ್ಯಾಂಡರ್ಡ್ ಇಲ್ಲ ಸರ್. ನಾವು ಎಲ್ಲ ಎಜುಕೇಶನ್ ಅವನಿಗೆ ಮನಗಾಣಿಸ್ರಿ, ನಮ್ ತಾತನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ನೀ ಸಂಪೂರ್ಣ ದುಡ್ಡನ್ನ ಕಟ್ಟಪ್ಪ ಅಂತ ಅವನಿಗೆ ಮನಗಾಣಿಸ್ರಿ ನೀವು. ಅವ್ನ್ ಗೊತ್ತಾಯ್ತು ಅವ್ರಿಗೆ ರಗಡ್ ಸಲ ಹೇಳ್ರಿ ಸರ್. ಅವರು ಆ ಪ್ರಾಪರ್ಟಿ ಸಂಬಂಧ ನನ್ನ ಮೇಲೆ ಅವ್ರು ಹಲ್ಲೆಗೆ ಬರ್ತಾ ಇದಾರೆ ಅಂತ ಹೇಳಿ 10 ಶಿವನ್ ಅಂತ ಮಾಡಿದ್ರು. CRPC 10 ಶಿವನ್ ಅಂತ ಹೇಳಿ ನಮ್ಮ ಮೇಲೆ ಕೇಸ್ ಮಾಡಿದ್ರು ಸರ್ ಅವರು. ಶಾಂತಿ ಭಂಗ ಪ್ರಕರಣ. ಹಾ ಸರ್, ಅದು ನಾನು ಅದನ್ನ ಅಲ್ಲಿ ಡಿಸ್ಪೋಸ್ ಮಾಡಿ ಈಗ ನಾವು ರಿಲೇಶನ್ಶಿಪ್ ಬ್ಯಾಂಕಿಗೆ ಚಲೋ ಇದೆ, ಅಜ್ಜ ಅವರು ಪ್ರಾಮಾಣಿಕವಾಗಿ ಜೀವನ ಮಾಡಿದಾರೆ ಅಂತ ನಾವು ಅಷ್ಟೇ ಮಾಡಿದ್ವಿ ಸರ್. ಈಗ ನಾ ವ್ಯಕ್ತಿ ಮೇಲೆ ದಾವಾ ಮಾಡ್ಬೋದು ಸರ್, ನಮ್ಮ ರಿಲೇಷನ್ ಅವ್ರ ಮೇಲೆ ಸರ್. ಲೋಕಸ್ ಸ್ಟ್ಯಾಂಡಿ ಅವ್ರ ಮೇಲೆ ದಾವೆ ಮಾಡ್ಲಿಕ್ಕೆ ನಿಮ್ಗೆ ಯಾವುದೇ ಕಾನೂನುಬದ್ಧ ಹಕ್ಕಿಲ್ಲ. ಯು ಡೋಂಟ್ ಹ್ಯಾವ್ ಲೋಕಸ್ ಸ್ಟ್ಯಾಂಡ್. ಯಾಕಂದ್ರೆ ಅವ್ರ ತಾತ ಅದನ್ನ ಅವ್ರಿಗೆ ಗಿಫ್ಟ್ ಮಾಡಿ ಆಯ್ತು, ಅವರ ಸ್ವಾಧೀನದಲ್ಲಿದ್ದಾಯ್ತು. ಆ ಬ್ಯಾಂಕಿಗೆ ಸಾಲ ಆ ಆಸ್ತಿಯನ್ನು ಅಡಮಾನ ಮಾಡಿರ್ತಾರೆ, ಮಾರ್ಟ್ಗೇಜ್ ಮಾಡಿರ್ತಾರೆ. ಸೊ ಆ ಆಸ್ತಿಯನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ಯಾರು ಎಂಜಾಯ್ ಮಾಡ್ತಾರೆ ಅವ್ರ ಮೇಲೆ ಇರ್ತದೆ. ಅದು ಬ್ಯಾಂಕಿಗೂ ಅವ್ರಿಗೂ ಸಂಬಂಧಪಟ್ಟದ್ದು. ಇದು ನಿಮ್ದೇನು ಇಲ್ಲಿ ಯು ಗಾಟ್ ಓನ್ಲಿ ಸೆಂಟಿಮೆಂಟಲ್ ರಿಲೇಶನ್ಶಿಪ್. ನೀವು ಕೇವಲ ಭಾವನಾತ್ಮಕವಾಗಿ ಮಾತ್ರ ಸಂಬಂಧ ಇದೆ ಹೊರತು ನಿಮ್ಮಲ್ಲಿ ಯಾವುದೋ ಯು ಡೋಂಟ್ ಹ್ಯಾವ್ ಎನಿ ಪ್ರೊಪ್ರೈಟರಿ ರೈಟ್ಸ್. ನಿಮ್ಗೆ ಅಲ್ಲಿ ಆ ಆಸ್ತಿಲಿ ನಿಮ್ಗೆ ಯಾವುದೇ ಮಾಲೀಕತ್ವದ ಹಕ್ಕಾಗ್ಲಿ ಹಿತಾಸಕ್ತಿ ಆಗ್ಲಿ ಇಲ್ಲ. ಯು ಗಾಟ್ ಓನ್ಲಿ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್. ಓಕೆ ಸರ್. ಈ ಭಾಗದಲ್ಲಿ ತಮ್ಮ ನೋಡಿದ್ದೀನಿ ಸರ್ ನಾನು ರಾಯಬಾಗಲ್ಲಿ. ಎಲ್ಲಿ ನೋಡಿದ್ರಿ? ಲಾಸ್ಟ್ 1 year ಬ್ಯಾಕ್ ಸರ್. ರಾಯಬಾಗ್ ಬಾರ್ಸು ನೋಡಿದ್ರಾ? ಹಾ ಸರ್. ಓಕೆ ಓಕೆ, ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು. ಪ್ರಸನ್ನ ಕುಮಾರ್ ಸರ್ ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿದ್ರಿ ಸರ್. ನಮಸ್ಕಾರ ಸರ್. ಈಗ ಒಂದು ಆಶ್ರಯ ಮನೆ ಇದರಲ್ಲಿ ಪೌರ ಕಾರ್ಮಿಕರಿಗಾಗಿ ಒಂದಷ್ಟು ಸೈಟ್ಗಳು ಹಂಚಿಕೆ ಆಗಿರ್ತವೆ ಸರ್. ಅದನ್ನ ಪೌರ ಕಾರ್ಮಿಕರಿಗೆ ಒಂದಷ್ಟು ಜನರಲ್ ಕಮ್ಯುನಿಟಿಯವರು ಮುಂದೆ ಏನಾದ್ರು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಒಂದಷ್ಟು ದುಡ್ಡುಗಳನ್ನ ಕೊಟ್ಕೊಂಡಿದ್ರಂತೆ ಅವ್ರಿಗೆ. ಅದಾದ್ಮೇಲೆ ಈಗ PTCL ಆಕ್ಟ್ ಬಂದ್ಮೇಲೆ ಅದು ಎಸ್ ಸಿಲಿ ಯಾರು ಬೇಕಾದ್ರೂ ತಗೋಬಹುದು ಅಂದ್ಬಿಟ್ಟೇನ SC ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಸೇಲ್ ಮಾಡಿಸ್ತಾ ಇದಾರೆ ಸರ್. ಅದೇನೋ ತಗೊಳಕ್ಕೆ ಪ್ರಾವಿಷನ್ ಇದೆಯಾ ಸರ್? ಏನ್ ಸರ್? PTCL ಆಕ್ಟ್ ಅಂತ ಇದೆ ಸರ್. PTCL ಆಕ್ಟ್ ದಲ್ಲಿ ಏನಿದೆ, ಗ್ರಾಂಟೆಡ್ ಲ್ಯಾಂಡ್ ಅಂತ ಇದೆ. ಸೊ ಆ ಗ್ರಾಂಟೆಡ್ ಲ್ಯಾಂಡ್ ಅಂತಕ್ಕಂತ ಏನು ವ್ಯಾಖ್ಯಾನ ಇದೆ, ಅದು ಬರೀ ಕೇವಲ ಭೂಮಿ ಮಾತ್ರ ಅಲ್ಲ, ಇವನ್ ಸೈಟ್ಗೂ ಕೂಡ ಅದು ಅನ್ವಯ ಆಗ್ತದೆ. ಸೊ ಆದ್ರಿಂದ ಇದು ಕೂಡ ಗ್ರಾಂಟೆಡ್ ಲ್ಯಾಂಡ್ ಅಂತಕ್ಕಂತ ಪರಿಭಾಷೆಯಲ್ಲಿ ಬರ್ತದೆ. ಸೊ ಆದ್ರಿಂದ ಇವು ಗ್ರಾಂಟ್ ಮಾಡುವಾಗ ಒಂದು ಕಾಲಮಿತಿಯನ್ನು ಹಾಕಿರ್ತಾರೆ, 15 ವರ್ಷ 20 ವರ್ಷ ಅಂತಂದು. ಈಗ ಆ ಕಾಲಮಿತಿ ನಂತರವೂ ಕೂಡ ಮಾರಿದ್ರು ಕೂಡ ಅದು ಕಾಂಪಿಟೆಂಟ್ ಗೌರ್ಮೆಂಟ್ ದಿಂದ ಸಕ್ಷಮ
ಸರ್ಕಾರದಿಂದ ಪೂರ್ವಾನುಮತಿಯನ್ನ ಪಡೆದುಕೊಂಡು ಮಾರಾಟ ಮಾಡಿದ್ರೆ ಮಾತ್ರ ಆ ಸೇಲ್ ಡೀಡು ವ್ಯಾಲಿಡ್ ಆಗ್ತದೆ. ಅದು ಆ ಕಾಲಮಿತಿಯ ನಂತರವೂ ಕೂಡ ಮಾಡಿದ್ರು ಕೂಡ ಮಾಡಿದ್ರು ಕೂಡ ಸಕ್ಷಮ ಸರ್ಕಾರದಿಂದ ಅನುಮತಿಯನ್ನ ಪಡೆದುಕೊಳ್ಳದೆ ಮಾರಿದ್ರೆ ಆ ಸೇಲ್ ಡೀಡು ಅಸಿಂಧು ಆಗ್ತದೆ. ಮತ್ತು ಈಗ ಸರ್ಕಾರ 2023ರಲ್ಲಿ PTCL ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಈಗ ಹಿಂದೆ ಆದಂತಹ, ಯಾಕಂದ್ರೆ ದೇರ್ ಇಸ್ ನೋ ಲಿಮಿಟೇಷನ್, ಯಾವುದೇ ಕಾಲಮಿತಿ ಇಲ್ಲ, ಹಿಂದೆ ಆದಂತಹ ಯಾವುದೇ ಸೇಲ್ ಡೀಡ್ಗಳನ್ನ ಸರ್ಕಾರದ ಪೂರ್ವಾನುಮತಿ ಪಡೆಯದೆ ಮಾರಾಟ ಆಗಿದ್ರೆ ಅಂತವುಗಳನ್ನ ಅಸಿಂಧು ಅಂತ ಈ ಎಸಿ ನ್ಯಾಯಾಲಯ ಅದ್ ಹೇಳ್ತದೆ. ಮತ್ತು ಆ ಆಸ್ತಿಯನ್ನ ಮತ್ತೆ ಪುನರ್ ಪಡೆದುಕೊಂಡು ಯಾರು ಮೂಲ ವಾರಸುದಾರಿದ್ರು, ಮೂಲ ಹಕ್ಕದಾರಿದ್ರು ಅವರಿಗೆ ಅದನ್ನ ಮತ್ತೆ ಇದು ಮಾಡ್ತಾರೆ, ಏನೋ ರೆಸ್ಟಿಟ್ಯೂಷನ್, ಅವರಿಗೆ ಮತ್ತೆ ಅದನ್ನ ಪ್ರತಿಷ್ಠಾಪಿಸ್ತಾರೆ ಅವರಿಗೆ. ಸರ್ ಅವರು ನಮ್ಮ ದಲಿತ ಹುಡುಗ ಹೋಗಿ ಕೇಳ್ದದಕ್ಕೆ ಸರ್ ಅವರು ಇಲ್ಲ ಇದು ಪೌರ ಕಾರ್ಮಿಕರಾಗಿ ಮೀಸಲಿಟ್ಟಿದ್ದು ಅವ್ರಿಗೆ ಸೇರ್ಬೇಕು ಅಂತ ಅಂದ್ಬಿಟ್ಟು ತಗೊಳ್ದೆ ಬಂದದಕ್ಕೆ ಇವರು ಜನರಲ್ ಇವ್ರು ಒಂದಷ್ಟು ಇವ್ರದ್ದು ಭೂಗತ ಇವ್ರದೆಲ್ಲ ಸ್ವಲ್ಪ ಲಿಂಕ್ ಇಟ್ಕೊಂಡು ಇಲ್ಲ ಅವ್ರು ಸ್ವಲ್ಪ ಲೇಟ್ ಆಗಿ ಅವ್ರು ಮಾಡ್ಕೊಂಡು ಅವ್ನಿಗೆ ಮಾಡ್ಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟೇನೋ ಒಂದ್ ಸ್ವಲ್ಪ ಹೋಗ ಬರುವಾಗೆಲ್ಲ ಗುರಾಯಿಸಿದ್ರೆಲ್ಲ ಮಾಡ್ತಿರಂತ ಸರ್. ಅದಕ್ಕೇನು ಸೆಕ್ಯೂರ್ ಮಾಡ್ಕೋಬೇಕು ಸರ್? ಅಲ್ಲ, ಏನ್ ಸೇಲ್ ಡೀಡ್ ಇನ್ನೂ ಆಗಿಲ್ಲ ತಾನೆ? ಇಲ್ಲ ಸರ್, ಇಲ್ಲ ಸರ್. ಸೇಲ್ ಡೀಡ್ ಆಗಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಸರಿ ಸರ್. ಇಂಟಿಮಿಡೇಷನ್ ಆಗ್ತದೆ. ನಾವು ಅದು ಒಬ್ರಿಗೆ ಹೆದರ್ಸೋದು ಬೆದರ್ಸೋದು ಅದು ಕ್ರಿಮಿನಲ್ ಇಂಟಿಮಿಡೇಷನ್ ವಿಚ್ ಇಸ್ ಅ ಪನಿಷಬಲ್ ಆಫೆನ್ಸ್. ಅದರಿಂದ ನೀವು ಯಾವ್ದೋ ಜುರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ನೀವು ಕಂಪ್ಲೇಂಟ್ ಕೊಡಿ. ಅಂದ್ರೆ ಸರ್ ಡೈರೆಕ್ಟ್ ಆಗಿ ಅವರು ಇದ್ ಮಾಡಲ್ಲ ಸರ್, ಅಂದ್ರೆ ಇಂಡೈರೆಕ್ಟ್ ಆಗಿ ಅಲ್ಲಿ ಇಲ್ಲಿ ಮಾತಾಡೋದು ಬಿಡೋದು ಅಥವಾ ಹೋದಾಗೆಲ್ಲ ಗುರಾಯಿಸೋದು ಮಾಡೋದು ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಹೋದಾಗ ಬಂದಾಗ ಗುರಾಯಿಸಿದ್ರೆ ಅದು ನಥಿಂಗ್ ಬಟ್ ಅನ್ ಆಫೆನ್ಸ್. ಅದು ಇಂಟಿಮಿಡೇಷನ್ ಅಂತಾರೆ ಅದಕ್ಕೆ. ಸರಿ ಸರ್, ಅದಕ್ಕೆ ಇಂಟಿಮಿಡೇಷನ್ ಅಂತಾರೆ. ಸರ್ ನೀವು ಇದೇ ನೀವು ಈ ರೀತಿಯಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರು ಕೊಡಿ. ಸರಿ ಸರಿ ಅಥವಾ ಕರ್ನಾಟಕ SC/ST ಆಯೋಗಕ್ಕೂ ದೂರು ಕೊಡಿ. ಸರಿ ಸರ್. ಅಥವಾ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಇದೆ. ಬೆಂಗಳೂರಲ್ಲಿ ಕಾವೇರಿ ಭವನದಲ್ಲೂ ಕೂಡ ನಾಗರಿಕ ಹಕ್ಕು ಜಾರಿ ನಿರ್ದೇಶನದ ಕೇಂದ್ರ ಕಚೇರಿ ಇದೆ, ಅಲ್ಲೂ ಕೂಡ ನೀವು ದೂರನ್ನ ಕೊಡಬಹುದು. ಸರಿ ಸರ್, ಓಕೆ ಸರ್. ಆಮೇಲೆ ಸರ್ ಇನ್ನೊಂದ್ ಸರ್ ವಿಷಯ, ನಮ್ಮ ದೊಡ್ಡಪ್ಪ ಅವರು ಸಹ ಆಗ್ಲೇ ಮದುವೆ ಟೈಮ್ಲಿ ದತ್ತು ಹೊರಟೋಗ್ಬಿಟ್ಟಿದ್ರು ಸರ್. ಅದ್ರಲ್ಲಿ ನಮ್ ತಾತನಿಗೆ ಸಹ ಸ್ವಯಾರ್ಜಿತ ತಾತನಿಂದ ಬಂದ ಆಸ್ತಿ ಸ್ವಲ್ಪ ಇದೆ, ಇದು ನಮ್ ತಾತ ಪರ್ಚೇಸ್ ಮಾಡಿದ ಆಸ್ತಿ ಬೇರೆ ಸ್ವಲ್ಪ ಇದೆ ಸರ್. ಈಗ ಅವ್ರಿಗೆ ದೊಡ್ಡಪ್ಪ ಅವ್ರಿಗೆ ಯಾವ್ದ್ರಲ್ಲಿ ಪಾಲ್ ಕೊಡ್ಬೋದು ಸರ್, ದತ್ತುವಾದ ದೊಡ್ಡಪ್ಪರಿಗೆ? ನಿಮ್ಮ ನೋಡ್ರಿ, ಒಬ್ಬ ಮನುಷ್ಯ ಇನ್ನೊಂದು ಕುಟುಂಬಕ್ಕೆ ದತ್ತು ಹೋದ ಅಂದ್ರೆ ಆತ ಮೊದಲಿನ ಕುಟುಂಬದ ಎಲ್ಲ ಸಂಬಂಧಗಳನ್ನ ಕಡಿದುಕೊಳ್ತಾನೆ. ಮೊದಲಿನ ಕುಟುಂಬದಲ್ಲಿ ಆತ ಯಾವುದೇ ಆಸ್ತಿಗೆ ಹಕ್ಕುದಾರ ಆಗುದಿಲ್ಲ. ಆತ ಯಾವ ಕುಟುಂಬಕ್ಕೆ ದತ್ತಕ್ಕೆ ಹೋಗಿದ್ದಾನೆ ಆ ಕುಟುಂಬದ ಆಸ್ತಿಗೆ ಹಕ್ಕುದಾರ ಆಗ್ತಾನೆ. ಹಾಗಿರೋದ್ರಿಂದ ಆತ ಜನಕ ಕುಟುಂಬದಲ್ಲಿನ ಯಾವುದೇ ಆಸ್ತಿಗೆ ಆತ ಹಕ್ಕದಾರ ಆಗುದಿಲ್ಲ. ಅಲ್ಲಿ ಆಧಾರ್ ಕಾರ್ಡ್ಗೆಲ್ಲ ನಮ್ ತಾತನ ಹೆಸರನ್ನ ಹಾಕ್ಸ್ಕೊಂಡಿದ್ದಾರೆ ಸರ್. ತಪ್ಪಂತ ಹೇಳಿದು ಕ್ವಶನ್ ಮಾಡಿ. ಅವನು ನೋಡ್ರಿ, ಅವನು ಅಡಾಪ್ಷನ್ ಹೋಗಿದ್ದಾನೆ, ಅವನು ಈ ಮೂಲ ಕುಟುಂಬದ ಸದಸ್ಯನೇ ಅಲ್ಲ. ಅವನು ಯಾವ ಕುಟುಂಬಕ್ಕೆ ಆತ ದತ್ತಕ್ಕೆ ಹೋಗಿದ್ದಾನೆ ಆ ಕುಟುಂಬದ ಸದಸ್ಯ ಆತ. ಈ ಮೂಲ ಕುಟುಂಬದ ಆಸ್ತಿಗೆ ಅವನಿಗೆ ಯಾವುದೇ ಹಕ್ಕು ಬರುದಿಲ್ಲ. ಆ ರೀತಿ ಹೆಸರು ಹಚ್ಕೊಂಡದನ್ನ ಅದು ಕಾನೂನು ಬಾಹಿರ ಅಂತ ಅವನ ಮೇಲೆ ಒಂದು ಕೇಸ್ ಮಾಡಿ. ಸರಿ ಸರ್, ಓಕೆ. ಅದು ಅದಕ್ಕೆ ದತ್ತು ಪತ್ರ ಏನ್ ಮಾಡ್ಸಿಲ್ಲ ಸರ್, ಬೇರೆ ಯಾವ ತರ ಪ್ರೂವ್ ಮಾಡ್ಬೋದು ಸರ್? ದತ್ತು ಪತ್ರ ಮಾಡ್ಸಿಲ್ವಲ್ಲ. ದತ್ತು ಪತ್ರ ಮಾಡ್ಸಿಲ್ಲ ಅಂದ್ರೆ ನೀವು ಅದನ್ನ ಪ್ರೂವ್ ಮಾಡ್ಬೇಕು. ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ಯು. ಯಾಕಂದ್ರೆ ನೀವು ಆ ಫ್ಯಾಕ್ಟ್ ಅನ್ನ ಹೇಳ್ತಾ ಇರೋರು ನೀವು. ಆತ ಇನ್ನೊಂದು ಕುಟುಂಬಕ್ಕೆ ದತ್ತಕ್ಕೆ ಹೋಗಿದಾನಂತ ಹೇಳ್ತಾ ಇರೋರು ನೀವು. ಸೊ ಕಾನೂನಲ್ಲಿ ಏನಿದೆ ಅಂದ್ರೆ, ಯಾರು ವಸ್ತುಸ್ಥಿತಿಯನ್ನ ಹೇಳ್ತಾರೆ ಅಂದ್ರೆ ಅವನು ಅರ್ಜಿದಾರ ಇರಬಹುದು ಅಥವಾ ವಾದಿ ಪ್ಲೆಂಟಿಫ್ ಇರಬಹುದು, ಅದನ್ನ ಪ್ರೂವ್ ಮಾಡೋ ಜವಾಬ್ದಾರಿ ನಿಮ್ ಮೇಲೆ ಇದೆ. ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ಯು. ನೀವು ಅದನ್ನ ಸಿದ್ಧಪಡಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದಿದೆ. ನೀವು ಸಿದ್ಧಪಡಿಸಲಿಕ್ಕೆ ವಿಫಲ ಆದ್ರೆ ನಿಮ್ ಕೇಸು ಬಿದ್ದೋಗ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಪುರುಷೋತ್ತಮ್ ಸರ್ ಒಳ್ಳೆ ವಿಷಯಗಳ ಬಗ್ಗೆ ತುಂಬಾ ಕಾನೂನು ಅರಿವು ಮೂಡಿಸ್ತಾ ಇರ್ತಾರೆ ಸರ್. ಪ್ರತಿಯೊಂದು ಯೂಟ್ಯೂಬ್ ನಾವು ಎಲ್ಲಾ ಇದನ್ನು ನೋಡ್ತಾ ಇರ್ತೀನಿ ಸರ್, ಇದಾಗ್ಲಿಲ್ಲ ಫ್ರೀ ಇದಾಗ್ಲಿಲ್ಲ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಸಾಹೇಬ್ರು ಬಂದಿದ್ದಾರೆ. ಈಸ್ ಅನ್ ಎಕ್ಸ್ಪರ್ಟ್. ಎಕ್ಸ್ಪರ್ಟೈಸ್ ಅಂಡ್ ಎಕ್ಸಲೆನ್ಸ್ ಅಂತ ಒಂದು ಮಾತಿದೆ. ಸೊ ಅದಕ್ಕೆ ನೀನು ಪೂರಕವಾಗಿ ಸಾಹೇಬ್ರು ಇವತ್ತು ಬಂದಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ನಾವೇನ್ ಮುಂಚೆ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಕಾನೂನು ಸಾಕ್ಷರತೆ ಕಾರ್ಯಕ್ರಮ, ಅದಕ್ಕಿಂತ ಇದು ಹೈಯರ್ ಲೆವೆಲ್ ಒಂದು ನಿಟ್ಟಿನಲ್ಲಿ ಸಾಹೇಬ್ರು ಇವತ್ತಿದ್ದಾರೆ ನಮ್ ಜೊತೆಗೆ. ಸಾಹೇಬ್ರು ನಮ್ಗೆ ಎಲ್ಲಾ ವಿಚಾರಗಳನ್ನ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಸ್ ನ ಕೊಡ್ತಾರೆ, ಪ್ರಾಕ್ಟಿಕಲ್ ಇನ್ಪುಟ್ಸ್ ನ ಕೊಡ್ತಾರೆ. ಅದು ಜನ ಸಮುದಾಯದಲ್ಲಿ ಅದು ಬಹಳಷ್ಟು ಉಪಯೋಗಕಾರಿಯಾಗುತ್ತೆ ಮತ್ತು ಅದು ಪ್ರಯೋಜನಕಾರಿಯಾಗ್ತದೆ. ಅದರಿಂದ ಸಾಕಷ್ಟು ಜನಗಳು ನೆಮ್ಮದಿಯಿಂದ ಬದುಕುವಂತ ಒಂದು
ಒಂದು ಪ್ರಯತ್ನ ಆಗ್ತದೆ ಅಂತ ಹೇಳ್ತಾ, ಸೊ ಈ ಕಾರ್ಯಕ್ರಮವನ್ನ ಯಶಸ್ಸುಗೊಳಿಸ್ತಾ ಇರೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಲ್ಕರ್ ಸಾಹೇಬ್ರಿಗೆ ನಾವು ಬಹಳ ಆಭಾರಿಯಾಗಿರ್ತೀವಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮತ್ತೆ ಪ್ರಶ್ನೆ ಕೇಳಿ, ಯಾರ್ದಾದ್ರು ಪ್ರಶ್ನೆ ಇದೆಯಾ? ಸರ್ ಸರ್ ಈಗ ನಾನೇ ಕೇಳಿ ಕೇಳಿ ಕೇಳ್ಬೋದಾ? ರಂಜಾನ್ ಮುಲ್ಲಾ ಅಂತ ಸರ್, ನಾನು ಕೇಳ್ಬೋದಾ? ಕೇಳಿ 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 ಕೇಳಿ. ಸರ್ ಈಗ ನಾವು ಬ್ಯಾಂಕ್ದವ್ರಿಗೆ ಅವ್ರಿಗೆ ಸಪೋರ್ಟ್ ಕೊಟ್ಟ ಅವರಿಂದ ಕೇಸ್ ಅದು ಮಾಡಿಸ್ಬೋದಾ ಸರ್? ಅವರಿಂದ ಯಾಕೆ ಕೇಸ್ ಮಾಡ್ತಾರೆ? ಬ್ಯಾಂಕ್ದವ್ರಿಗೆ ಅವ್ರು ತಮ್ಮ ಸಾಲ ಕೊಟ್ಟದನ್ನ ವಸೂಲಿ ಮಾಡ್ಕೊಳ್ಳೋದಂತ ಅಷ್ಟೇ ಅವ್ರ ಹಿತಾಸಕ್ತಿ. ಹಾ ಸರ್. ಅವ್ರಿಗೆ ನಿಮ್ಮ ಕುಟುಂಬದ ಭಿನ್ನಾಭಿಪ್ರಾಯ ವ್ಯಾಜ್ಯ ಅವರಿಗೆ ಹಿತಾಸಕ್ತಿ ಇರೋದಿಲ್ಲ. ತಾತಂಗೆ ಸಾಲ ಕೊಟ್ಟಿದ್ದಾರೆ, ತಾತ ಇದ್ದವರು ಇನ್ನೊಬ್ಬರಿಗೆ ಗಿಫ್ಟ್ ಮಾಡಿದರೆ, ಆ ಪ್ರಾಪರ್ಟಿಯನ್ನ ಅಡಮಾನ ಮಾಡಿದರೆ, ಅವರಿಗೆ ಆ ಪ್ರಾಪರ್ಟಿ ಮೇಲೆ ಸಾಲ ಇರೋದ್ರಿಂದ ಅವರು ಅವ್ರ ಕಡೆಯಿಂದ ಸಾಲ ವಸೂಲು ಮಾಡ್ತಾರೆ. ಒಂದು ಸಾಲ ಕೊಡ್ಲಿಕ್ಕೆ ವಿಫಲ ಆದ್ರೆ ಆ ಪ್ರಾಪರ್ಟಿಯನ್ನ ಪಬ್ಲಿಕ್ ಆಕ್ಷನ್ ದಲ್ಲಿ ಹರಾಜ್ ಹಾಕಿ ಆ ಮೊತ್ತವನ್ನ ಬ್ಯಾಂಕಿಗೆ ತಗೋತಾರೆ ಅಷ್ಟೇ ಅವ್ರ ಹಿತಾಸಕ್ತಿ. ಇದನ್ನೇ ಅವ್ರಿಗೆ ಹೇಳ್ಬೋದು ಸರ್. ಅವನ ಮೇಲೆ ನಿಮ್ಮ ಕುಟುಂಬದ ವ್ಯವಹಾರಕ್ಕೆ ಅವ್ರಿಗೇನು ಸಂಬಂಧ ಇಲ್ಲ ಸರ್, ಇದೇ ಮಾಡಿ ಅಂತ ಅವ್ರಿಗೆ ಡೈರೆಕ್ಷನ್ ನಾವು ಕೊಡ್ಬೋದು ಸರ್ ಬ್ಯಾಂಕ್ದವ್ರಿಗೆ? ನೀವು ಕೊಡೋ ಅವಶ್ಯಕತೆ ಇಲ್ಲ. ಅವರು ತಮ್ಮ ಹಣವನ್ನ ರಿಕವರಿ ಮಾಡ್ಲಿಕ್ಕೆ ಅವ್ರಿಗೆ ಗೊತ್ತಿರ್ತದೆ, ನೀವೇನೇ ಹೇಳೋ ಅವಶ್ಯಕತೆ ಇಲ್ಲ. ಸಾಲ ಕೊಟ್ಟವನಿಗೆ ತನ್ನ ಸಾಲ ವಸೂಲು ಮಾಡೋ ಜವಾಬ್ದಾರಿ ಅವನಿಗಿರ್ತದೆ. ನಿಮ್ಗೇನ್ ನಿಮ್ದೇನೋ ರೋಲ ಇಲ್ಲ ಅಲ್ಲಿ. ಅಂದ್ರ ನಾವು ಸಪೋರ್ಟ್ ಕೊಟ್ಟಿವಿ ಅಂದ್ರೆ ಅವ್ರು ಸ್ವಲ್ಪ ರಿಕವರಿ ಆಗಕ್ಕೂ ಚಲೋ ಆಯ್ತು, ನಮಗೂ ಒಂದ್ ಸ್ವಲ್ಪ ಅನುಕೂಲ ಆಗ್ತದೆ. ಹೇಳಿ ಮತ್ತೆ ನೀವ್ ಹಂಗಾರೆ ಹೇಳ್ಬೋದು. ಅಂದ್ರೆ ಎಷ್ಟ್ ದಿವ್ಸ ಹೋಗ್ಬೋದು ಸರ್ ಅದು ಹರಾಜು ಅದು ಎಲ್ಲ ಪ್ರಕ್ರಿಯೆ ಸರ್? ಅದು ಕೋರ್ಟ್ ಇನ್ನೂ ನೋಡ್ರಿ, ಅವ್ನ ಬ್ಯಾಂಕ್ ನಾವು ಇನ್ನೂ ಬಹುಶಃ ಕೇಸ್ ಹಾಕಿಲ್ಲ ಅಂತ ನಾನು ತಿಳ್ಕೊಂಡಿನಿ. ಹಾ ಸರ್, ರೈಟ್ ಸರ್, ಹಾಕಿಲ್ಲ ಸರ್. ಮತ್ತೆ ಇನ್ನೂ ಕೇಸೇನ್ ಹಾಕಿಲ್ಲ ಅಂದ್ರೆ ಅವ್ನ್ ಕೇಸ್ ಹಾಕ್ಬೇಕು, ಅದನ್ನ ಪ್ರೂವ್ ಮಾಡ್ಬೇಕು, ಆ ಸೂಟ್ ಡಿಗ್ರಿ ಆಗ್ಬೇಕು. ಡಿಗ್ರಿ ಆದ್ಮೇಲೆ ಇವನು ಬೇಕಾದ್ರೆ ಅಪೀಲ್ ಹೋಗ್ಬೋದು. ಅದಕ್ಕೆ ಕೋರ್ಟ್ ಎಲ್ಲ ಮುಗಿಬೇಕು, ಆಮೇಲೆ ಅದು ಎಕ್ಸಿಕ್ಯೂಷನ್ ದಲ್ಲಿ ಹರಾಜ್ ಹಾಕ್ಸೋದು. ಓಕೆ ಸರ್, ಓಕೆ. ಅದು ನ್ಯಾಯಾಲಯದ ಪ್ರಕ್ರಿಯೆಗೆ ಒಳಪಟ್ಟಂತ ವಿಷಯ ಅದು. ರೈಟ್ ಸರ್, ಥ್ಯಾಂಕ್ ಯು ಸರ್ ತಮ್ಮ ಇನ್ಫಾರ್ಮೇಶನ್. ಪ್ರಶ್ನೆ ಕೇಳಿ. ಪ್ರಶ್ನೆಗಳೇನಾದ್ರೂ ಇದೆಯಾ? ಯಾರಾದ್ರೂ ಪ್ರಶ್ನೆಗಳೇನಾದ್ರೂ ಕೇಳೋದಿದ್ರೆ ದಯವಿಟ್ಟು ಕೇಳಿ. ನಮಸ್ತೆ ಸರ್. ಹೇಳಮ್ಮ. ನಮಸ್ತೆ. ಸರ್, ಒಬ್ಬ ವ್ಯಕ್ತಿ ಇರ್ತಾರ ಸರ್, ಆ ವ್ಯಕ್ತಿಗೆ ಒಂದು ಆಸ್ತಿ ಸರ್ ಕೊಡುಗೆಯಾಗಿ ಗಿಫ್ಟ್ ಆಗಿ ಬಂದಿರುತ್ತೆ ಸರ್. ಅವರಿಗೆ 3 ಜನ ಮಕ್ಳು ಇರ್ತಾರ ಸರ್. ಅದವ್ರಿಗೆ 3 ಎಕರೆ ಅಂತ ಹೇಳಿ ಹಿಂಗ ಪಾಲಾಗ್ಬೇಕಾಗಿರ್ತೈತಿ ಸರ್ ಅದ. ಸೊ ಅದ್ರೊಳಗ ಏನಾಗಿರ್ತೈತಿ ಅಂದ್ರೆ ಸರ್, ಅದ್ರೊಳಗ 1ನೇ ಮಗ ಇರ್ತಾನಲ್ಲ ಸರ್, ಅವ್ರು ಇರೋದಿಲ್ಲ ಸರ್. ಅವ್ರು ಹೋಗಿ 10 ವರ್ಷ ಆಗತ್ ಸರ್. ಅವ್ರು ಇನ್ನುವರೆಗೂ ಅವ್ರು ಎಲ್ಲಿದಾರ ಅಂತ ಹೇಳಿ ಗೊತ್ತಿರೋದಿಲ್ಲ ಸರ್. ಅದ್ರೊಳಗೆ ಇನ್ನೂ 2 ಮಕ್ಳು ಇರ್ತಾರಲ್ಲ ಸರ್, ಅವ್ರು 2 ಮಕ್ಕಳೊಳಗ ಸರ್ 3ನೇ ಮಗಂದು ಏನ್ ಮಾಡಿರ್ತಾರ ಅಂದ್ರೆ ಸರ್, ಫೋರ್ಜರಿ ಸಿಗ್ನೇಚರ್ ಮಾಡಿ ಆ 1ನೇ ಮಗ ಹೋಗಿರ್ತಾನಲ್ಲ ಸರ್, ಅವ್ರಿಗೆ ಅದೆಲ್ಲ ಆಸ್ತಿ ಹೋಗುತ್ ಸರ್. ಸೊ ಇದ್ರ ಮೇಲೆ ಏನಾದ್ರೂ ದಾವೆ ಹೂಡ್ಬೋದಾ ಸರ್? ಹೂಡ್ಬೋದು. ಅದೇನ್ ಹೂಡ್ಬೋದು ಅಂದ್ರೆ, ಇದು ನಮ್ ತಂದೆ ಗಿಫ್ಟೆಡ್ ಪ್ರಾಪರ್ಟಿ ಅಂದ್ರೆ ನಮ್ ತಂದೆ ಆಸ್ತಿ. ನಮ್ ತಂದೆಗೆ 3 ಜನ ಮಕ್ಕಳು. 3 ಜನ ಮಕ್ಕಳು ಅಂದ್ರೆ 3 ಜನ ಮಕ್ಕಳಿಗೆ ಸಮಾನವಾದಂತ ಹಕ್ಕಿದೆ. ಪ್ರತಿಯೊಬ್ಬರಿಗೂ 1/3 ಹಿಸ್ಸ ಇದೆ. ಇವನು ಅದರಲ್ಲಿ ಒಬ್ಬ ವ್ಯಕ್ತಿ ಇಬ್ರದು ಸೇರಿಸ್ಕೊಂಡು ತಾನೊಬ್ಬನೇ ಕಬಳಿಸಿದಾನೆ. ಸೊ ಆದ್ರಿಂದ ನಮಗೆ 3 ಜನಕ್ಕೆ 1/3 ಶೇರ್ ಕೊಡಿ ಅಂತ ನೀವು ಪಾರ್ಟಿಷನ್ ಸೂಟ್ ಹಾಕ್ಬಹುದು. ಸರಿ ಸರ್, ಥ್ಯಾಂಕ್ ಯು ಸರ್. ಪ್ರಶ್ನೆ ಕೇಳಿ. ಶರಣಪ್ಪ ಎಸ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಹೇಳ ಸರ್, ಉಳುವನ್ನೇ ಹೊಲದ ಒಡೆಯ ಒಂದು ಯಾಕೆ ಸರ್ 6 ಎಕರೆ ಹೊಲ ಹೋಯ್ತು ಸರ್. ಅದು ST ಅವ್ರದ್ದಾಗಿತ್ತು ಸರ್, ST ಕೆಟಗರಿ ಅವ್ರದ್ದಾಗಿತ್ತು ಸರ್. ಅದನ್ನ ಅವರು ಆಗಿನ ಕಾಲದಾಗ ಪ್ರಶ್ನೆ ಮಾಡೋಕಾದ್ರೆ ಅವರು ಎಕನಾಮಿಕಲಿ ಸಬಲರಾಗಿದ್ದಿಲ್ಲ ಸರ್. ಆಗ ಈಗೇನೈತಿಲ್ಲ ಸರ್, ಅವ್ರ ಮನೆಯವ್ರು ಏನಿದಾನೆ ಸರ್, ಸ್ವಲ್ಪ ಎಕನಾಮಿಕಲಿ ಸ್ವಲ್ಪ ಮುಂದೆ ಬಂದಿದ್ದಾನೆ ಸರ್. ಈಗ ಅದ್ರ ಬಗ್ಗೆ ಏನಾರ ಕ್ರಮ ತೆಗೆದುಕೊಳ್ಬೋದಾ ಏನು ಸರ್? ಈಗ PTCL ಕಾನೂನು ಅನ್ವಯ ಆಗ್ಬೇಕಾದ್ರೆ ಇಟ್ ಮಸ್ಟ್ ಬಿ ಗ್ರಾಂಟೆಡ್ ಲ್ಯಾಂಡ್. ಅದು ಗ್ರಾಂಟೆಡ್ ಭೂಮಿ ಆಗಿದ್ರೆ ಮಾತ್ರ PTCL ಕಾನೂನು ಅನ್ವಯ ಆಗ್ತದೆ. ಈ ಲ್ಯಾಂಡ್ ಟು ದ ಟಿಲ್ಲರ್ ಇದೆಲ್ಲ ಉಳುವವನೇ ಒಡೆಯ, ಇದು ಗ್ರಾಂಟೆಡ್ ಲ್ಯಾಂಡ್ ಅಲ್ಲ. ಗ್ರಾಂಟೆಡ್ ಲ್ಯಾಂಡ್ ಅಂದ್ರೆ ಸರ್ಕಾರ ಅವನಿಗೆ ಒಂದು ಮಂಜೂರು ಮಾಡಿದಂತ ಜಮೀನು ಆಗಿದ್ರೆ ಮಾತ್ರ PTCL ಕಾನೂನು ಅನ್ವಯ ಆಗ್ತದೆ. ಇದು ಉಳುವವನೇ ಒಡೆಯ ಅನ್ನೋದು ಗ್ರಾಂಟೆಡ್ ಲ್ಯಾಂಡ್ ಅನ್ನತಕ್ಕಂತ ವ್ಯಾಖ್ಯಾನ ಒಳಗೆ, ಪರಿಭಾಷೆ ಒಳಗೆ ಬರುದಿಲ್ಲ. ಸೊ ಹಾಗಿರೋದ್ರಿಂದ ಈಗ ಅದನ್ನ ನೀವು ಪ್ರಶ್ನೆ ಮಾಡಕ್ ಹೋದ್ರೆ ಇಟ್ ಇಸ್ ಬಾರ್ಡ್ ಬೈ ಲಾ ಆಫ್ ಲಿಮಿಟೇಷನ್. ಈಗ ಅದು ಕಾಲಮಿತಿ ಕಾನೂನಿನಿಂದ ಅದು ಬಾಧಿತ ಆಗಿದೆ.
ಬಟ್ ನೀವು ನೀವು ಏನ್ ಹೇಳ್ಬೋದು ಅಂದ್ರೆ ದ ಲಿಮಿಟೇಷನ್ ಸ್ಟಾರ್ಟ್ಸ್ ಫ್ರಮ್ ದ ಡೇಟ್ ಆಫ್ ನಾಲೆಜ್. ಅದರ ಕಾಲಮಿತಿ ಅನ್ನೋದು ನಮ್ಗೆ ಯಾವಾಗ ಅದು ಗಮನಕ್ಕೆ ಬಂತು ಅಲ್ಲಿಂದ ಅದು ಆರಂಭ ಆಗ್ತದೆ. ನೀವು ಆ ರೀತಿ ಒಳಗೆ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ ನಮ್ಗೆ ಇತ್ತೀಚೆಗೆ ಗೊತ್ತಾಗಿದೆ, ನಮ್ಗೆ ಕಳೆದ ವರ್ಷನೇ ಗೊತ್ತಾಗಿದೆ, ಸೊ ಇದು ಇನ್ನೂ ಕಾಲಮಿತಿ ಕಾನೂನಿಗೆ ಬರ್ತದೆ ಅಂತ ಪ್ರೂವ್ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಥ್ಯಾಂಕ್ಸ್ ಸರ್. ನಿಮ್ನ ಗದಗ್ ಬಾರ್ ಅಲ್ಲಿ ನೋಡಿದ್ವಿ ಸರ್. ಎಲ್ಲಿ? ಗದಗ್ ಸರ್, ಗದಗ್ ವಕೀಲರ ಸಂಘದಲ್ಲಿ ನಿಮ್ ಭಾಷಣ ಕೇಳಿದ್ದೆ ಸರ್. ಹೌದಾ? ಥ್ಯಾಂಕ್ ಯು ಶರಣಪ್ಪ ಅವರೇ. ಮತ್ತೆ ಏನಾದ್ರು ಪ್ರಶ್ನೆ ಇದೆಯಾ ಸರ್? ಆನಂದ್ ಶಂಕರ್ ಅವರೇ ಧನ್ಯವಾದಗಳು. ಧನ್ಯವಾದಗಳು. ನಂಬರ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಅಡ್ಮಿನ್ ನಂಬರ್ ಯಾರು ಇರ್ತಾರೆ ಗ್ರೂಪ್ ನಲ್ಲಿ, ಆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರ್ ಕರೆ ಮಾಡಿ. ತಮ್ಗೆ ಸೂಕ್ತವಾದಂತಹ ಕಾನೂನು ಪರಿಹಾರ ಒಂದು ಕೆಲಸವನ್ನ ಮಾಡೋಣ. ಸರಿ ಸರ್, ಥ್ಯಾಂಕ್ ಯು. ಸರಿ, ಎರಡನೇ ಹೆಂಡತಿ ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಭಾಗವಿದೆಯೇ ಅನ್ನೋದು ಪ್ರಶ್ನೆ ಸರ್. ಈಗ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅಂತ ಇದೆ. 1955 ನಂತರ ನಾವು ಮೊನೋಗಾಮಿ ಅಂತ ತಂದಿವಿ. ಮೊನೋಗಾಮಿ ಅಂದ್ರೆ ಒಂದು ಗಂಡನಿಗೆ ಒಂದು ಹೆಂಡತಿ, ಒಂದು ಹೆಂಡತಿಗೆ ಒಂದು ಗಂಡ. ಸೊ ಹೀಗಿರೋದ್ರಿಂದ ಮೊದಲನೇ ಗಂಡ ಅಥವಾ ಹೆಂಡತಿ ಜೀವಂತ ಇದ್ದಾಗ ಅಥವಾ ವಿವಾಹ ವಿಚ್ಛೇದನೆ ಆಗದೆ ಇರುವಾಗ ಇನ್ನೊಂದು ಮದುವೆಯನ್ನು ಮಾಡಿಕೊಂಡ್ರೆ ಅದು ಬೈಗಮಿ. ಅದು ಹಿಂದಿನ IPC 497 ಪ್ರಕಾರ ಪನಿಷಬಲ್ ಅಫೆನ್ಸ್ ಆಫ್ 7 years ಇಂಪ್ರಿಸನ್ಮೆಂಟ್. ಸೊ ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಲೋಕಸ್ ಸ್ಟ್ಯಾಂಡಿ ಯಾರಿಗಿದೆ ಅಂದ್ರೆ ಮೊದಲನೇ ಹೆಂಡತಿ ಅಥವಾ ಮೊದಲನೇ ಗಂಡನಿಗಿದೆ. ಸೊ ಆದ್ರಿಂದ ಸೆಕೆಂಡ್ ಮ್ಯಾರೇಜ್ ಈಸ್ ವೈಡ್. ಎರಡನೇ ಮದುವೆ ಅಸಿಂಧು. ಯಾಕಂದ್ರೆ ಎರಡನೇ ಮದುವೆ ವ್ಯಾಲಿಡ್ ಆಗ್ಬೇಕಾದ್ರೆ ಐದರ್ ಆಫ್ ದಿ ಸ್ಪೌಸ್ ಮಸ್ಟ್ ಹ್ಯಾವ್ ಡೈಡ್ ಆರ್ ಮಸ್ಟ್ ಹ್ಯಾವ್ ಗೆಟ್ ದಿ ಡೈವರ್ಸ್. ಎರಡನೇ ಮದುವೆ ಸಿಂಧು ಆಗ್ಬೇಕಾದ್ರೆ ದಂಪತಿಗಳಲ್ಲಿ ಯಾರಾದ್ರೂ ಒಬ್ಬರು ತೀರಿ ಹೋಗಿರ್ಬೇಕು, ಇಲ್ಲವೇ ವಿವಾಹ ಕಾಂಪಿಟೆಂಟ್ ಸಕ್ಷಮ ನ್ಯಾಯಾಲಯದಿಂದ ವಿವಾಹ ವಿಚ್ಛೇದನ ಆಗಿರ್ಬೇಕು. ಬಹುಶಃ ಈ ಪ್ರಕರಣದಲ್ಲಿ ವಿವಾಹ ವಿಚ್ಛೇದನ ಆಗಿಲ್ಲ ಅಂತ ನಾ ತಿಳ್ಕೊಂಡಿದ್ದೀನಿ. ಸೊ ಹಾಗಿರೋದ್ರಿಂದ ಎರಡನೇ ಮದುವೆ ಅಸಿಂಧು. ದೋಸ್ ಚಿಲ್ಡ್ರನ್ ಆರ್ ಕನ್ಸಿಡರ್ಡ್ ಆಸ್ ಇಲ್ಲೆಜಿಟಿಮೇಟ್. ಅವರನ್ನ ಅನೌರಸ ಪುತ್ರರು ಅಂತ ಪರಿಗಣಿಸಲಾಗ್ತದೆ. ಆದರೆ ಹಿಂದೂ ಕಾನೂನಲ್ಲಿ ಲೆಜಿಟಿಮೇಟ್ ಚಿಲ್ಡ್ರನ್ ಅಂಡ್ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್ ದರ್ ಇಸ್ ನೋ ಡಿಫರೆನ್ಸ್. ಸೊ ದ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್ ಆಲ್ಸೋ ಗೆಟ್ಸ್ ದ ಈಕ್ವಲ್ ಶೇರ್ ದಟ್ ಆಫ್ ಲೆಜಿಟಿಮೇಟ್. ಅಂದ್ರೆ ಅನೌರಸ ಪುತ್ರರು ಕೂಡ ಔರಸ ಪುತ್ರರಿಗೆ ಸಿಗ್ತಕ್ಕಷ್ಟನೇ ಹಕ್ಕನ್ನ ಅವರು ಪಡೆದುಕೊಳ್ತಾರೆ. ಸರ್, ಇತ್ತೀಚೆಗೆ ಆ ಹೆಣ್ಮಕ್ಳು ತವರು ಮನೆಯವರ ಮೇಲೆ ಆಸ್ತಿಗಾಗಿ ದಾವೆಯನ್ನ ಹೂಡ್ತಾ ಇರೋವಂಥದ್ದು ಹೆಚ್ಚು ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದು. ಮದುವೆ ಆದ ನಂತರವೂ ಸಹ ಹೆಣ್ಣು ಮಕ್ಕಳಿಗೆ ತನ್ನ ತಂದೆಯ ಆಸ್ತಿಯಲ್ಲಿ ಭಾಗ ಇರ್ತದ? ಅದು ಕೇಳುವಂಥದ್ದು ಎಥಿಕಲ್ಲ ಅನ್ಎಥಿಕಲ್ಲ? ಅದ್ರ ಬಗ್ಗೆ ತಮ್ಮ ವ್ಯಾಖ್ಯಾನ ಏನಿದೆ ಸರ್? ಹಿಂದೂ ಸಕ್ಸೆಷನ್ ಆಕ್ಟ್ 1956 ಅಂತಕ್ಕಂಥ ಒಂದು ಕಾನೂನು ಇದೆ. ಅದರಲ್ಲಿ ಮೊದಲು ಅವರಿಗೆ ಹೆಣ್ಮಕ್ಳಿಗೆ ನೋಷನಲ್ ಶೇರ್ ಅಂತ ಇತ್ತು. ನೋಷನಲ್ ಶೇರ್ ಅಂದ್ರೆ ತಂದೆಗೆ ಬಂದಂತ ಭಾಗದಲ್ಲಿ ಸ್ವಲ್ಪ ಭಾಗವನ್ನ ಅವರಿಗೆ ಕೊಡ್ತಾ ಇದ್ರು. ದಟ್ ಇಸ್ ಅ ನೋಷನಲ್ ಶೇರ್. ನಂತರ 2005 ಆಗಸ್ಟ್ 9ರಿಂದ ಹಿಂದೂ ಸಕ್ಸೆಷನ್ ಆಕ್ಟ್ ಸೆಕ್ಷನ್ 6ಗೆ ತಿದ್ದುಪಡಿಯನ್ನ ತರಲಾಗಿದೆ. ತಿದ್ದುಪಡಿಯನ್ನ ತಂದಿರೋದ್ರಿಂದ ದಿಸ್ ಪ್ರೊವಿಷನ್ ಈಸ್ ಪ್ರಾಸ್ಪೆಕ್ಟಿವ್ ಇಫೆಕ್ಟ್. ಇದು ಪೂರ್ವಾನ್ವಯ ಆಗೋದಿಲ್ಲ. ಕಾನೂನು ಜಾರಿಗೆ ಬಂದ ದಿನಾಂಕದಿಂದ ಅಂದ್ರೆ 2005 ಆಗಸ್ಟ್ 9ರಿಂದ ಅದು ಜಾರಿಯಲ್ಲಿ ಬರ್ತದೆ. ಬಟ್ ಒಂದು ಇಂಪಾರ್ಟೆಂಟ್ ಲೀಗಲ್ ಕ್ವಶನ್ ಏನಪ್ಪಾ ಅಂದ್ರೆ ದ ಸಕ್ಸೆಷನ್ ಓಪನ್ಸ್ ಆನ್ ದ ಡೇಟ್ ಆಫ್ ಡೆತ್ ಆಫ್ ದಿ ಕರ್ತ. ಅಂದ್ರೆ ಕುಟುಂಬದ ಮುಖ್ಯಸ್ಥ ಯಾವ ದಿನ ತೀರ್ಕೊಂಡಾರೆ ಆ ದಿನದಂದು ಪಾರ್ಟಿಷನ್ ಓಪನ್ ಆಗಿದೆ ಅಂತ ನ್ಯಾಯಾಲಯಗಳು ತಿಳ್ಕೊತಾವೆ. ಸೊ 2005 ಆಗಸ್ಟ್ 9ರ ಹಿಂದೆ ಏನಾದ್ರೂ ಕರ್ತ ತೀರ್ ಹೋಗಿದ್ದ ಅಂದ್ರೆ ಆ ಹೆಣ್ಮಗಳಿಗೆ ನೋಷನಲ್ ಶೇರ್ ಸಿಗ್ತದೆ. ಆದ್ರೆ 2005 ಆಗಸ್ಟ್ 9ರ ನಂತರ ತಂದೆ ತೀರ್ ಹೋಗಿದ್ದ ಅಂದ್ರೆ ಈಗ ಹೆಣ್ಮಗಳನ್ನು ಕೂಡ ಕೋ ಪಾರ್ಟ್ನರ್ ದಾಯಾದಿ ಅಂತ ಆ ಕಾನೂನು ಹೇಳ್ತಾ ಇರೋದ್ರಿಂದ ಈಗ ಮದುವೆಯಾದ ಹೆಣ್ಮಕ್ಳು ಕೂಡ ತಮ್ಮ ಅಣ್ತಮ್ಮಂದಿರ ವಿರುದ್ಧ ದಾವೆ ಹಾಕಿದ್ರೆ ಅವರಿಗೂ ಸಮಪಾಲು ಸಿಗ್ತದೆ ಅನ್ನೋದು ಇದು ಇರ್ತಕ್ಕಂಥ ಕಾನೂನು. ಬಟ್ ಇಲ್ಲಿ ಇಥಿಕಲ್ ಅನ್ಇಥಿಕಲ್ ಅಂತಕ್ಕಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ. ಯಾಕಂದ್ರೆ ನಾವು ಆರ್ಟಿಕಲ್ 14 ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ತಗೊಂಡ್ವಿ. ಆರ್ಟಿಕಲ್ 15ದಲ್ಲಿ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸ್ ಆಫ್ ಸೆಕ್ಸ್ ಅಂತ ಹೇಳ್ಕೊಟ್ಟಿದ್ವಿ.
ಲಿಂಗದ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನ ತರಬಾರದು ಅಂತ ತಿಳ್ಕೊಂಡಿದೀವಿ. ಮತ್ತು ನಾವು ಮಹಿಳಾ ಸಬಲೀಕರಣ ಅಂತ ನಾವು ಹೇಳ್ಕೊಂಡಿದೀವಿ. ಅಂದ್ರೆ ಮಹಿಳೆಯರಿಗೂ ಕೂಡ ನಾವು ಆಸ್ತಿಯಲ್ಲಿ ಸಮಪಾಲು ಕೊಡಬೇಕು, ಆಡಳಿತದಲ್ಲಿ ಸಮಭಾಗಿಸಬೇಕು ಅಂತ ನಾವು ಹೇಳ್ಕೊಂಡಿದೀವಿ. ಕರ್ನಾಟಕದಲ್ಲಿ ಇವತ್ತು ನಾವು ಲೋಕಲ್ ಸೆಲ್ಫ್ ಗೌರ್ಮೆಂಟ್ದಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನ ಕೊಟ್ಟಿದ್ದೀವಿ. ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕಾ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು. ಮತ್ತು ನಾವು ಸರ್ಕಾರಿ ನೌಕರಿಗಳಲ್ಲೂ ಕೂಡ ನಾವು ಮಹಿಳೆಗೆ ಮೊದಲು 30% ಮೀಸಲಾತಿಯನ್ನ ಕೊಟ್ಟಿದ್ವಿ, ಇವತ್ತು 33% ಮೀಸಲಾತಿಯನ್ನ ಕೊಟ್ಟಿದ್ದೀವಿ. ಮತ್ತು ಕೇಂದ್ರ ಮಟ್ಟದಲ್ಲಿಯೂ ಕೂಡ ಮಹಿಳಾ ಮೀಸಲಾತಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಾಗ ಅದು ಪಾಸ್ ಆಗಿತ್ತು, ಆದರೆ ರಾಜ್ಯಸಭೆಯಲ್ಲಿ ಅದು ನೆನೆಗುದಿಗೆ ಬಿದ್ದಿತ್ತು. ಬಟ್ ಇತ್ತೀಚೆಗೆ ಕಳೆದ ವರ್ಷ ಮೋದಿ ಸರ್ಕಾರ ಅದನ್ನ ಮಹಿಳಾ ಮೀಸಲು ಬಿಲ್ ಅನ್ನ ಜಾರಿ ತಂದಿದೆ. ಅದು 2028ರಿಂದ MLA ಮತ್ತು MP ಸೀಟುಗಳು ಕೂಡ 33% ಮಹಿಳಾ ಮೀಸಲಾತಿ ಬರ್ತದೆ. ನಾವು ಸೆಕ್ಷನ್ 6 ಹಿಂದೂ ಸೆಕ್ಷನ್ 1956ಗೆ ತಿದ್ದುಪಡಿಯನ್ನ ತಂದಿರೋದ್ರಿಂದ 2005 ಆಗಸ್ಟ್ 9ರ ನಂತರ ಮಹಿಳೆ ಅಥವಾ ಮಗಳು ಕೂಡ ದಾಯಾದೆ ಆಗಿರೋದ್ರಿಂದ ಸೀಸ್ ಅ ಕೋ ಪಾರ್ಟ್ನರ್ ಆಗಿರೋದ್ರಿಂದ ಆಸ್ತಿಯಲ್ಲಿ ಆಕೆಗೂ ಕೂಡ ಅಣ್ತಮ್ಮಂದಿರಷ್ಟೇ ಸಮ ಹಕ್ಕು ಪ್ರಾಪ್ತಿಯಾಗ್ತದೆ. ಸರ್, ಇಲ್ಲಿ ಒಂದು ಪ್ರಶ್ನೆ ಇದೆ ಸರ್. ಇದು ಎಲ್ಲೋ ಒಂದ್ ಕಡೆ ಮೊರಾಲಿಟಿ ಅನ್ಬೋದಾ ಅಥವಾ ಅದನ್ನ ಹೇಗೆ ಅಂತ ತಾವು ಹೇಳಿ. ಈಗ ಬ್ರದರ್ಸ್ ಇರ್ತಾರೆ, ಬ್ರದರ್ಸು ತನ್ನ ತಂಗಿ ಮದುವೆ ಮಾಡ್ಲಿಕ್ಕೆ ಸಾಲಗಳನ್ನ ಮಾಡಿರ್ತಾರೆ. ಹಾಗೆ ತಂದೆ ಮದುವೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಹಣವನ್ನ ಖರ್ಚು ಮಾಡಿರ್ತಾನೆ, ಸ್ತ್ರೀಧನವನ್ನ ಕೊಟ್ಟಿರ್ತಾನೆ, ಎಷ್ಟೋ KG ಬಂಗಾರವನ್ನ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಈಕೆ ಬಂದು ನೀವು ನಮ್ಗೆ ಆಸ್ತಿಲಿ ಭಾಗ ಕೊಡಿ, ತಂದೆ ತೀರೋದ್ ನಂತರ ಆಸ್ತಿಲಿ ಬಂದು ಭಾಗ ಕೊಡಿ ನನಗೆ ಅಂತ ಅಣ್ಣಂದ್ರನ್ನ ಕೇಳುವಂಥದ್ದು, ಅಥವಾ ತಮ್ಮಂದ್ರನ್ನ ಕೇಳುವಂಥದ್ದು. ಆಕೆ ಆಲ್ರೆಡಿ ಮದುವೆ ಆಗಿರ್ತಾಳೆ, ಒಂದು ಉತ್ತಮ ಸ್ಥಿತಿಲಿ ಇರ್ತಾಳೆ. ಆದ್ರೂ ಸಹ ಅಣ್ಣ ತಮ್ಮಂದ್ರ ನಡುವೆ ಬಂದಂತ ಸಂದರ್ಭದಲ್ಲಿ ಎಷ್ಟೋ ಸಂಬಂಧಗಳು ಬಿರುಕು ಬೀಳ್ತಾ ಇದ್ದಾವೆ. ಈ ನಿಟ್ಟಲ್ಲಿ ತಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ ಸರ್? ಬಿರುಕು ಬೀಳ್ತಾ ಇರೋದು ವಾಸ್ತವ. ಬಟ್ ಮನುಷ್ಯನಲ್ಲಿ ಒಂದು ನೈತಿಕತೆ ಅಂತ ಇರಬೇಕು, ಒಂದು ಮೊರಾಲಿಟಿ ಅಂತ ಇರಬೇಕು, ಒಂದು ಇಥಿಕ್ಸ್ ಅಂತ ಇರಬೇಕು. ಅವ್ರ ಅಷ್ಟೆಲ್ಲ ಮಾಡಿ ಕಾನೂನು ಅವರ ಪರ ಇದೆ ತಿಳ್ಕೊಂಡು ದಾವೆ ಹಾಕೋದು ಅವರವರ ವೈಯಕ್ತಿಕ ಅಭಿಪ್ರಾಯಗಳಿಗೆ ಬಿಟ್ಟ ಸಂಗತಿ. ಮತ್ತು ಅವರವರು ತಮ್ಮ ಕುಟುಂಬದ ಸಮಸ್ಯೆಗಳನ್ನ ಈಗ ಕಾನೂನು ಸಮಪಾಲು ಇದೆ ಅಂತ ತಿಳ್ಕೊಂಡು ಅವರಿಗೆ ಸಮಪಾಲು ಕೊಡ್ಬೇಕಂತ ಕಾನೂನು ಇದೆ. ಬಟ್ ಅವರು ಇಂತಹ ವ್ಯಾಜ್ಯಗಳನ್ನ ಒಂದ್ ವೇಳೆ ದಾವೆ ಹಾಕಿದ್ರು ಕೂಡ ನಾವು ನ್ಯಾಯಾಲಯದಲ್ಲಿ ಪ್ರತಿ 2ನೇ ಶನಿವಾರ ಲೋಕ್ ಅದಾಲತನ್ನ ಮಾಡ್ತಾರೆ, ರಾಜಿ ಪಂಚಾಯತ್ಗೆ ಮಾಡ್ತಾರೆ. ಆ ರಾಜಿ ಪಂಚಾಯತ್ನಲ್ಲಿ ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ಅವ್ರಿಗೇನು ಸಮಪಾಲ ಇಲ್ಲದೆ ಇದ್ರು ಕೂಡ ಪ್ರಪೋರ್ಷನೇಟ್ಗೆ ಅವ್ರು ಒಪ್ಕೊಂಡ್ರೆ, ಯಾಕಂದ್ರೆ ಲೋಕ್ ಅದಾಲತ್ದಲ್ಲಿ 2 ಪಾರ್ಟಿಗಳು ಒಪ್ಕೊಂಡ್ರೆ ಮಾತ್ರ ಅದು ವ್ಯಾಜ್ಯ ಇತ್ಯರ್ಥ ಆಗ್ತದೆ. ಅಲ್ಲಿ ಸ್ವಲ್ಪ ಗಿವ್ ಅಂಡ್ ಟೇಕ್ ಪಾಲಿಸಿ ಇರ್ತದೆ, ಫ್ಲೆಕ್ಸಿಬಿಲಿಟಿ ಇರ್ತದೆ. ಸೊ ಅಂತ ಸಂದರ್ಭದಲ್ಲಿ ಅದನ್ನ ಸ್ವಲ್ಪ ಅದೆಲ್ಲ ಮೈನಸ್ ಮಾಡಿ ಮತ್ತಿನ್ನೂ ತಮ್ಮ ತವರು ಮನೆಗೆ ಪ್ರೀತಿಯಿಂದ ಇನ್ನೊಂದು ಸ್ವಲ್ಪ ಹೆಚ್ಚುವರಿ ಭಾಗನ ಬಿಟ್ಟುಕೊಟ್ಟು ಅವರವರು ತಮ್ಮ ಸಮಸ್ಯೆಗಳನ್ನ ತಮ್ಮ ಕುಟುಂಬದ ಹಿತೈಷಿಗಳ, ಹಿರಿಯರ ಮತ್ತು ಪ್ರಾಜ್ಞರ ಅವರು ಸಲಹೆ ಸೂಚನೆಗಳಂತೆ ತಮ್ಮಲ್ಲೇನೆ ತಮ್ಮ ವ್ಯವಹಾರಗಳನ್ನ ಬಗೆಹರಿಸಿಕೊಂಡು ಅಂಡರ್ ಆರ್ಡರ್ 23 ರೂಲ್ 3 ಕೆಳಗೆ ಅವರು ಕಾಂಪ್ರಮೈಸ್ ಪಿಟಿಷನ್ ಹಾಕಿದ್ರೆ ದಟ್ ವಿಲ್ ಬಿ ಪಾಸ್ಡ್ ಆಸ್ ಅನ್ ಅವಾರ್ಡ್. ಇಂಥ ಕುಟುಂಬದ ವಿಷಯಗಳನ್ನ ನಾವು ಮ್ಯಾಥಮೆಟಿಕಲ್ ಆಗಿ ನಾವು ಅದನ್ನ ಕ್ಯಾಲ್ಕುಲೇಷನ್ ಮಾಡಕ್ಕಾಗಲ್ಲ. ಅದಕ್ಕೆ ರಾಜಿ ಪಂಚಾಯತ್ಗೆ ಇರೋದು. ಲೋಕ್ ಅದಾಲತ್ನಲ್ಲಿ ಇಂಥ ಸಮಸ್ಯೆಗಳನ್ನ ಸೌಹಾರ್ದಯುತವಾಗಿ ಮಾತುಕತೆಯ ಮೂಲಕ, ಯಾಕಂದ್ರೆ ಅವರಿಗೆ ಸ್ವಲ್ಪ ಲಾಭನೂ ಆಗ್ಬೇಕು ಮತ್ತು ಕುಟುಂಬದ ಸಂಬಂಧವೂ ಉಳಿಬೇಕು, ಪರಸ್ಪರ ಪ್ರೀತಿ ವಿಶ್ವಾಸವೂ ಉಳಿಬೇಕು. ಅದರಿಂದ ಇಂಥ ಸಮಸ್ಯೆಗಳನ್ನ ನಾವು ಲೋಕ್ ಅದಾಲತ್ನಲ್ಲಿ ಮಾತುಕತೆಯ ಮೂಲಕ ಬಗೆಹರಿಸಿಕೊಂಡ್ರೆ ಇದಕ್ಕೆ ಒಂದು ಉತ್ತಮ ಪರಿಹಾರ ಆಗ್ತದೆ ಮತ್ತು ಅವರ ಒಳ್ಳೆಯ ಸಂಬಂಧವೂ ಕೂಡ ಉಳಿತದೆ. ಬಹಳ ಧನ್ಯವಾದಗಳು ಸರ್. ಸ್ಯಾಮ್ಸಂಗ್ SM S911B, ದಯವಿಟ್ಟು ಮಾತಾಡಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ. ನೋಡಿ, ಹ್ಯಾಂಡ್ ರೈಸ್ ಮಾಡಿದ್ದೀರಾ. ಸ್ಯಾಮ್ಸಂಗ್ ಪರಶುರಾಮ್ ಬಗ್ಲಿ ಅಂತ ಹುಬ್ಳಿಯಿಂದ ಮಾತಾಡೋದು. ಸರ್, ನನ್ನ ಪ್ರಶ್ನೆ ಬಂದ್ಬಿಟ್ಟು, ಅನುಕಂಪದ ಆಧಾರ ಮೇಲೆ ನಾವು ಒಬ್ಬ ಮಹಿಳೆ ಗಂಡ ತೀರೋದ್ಮೇಲೆ ಅವ್ರದ್ದು ಅನುಕಂಪದ ಆಧಾರ ಮೇಲೆ ನೌಕರಿ ತಗೊಂಡಿರ್ತಾರೆ ಸರ್. ಸೊ ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿನಗಳಾದ್ಮೇಲೆ ಅವರು ಮತ್ತೆ ಮರುಮದುವೆ ಆಗ್ತಾರೆ. ಮರುಮದುವೆ ಆದ್ಮೇಲೆ ಅವರು ಬಾಂಡ್ ಬರೆದು ಕೊಟ್ಟಿರ್ತಾರೆ, ನಾನು ಬೇರೆ ಮದುವೆ ಆಗಲ್ಲ ಅಂತ ತಕ್ಷಣ ಒಂದು ವೇಳೆ ಮದುವೆ ಆದಲ್ಲೇ ನಾನು ನೌಕರಿ ಬಿಟ್ಟು ಕೊಡ್ತೀನಿ ಅಂತ ತಕ್ಷಣ ಬರೆದು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಸರ್, ಅವರು SR ಬುಕ್ ಅಲ್ಲಿ ಕೂಡ ಎಂಟ್ರಿ ಮಾಡ್ತಾರೆ.
ನೋಡಿ, ಗಂಡ ತೀರೋದ್ಮೇಲೆ ಅನುಕಂಪದ ಆಧಾರದಲ್ಲಿ ನೌಕರಿ ಪಡೆಯೋದು ಅದು ಒಂದು ಸೋಷಿಯಲ್ ಸೆಕ್ಯೂರಿಟಿ ಮೇಜರ್. ಅದು ಅವರಿಗೆ ಅದು ನೌಕರಿ ಸಿಕ್ತು, ಯಾಕಂದ್ರೆ ಅವರು ಗೌರವಯುತವಾಗಿ ಬದುಕಲಿ ಅಂತ. ಬಟ್ ಇನ್ನೊಂದು ಮದುವೆ ಅನ್ನೋದಿದೆ ಅಲ್ಲ, ಮದುವೆ ನಾನು ಆಗಲೇ ಹೇಳಿದಂಗೆ ಮದುವೆ ಊರ್ಜಿತದಲ್ಲಿ ಇರೋದು ಅಂಟಿಲ್ ದ ಡೆತ್ ಆಫ್ ದಿ ಐದರ್ ಆಫ್ ದಿ ಸ್ಪೌಸ್ ಆರ್ ಡೈವರ್ಸ್ ಬೈ ಕಾಂಪಿಟೆಂಟ್ ಕೋರ್ಟ್ ಆಫ್ ಲಾ. ಮದುವೆ ಎಲ್ಲಿ ತನಕ ಊರ್ಜಿತದಲ್ಲಿ ಇರ್ತದೆ ಅಂದ್ರೆ ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರು ಯಾರಾದ್ರೂ ಸತ್ರೆ ಅಲ್ಲಿ ಮದುವೆ ಮುಗಿತು, ಇಲ್ವೇ ಸಕ್ಷಮ ನ್ಯಾಯಾಲಯದಿಂದ ವಿಚ್ಛೇದನ ಆದ್ರೆ ಅಲ್ಲಿ ಮದುವೆ ಕೊಂಡುಕೊಂಡಿತು. ಈ ಪ್ರಕರಣದಲ್ಲಿ ಆಕೆ ಗಂಡ ತೀರಿ ಹೋಗಿದ್ದಾರೆ, ಆದ್ರೆ ಅನುಕಂಪದ ಆಧಾರದ ಮೇಲೆ ಅವಳಿಗೆ ನೌಕರಿ ಸಿಕ್ಕಿದೆ. ಅದು ಒಂದು ಸೋಷಿಯಲ್ ಸೆಕ್ಯೂರಿಟಿ ಮೇಜರ್ ಅದು. ಬಟ್ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂತ ಇದೆ. ರೈಟ್ ಟು ಲೈಫ್ ಅಂದ್ರೆ ಟು ಲಿವ್ ವಿತ್ ಆಲ್ ಹ್ಯೂಮನ್ ಡಿಗ್ನಿಟಿ ಅಂಡ್ ಡಿಸೆನ್ಸಿ, ಅಂದ್ರೆ ಮಾನವ ಘನತೆಯಿಂದ ಗೌರವಯುತವಾಗಿ ಸಮಾಜದಲ್ಲಿ ಬದುಕುವುದು. ಸೊ ಹಾಗಿರೋದ್ರಿಂದ ಒಬ್ಬ ವಿಧವೆಗೆ ಮದುವೆ ಆಗೋದನ್ನ ತಡಿಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಒಬ್ಬ ವಿಧವೆ ತನ್ನ ಭವಿಷ್ಯದ ಬದುಕಿಗಾಗಿ ಮದುವೆ ಮಾಡ್ತಕ್ಕಂಥ ಹಕ್ಕು ಆಕೆಗೆ ಅಂತರ್ಗತವಾಗಿದೆ. ಇವನ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ 1948 ದಲ್ಲೂ ಕೂಡ ಕುಟುಂಬವನ್ನ ಹೊಂದತಕ್ಕಂಥ ಹಕ್ಕು ಮತ್ತು ಮದುವೆ ಆಗ್ತಕ್ಕಂಥ ಹಕ್ಕು, ಮಕ್ಕಳನ್ನ ಹೊಂದತಕ್ಕಂಥ ಹಕ್ಕು ಅದು ಮಾನವ ಹಕ್ಕುಗಳ ಪರಿವ್ಯಾಪ್ತಿಯಲ್ಲಿ ಬರ್ತದೆ. ಅದನ್ನೇ ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೂಡ ಮದುವೆಯಾಗುವುದನ್ನ ಒಂದು ಮೂಲಭೂತ ಹಕ್ಕು ಅಂತ ಪರಿಗಣಿಸಲಾಗಿದೆ. ಸೊ ಈಗ ಆಕೆ ಗಂಡ ತೀರಿ ಹೋದ್ಮೇಲೆ, ಅವಳು ವಿಧವೆ ಆದ್ಮೇಲೆ ಅವಳಿಗೆ ಕಾನೂನಿನಲ್ಲಿ ಎರಡನೇ ಮದುವೆಯನ್ನ ಮಾಡ್ಕೊಳ್ಬಾರ್ದು ಅಂತ ವಿಧಿಸ್ತಕ್ಕಂಥ ನಿಬಂಧನೆ ಇದೆಲ್ಲ, ಕಂಡೀಷನ್ ಇದೆಲ್ಲ, ದಿಸ್ ಈಸ್ ನಾಟ್ ಎ ವಿತ್ ಎ ಪಬ್ಲಿಕ್ ಪಾಲಿಸಿ. ಯಾಕಂದ್ರೆ ಒಂದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಂತ ಇದೆ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ದಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ, ಯಾವುದೇ ಒಂದು ಒಪ್ಪಂದ, ಯಾವುದೇ ಒಂದು ಕರಾರು, ಇಫ್ ಇಟ್ ಈಸ್ ಅಗೇನ್ಸ್ಟ್ ಪಬ್ಲಿಕ್ ಪಾಲಿಸಿ, that agreement itself is null and void since ab initio ಅಂತ. ಅಂದ್ರೆ ಯಾವುದೇ ಒಂದು ಕರಾರು, ಒಂದು ಒಪ್ಪಂದ, ಒಂದು ಒಡಂಬಡಿಕೆ ಸಾರ್ವಜನಿಕ ನೀತಿಗೆ ವಿರುದ್ಧವಾದಂತಾಗಿದ್ರೆ ಅಂತಹ ಒಡಂಬಡಿಕೆಯೇ ಅಸಿಂಧು, ಕಾನೂನು ಬಾಹಿರ ಅಂತ ಹೇಳ್ತಾರೆ. ಹಂಗೆ ನೀವು ಆಕೆಗೆ ಮದುವೆಯನ್ನ ಮಾಡ್ಕೋಬಾರದು ಅಂತ ಹಾಕಿದಂತ ಕಂಡೀಷನ್ ಇದೆಯಲ್ಲ, ದಟ್ ಈಸ್ ಅಗೇನ್ಸ್ಟ್ ದ ಸ್ಪಿರಿಟ್ ಆಫ್ ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ವಿಚ್ ಈಸ್ ನಲ್ ಅಂಡ್ ವೈಡ್ ಆಬ್ ಇನಿಷಿಯೋ. ಆಕೆ ಇನ್ನೊಂದು ಮದುವೆ ಆಗಬಾರದು ಅಂತ ಹಾಕಿದಂತ ನಿಬಂಧನೆ ಅದು ಅಸಿಂಧು ಇದೆ, ಅದು ಕಾನೂನು ಬಾಹಿರ ಇದೆ. ಆಕೆಗೆ ಮದುವೆ ಆಗ್ಲಿಕ್ಕೆ ಕಾನೂನಲ್ಲಿ ಎಲ್ಲ ಅವಕಾಶವೂ ಇದೆ. ಆದ್ದರಿಂದ ಆಕೆ ಎರಡನೇ ಮದುವೆಯು ಕಾನೂನುಬದ್ಧವಾಗಿದೆ ಮತ್ತು ಆಕೆಯ ನೌಕರಿಯೂ ಕೂಡ ಅದು ಇಟ್ ಈಸ್ ಸೇಫ್ ಅಂಡ್ ಇಟ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಆಕೆಯನ್ನ ನೌಕರಿಯಿಂದ ತೆಗಿಲಿಕ್ಕೆ ನಿಮಗೆ ಆಗೋದಿಲ್ಲ. ಅದ್ಭುತವಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಇದ್ರದ್ದು ಸ್ವಲ್ಪ ತಮ್ಗೆ ಇದ್ರ ಕ್ಲಿಪ್ ರೆಕಾರ್ಡ್ ಸಿಕ್ಕರೆ ತುಂಬಾ ಒಳ್ಳೇದಾಗುತ್ತೆ ಸರ್. ಥ್ಯಾಂಕ್ ಯು. ಸಿಗುತ್ತೆ ಸರ್. ಇದು ನಮ್ಮ ತುಮಕೂರು ಅಂತ ಹೇಳಿ ಮೀಡಿಯಾ ಚಾನೆಲ್ನವರು ಇದನ್ನ ಪ್ರಸಾರವನ್ನ ಮಾಡ್ತಾ ಇರ್ತಾರೆ. ತಾವು ಯೂಟ್ಯೂಬ್ ನಲ್ಲಿ ಹೋಗಿ ನಮ್ಮ ತುಮಕೂರು ಅಂತ ಹೇಳಿ ಸರ್ಚ್ ಅನ್ನ ಮಾಡಿದಾಗ ನಮ್ಮ ತುಮಕೂರು ಚಾನಲ್ ಸಿಗ್ತದೆ. ಆ ನಮ್ಮ ತುಮಕೂರು ಚಾನಲ್ ನಲ್ಲಿ ಈ ಒಂದು ವಿಡಿಯೋ ರೆಕಾರ್ಡ್ ಇರ್ತದೆ. ದಯವಿಟ್ಟು ಇದನ್ನ ಪುನಃ ವೀಕ್ಷಣೆಯನ್ನ ಮಾಡಬಹುದು, ಹೆಚ್ಚು ಜ್ಞಾನವನ್ನ ಪಡ್ಕೋಬಹುದು. ನಾನು ಸಾಹೇಬ್ರ ಬಗ್ಗೆ ಸಾಹೇಬ್ರು MA LLM PhD ಯನ್ನ ಪಡೆದಿರ್ತಾರೆ ತುಮಕೂರು ಯೂನಿವರ್ಸಿಟಿನಲ್ಲಿ, ಹಾಗೂ ಇವರು ಕಾನೂನಿನ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸಿರ್ತಾರೆ. ಹಾಗಾಗಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಾನೂನಿನ ಚಿಂತನೆ ಆಗ್ತದೆ. ಸಾಹೇಬ್ರು ಹೈಲಿ ಎಜುಕೇಟೆಡ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ರೈಟ್ ಟು ಮ್ಯಾರೇಜ್ ಈಸ್ ದಿ ಫಂಡಮೆಂಟಲ್ ರೈಟ್ ಅಂತ ಸಾಹೇಬ್ರು ಹೇಳ್ತಾ ಇದ್ರು. ಸೊ ಈಗ ಪ್ರಸ್ತುತ ಒಂದು ಸಂದರ್ಭದಲ್ಲಿ ಈ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ನಡೀತಾ ಇದ್ದು, ಈ ಆನ್ಲೈನ್ ನಲ್ಲಿ ಮೋಸವಾದಂತ ಸಂದರ್ಭದಲ್ಲಿ ಏನ್ ಮಾಡಬಹುದು? ಈ ಕಡೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ ಅಥವಾ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೇಕಾ? ಯಾವುದು ಒಳ್ಳೆಯ ಆಪ್ಷನ್ ಅಂತ ತಾವು ಹೇಳ್ತೀರಾ ಸರ್? ಆನ್ಲೈನ್ ಅಂದ್ರೆ ಇಟ್ ಈಸ್ ಅ ಸೈಬರ್ ಕ್ರೈಮ್ ಆಗ್ತದೆ. ಸೈಬರ್ ಕ್ರೈಮ್ ಆಗಿರೋದ್ರಿಂದ ನೀವು ಸೈಬರ್ ಪೊಲೀಸ್ ಸ್ಟೇಷನ್ ಅಂತ ಇರ್ತವೆ, ಅಲ್ಲಿ ಹೋಗಿ ನೀವು ದೂರನ್ನ ಕೊಡಬಹುದು. ನಮಗೆ ಒಂದು ಪ್ರಶ್ನೆ ಬಂದಿದೆ ಸರ್. ಏನು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಕುಂಭಮೇಳ ಮತ್ತು ಪಿಕ್ನಿಕ್ಗೆ ಕರ್ಕೊಂಡು ಹೋಗುವಂತದ್ದು ಕೆಲವೊಂದು ಸಂಸ್ಥೆಗಳಿದ್ದು, ಆ ಸಂಸ್ಥೆಗಳವರು ನಿಮಗೆ ಇಷ್ಟು ದೇಶಗಳನ್ನ ಸುತ್ತಿಸ್ತೀವಿ, ಇಷ್ಟು ಪ್ಲೇಸ್ ಗಳನ್ನ ತೋರಿಸ್ಕೊ ಬರ್ತೀವಿ, ಸೊ ನೀವು ಇಷ್ಟು ಹಣವನ್ನ ಕಟ್ಟಿ ಅಂತ ಹೇಳಿ ಆಮಿಷವನ್ನ ಕೊಟ್ಟಿ, ತದನಂತರ ಆ ಒಂದು ನಿಟ್ಟಲ್ಲಿ ಹಣವನ್ನ ಪಡೆದ ನಂತರ ಯಾವುದೋ ಒಂದು ಸಂದರ್ಭದಲ್ಲಿ ಆ ಒಂದು ಆ ಟ್ರಾವೆಲ್ ಮಾಡ್ಲಿಕ್ಕೆ ಆಗಲ್ಲ,
ಕಸ್ಟಮರ್ಸ್ಗೆ ಟ್ರಾವೆಲ್ ಮಾಡ್ಲಿಕ್ಕೆ ಆಗಲ್ಲ, ಕಸ್ಟಮರ್ಸ್ ಹೆಲ್ಡ್ ಅಪ್ ಆಗ್ತಾರೆ. ಆ ಸಂದರ್ಭದಲ್ಲಿ ನಾವು ಕಟ್ಟಂತಹ ಹಣವನ್ನ ರೀಫಂಡ್ ಮಾಡಿ ಅಂತ ಕೇಳಿದಾಗ ಇಲ್ಲ ನಾವು ರೀಫಂಡ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂತ. It is nothing but a cheating. This comes under section 420 of IPC. ಇದು ಮೋಸ, ವಂಚನೆ, ದಗಲಬಾಯಿಸ್ತನದ ಪ್ರಕರಣ ಆಗ್ತದೆ. ಸೊ ಇದನ್ನ ನಾವು IPC 420ಗಳು ಕೂಡ ಅವರ ವಿರುದ್ಧ, ಸಂಬಂಧಪಟ್ಟ ವಿರುದ್ಧ ನಾವು ಜುರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ದಲ್ಲಿ ನಾವು ದೂರನ್ನು ಕೂಡ ದಾಖಲು ಮಾಡಬಹುದಾಗಿದೆ. ಓಕೆ, ಇದು ಕನ್ಸ್ಯೂಮರ್ಗೆ ಹೋಗ್ಲಿಕ್ಕೆ ಆಗಲ್ವಾ ಸರ್? ಕನ್ಸ್ಯೂಮರ್ಗೂ ಕೂಡ, ಕನ್ಸ್ಯೂಮರ್ ಹೋಗ್ಬೇಕಾದ್ರೆ ಎರಡು ವಿಷಯಗಳು ಬಹಳ ಮುಖ್ಯ. ಒಂದು ಡಿಫೆಕ್ಟ್ ಇನ್ ಗೂಡ್ಸ್ ಅಂಡ್ ಡಿಫಿಷಿಯನ್ಸಿ ಇನ್ ಸರ್ವಿಸ್ ಅಂತಕ್ಕಂಥ ಎರಡು ಅಂಶಗಳಲ್ಲಿ ಕನ್ಸ್ಯೂಮರ್ ಕೋರ್ಟ್ಗೆ ನ್ಯಾಯಾಧಿಕಾರ ಇದೆ, ಜುರಿಸ್ಡಿಕ್ಷನ್ ಇದೆ. ಸೊ ಇಟ್ ಅಮೌಂಟ್ಸ್ ಟು ಡಿಫಿಷಿಯನ್ಸಿ ಇನ್ ಸರ್ವಿಸ್. ಸೊ ಅವರು ಸೇವೆಯನ್ನ ಕೊಡುವಲ್ಲಿ ನ್ಯೂನ್ಯತೆ ಮಾಡಿದ್ದಾರೆ ಮತ್ತು ಅವರು ಒಂದು ಕ್ವಾಲಿಟೇಟಿವ್ ಸರ್ವಿಸ್, ಸೊ ಒಂದು ನ್ಯಾಯಯುತವಾದಂತಹ ಸೇವೆಯನ್ನು ಅವರು ಕೊಡುವಲ್ಲಿ ವಿಫಲರಾಗಿದ್ದಾರೆ ತಿಳ್ಕೊಂಡು ನೀವು ಡಿಫಿಷಿಯನ್ಸಿ ಇನ್ ಸರ್ವಿಸ್ ಅನ್ನೋ ಗ್ರೌಂಡ್ ಮೇಲೂ ಕೂಡ ತಾವು ಗ್ರಾಹಕ ವೇದಿಕೆಗೆ ಕೂಡ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇದೆ. ಧನ್ಯವಾದಗಳು ಸರ್. ಪ್ರಶ್ನೆಗಳೇನಾದ್ರೂ ಇದಾವ? ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಇನ್ನು 10 ನಿಮಿಷ ಸಮಯದಲ್ಲಿ ನಾವು ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಮೇಲೆ ಅಥವಾ ಯಾವ್ದಾದ್ರು ಪ್ರಶ್ನೆಗಳ ಮೇಲೆ ನಾವು ಅದಕ್ಕೆ ಉತ್ತರವನ್ನ ಸಾಹೇಬ್ರ ಕಡೆಯಿಂದ ತಗೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಸರ್, ಐ ಹ್ಯಾವ್ ಎ ಕ್ವೆಶನ್ ಸರ್. ಎಸ್ ಸರ್. ಈಗ ಮ್ಯೂಚುವಲ್ ಕನ್ಸೆಂಟ್ ಅಲ್ಲಿ ಡೈವರ್ಸ್ ಆಗಿದ್ರೆ ಆಮೇಲೆ ಆ ಮ್ಯೂಚುವಲ್ ಕನ್ಸೆಂಟ್ ಅಲ್ಲಿ ಮಗುಗೆ ಒಂದು ಎಷ್ಟೋ ಒಂದು ಲಕ್ಷ FD ಇಟ್ಟಿರ್ತಾರೆ. ಮಗು ದೊಡ್ಡದಾದ್ಮೇಲೆ ಕ್ಯಾನ್ ಶಿ ಕಮ್ ಅಂಡ್ ಕ್ಲೈಮ್ ರೈಟ್ಸ್ ಓವರ್ ದ ಫಾದರ್ಸ್ ಪ್ರಾಪರ್ಟಿ? ಈಗ ಅದು ಮಗುವಿನ ದುಡ್ಡು. ಸೊ ಆ ಮಗುವಿಗೆನೆ ಆ ದುಡ್ಡನ್ನ ಮಗುವಿನ ಕಲ್ಯಾಣಕ್ಕಾಗಿ ಇಡ್ಲಾಗಿದೆ. ಬಟ್ ಬಹುಶಃ ನೀವು ತಾಯಿ ಅಂದ್ರೆ ಆ ಮಗು ತಾಯಿಯ ಕಸ್ಟಡಿ ಇಲ್ಲಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಆ ಮಗು ಆ ಹಣವನ್ನ ಆಫ್ಟರ್ ಮೆಜಾರಿಟಿ ತನ್ನಿಂದ ತಾನೇ ಅದಕ್ಕೆ ಕೇಳಲಿಕ್ಕೆ ಅವಕಾಶನೂ ಕೂಡ ಇದೆ. ಬಟ್ ಆಸ್ ಅ ನ್ಯಾಚುರಲ್ ಗಾರ್ಡಿಯನ್, ಬಿಕಾಸ್ ಯಾಕಂದ್ರೆ ಆ ತಾಯಿಯ ಕಸ್ಟಡಿಯಲ್ಲಿ ಆ ಮಗು ಇರೋದ್ರಿಂದ ಆ ತಾಯಿ ಇದ್ದವಳು ಆಸ್ ಎ ನ್ಯಾಚುರಲ್ ಗಾರ್ಡಿಯನ್ ಮಗುವಿನ ಪರವಾಗಿ ಆ ದುಡ್ಡನ್ನ ಕೇಳಿ ಆ ಮಗುವಿನ ಹಿತಾಸಕ್ತಿಗೆ ಅದನ್ನ ಬಳಸಲಿಕ್ಕೆ ಅವಳಿಗೆ ಎಲ್ಲ ಅಧಿಕಾರವೂ ಇದೆ. ಬಿಕಾಸ್ ಐ ಥಿಂಕ್ ದುಡ್ಡು ಇಸ್ ಗಿವನ್, ಮನಿ ಇಸ್ ಗಿವನ್, ಬಟ್ ವಾಟ್ ಅಬೌಟ್ ಪ್ರಾಪರ್ಟಿ ಆಫ್ ಫಾದರ್? ಯಾವುದು ಪ್ರಾಪರ್ಟಿ? ಆ ಫಾದರ್ ಪ್ರಾಪರ್ಟಿನಲ್ಲಿ ಡೈವರ್ಸ್ ತಗೊಂಡಿರ್ತಾರಲ್ಲ ಹಸ್ಬೆಂಡ್, ಅವರ ಪ್ರಾಪರ್ಟಿನ ಮಗು ಕ್ಲೈಮ್ ಮಾಡ್ಬೋದಾ? ಆಮೇಲೆ 100% ಮಾಡ್ಬೋದು. ಯಾಕಂದ್ರೆ ಡೈವರ್ಸ್ ಆಗಿರೋದು ಗಂಡ ಹೆಂಡತಿಗೆ ಮಾತ್ರ. ಡೈವರ್ಸ್ ಆಗಿರೋದು ಗಂಡ ಹೆಂಡತಿಗೆ ಮಾತ್ರ. ಡೈವರ್ಸ್ ಆದಂತ ಪರಿಣಾಮ ಏನಪ್ಪಾ ಅಂದ್ರೆ ಬೋತ್ ಆರ್ ಫ್ರೀ ಟು ಮ್ಯಾರಿ ಎನಿಬಡಿ. ಆ ವಿಚ್ಛೇದನದ ಪರಿಣಾಮ ಏನಪ್ಪಾ ಅಂದ್ರೆ ಆ ಇಬ್ಬರು ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಅವ್ರು ಇನ್ನೊಬ್ಬರನ್ನ ಮದುವೆ ಆಗ್ಲಿಕ್ಕೆ ಸ್ವತಂತ್ರರೇ ಹೊರತು ಆ ಮಗುವಿನ ಹಕ್ಕು ತಂದೆ ಆಸ್ತಿಯಲ್ಲಿ ಕಡಿಮೆ ಆಗೋದಿಲ್ಲ. ಯಾಕೆ ತಂದೆ ಮಗನ ಸಂಬಂಧ ಯಾವಾಗಲೂ ಇರ್ತದೆ. ಸೊ ಹಾಗಿರೋದ್ರಿಂದ ಆ ಮಗು ತಂದೆಯ ಕ್ಲಾಸ್ 1 ಹೇರ್, ಆ ಮಗು ತಂದೆಯ 1ನೇ ದರ್ಜೆಯ ವಾರಸ್ದಾರ ಆಗಿರೋದ್ರಿಂದ ಅದರ ತಂದೆಯ ಆಸ್ತಿಯಲ್ಲಿ ಮಗುವಿಗೆ ಹಕ್ಕು ಯಾವಾಗಲೂ ಇರ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಈಗ ತಾಯಿ ಒಪ್ಕೊಂಡಿರ್ತಾಳೆ ಸರ್, ನಾನು ಮಗು ದೊಡ್ಡದಾದಂತ ಸಂದರ್ಭದಲ್ಲಿ ತನ್ನ ಗಂಡನ ಆಸ್ತಿ ವಿರುದ್ಧ ಯಾವುದೇ ಕೇಸ್ ಮಾಡೋದಿಲ್ಲ ಅಂತ ಹೇಳಿ ಮೀಡಿಯೇಷನ್ ಅಗ್ರಿಮೆಂಟ್ ಅಲ್ಲಿ ಆಕೆ ಸಹಿಯನ್ನ ಮಾಡಿರ್ತಾಳೆ. ಆ ಸಂದರ್ಭದಲ್ಲಿ ಮಗುಗೆ ಹಕ್ಕಿರುತ್ತೆ ಸರ್? 100% ಇರ್ತದೆ. ಬಿಕಾಸ್ ದ ಮದರ್ ಕೆನಾಟ್ ಟೇಕ್ ಅವೇ ದ ರೈಟ್ ಆಫ್ ದ ಚೈಲ್ಡ್. ಯಾಕಂದ್ರೆ ತಾಯಿ ಇದ್ದವಳು ಮಗುವಿನ ಹಕ್ಕನ್ನ ಮೊಟಕುಗೊಳಿಸಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ದ ಚೈಲ್ಡ್ ಹ್ಯಾಸ್ ಗಾಟ್ ಇನ್ಹೆರೆಂಟ್ ರೈಟ್ ಆಫ್ ಪ್ರಾಪರ್ಟಿ ಇನ್ ಇಟ್ಸ್ ಫಾದರ್. ಸೊ ತಂದೆಯ ಆಸ್ತಿಯಲ್ಲಿ ಮಗುವಿಗೆ ಇರ್ತಕ್ಕಂಥ ಕಾನೂನುಬದ್ಧ ಹಕ್ಕನ್ನ ಯಾವುದೇ ಒಂದು ಕಾಂಟ್ರಾಕ್ಟ್ ಅದನ್ನ ಕಿತ್ಕೊಳ್ಳಿಕ್ಕೆ ಆಗುದಿಲ್ಲ. ಬಿಕಾಸ್ ಚೈಲ್ಡ್ ಹ್ಯಾಸ್ ಗಾಟ್ ದ ಇನ್ಹೆರೆಂಟ್ ರೈಟ್ ಆಫ್ ಪ್ರಾಪರ್ಟಿ ಇನ್ ಇಟ್ಸ್ ಫಾದರ್. ಸೊ ಮದರ್ ಕೆನಾಟ್ ಟೇಕ್ ಅವೇ ದಟ್ ರೈಟ್ ಬೈ ವೇ ಆಫ್ ಅಗ್ರಿಮೆಂಟ್. ಅದಕ್ಕೆ ನಾನು ಹೇಳಿದ್ದು, ಎನಿ ಅಗ್ರಿಮೆಂಟ್ ವಿಚ್ ಈಸ್ ಅಗೇನ್ಸ್ಟ್ ದ ಪಬ್ಲಿಕ್ ಪಾಲಿಸಿ ಈಸ್ ನಲ್ ಅಂಡ್ ವೈಡ್ ಆಬ್ ಇನಿಷಿಯೋ. ಯಾವುದೇ ಒಂದು ಕರಾರು ಸಾರ್ವಜನಿಕ ನೀತಿಗೆ ಅದು ವಿರುದ್ಧವಾಗಿದ್ರೆ ಅದು ದಟ್ ಈಸ್ ವೈಡ್ ಆಬ್ ಇನಿಷಿಯೋ. ಅದು ಆರಂಭದಿಂದಲೇ ಅಸಿಂಧುವಾದಂತಹ ಕಂಡೀಷನ್. ದೇರ್ಫೋರ್ the condition to that effect that mother is stating that she is forfeiting the right of a child in the property in its father's property itself is null and void. It has no legal effect at all. ಸರ್, ಈ ಚೈಲ್ಡ್ ಕಸ್ಟಡಿ ವಿಚಾರದಲ್ಲಿ ತಾಯಿ 2ನೇ ಮದುವೆ ಆದಂತ ಸಂದರ್ಭದಲ್ಲಿ
ತಂದೆ ಏನು ಡಿವೋರ್ಸ್ ಅನ್ನ ತಗೊಂಡಿರ್ತಾನೆ ಅವನು ಬಂದು ಚೈಲ್ಡ್ ಕಸ್ಟಡಿಯನ್ನ ನನಗೆ ಕೊಡು ಅಂತ ಹೇಳಿ GNWC ಕೇಸನ್ನ ಹಾಕ್ಬೋದಾ ಸರ್? ಹಾಕ್ಬೋದು. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ಮಗುವಿಗೆ 5 ವರ್ಷ ಆಗೋ ತನಕ ಸಾಮಾನ್ಯವಾಗಿ ಮಗು ತಾಯಿಯ ಕಸ್ಟಡಿಯಲ್ಲಿ ಇರ್ತದೆ. 5 ವರ್ಷ ಆದ ನಂತರ ಮಗುವಿನ ಇಚ್ಛಾನುಸಾರ ಅದು ತಾಯಿ ಇರ್ಬೋದು, ತಂದೆ ಇರ್ಬೋದು, ಅವರ ಕಸ್ಟಡಿಗೆ ಕೊಡ್ಲಾಗ್ತದೆ. ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ ಅಂದ್ರೆ, ದ ರೈಟ್ಸ್ ಆಫ್ ದ ಪಾರ್ಟೀಸ್ ಆರ್ ನಾಟ್ ಇಂಪಾರ್ಟೆಂಟ್, ದ ವೆಲ್ಫೇರ್ ಆಫ್ ದ ಚೈಲ್ಡ್ ಇಸ್ ಇಂಪಾರ್ಟೆಂಟ್. ಆ ಇಬ್ಬರು ಗಂಡ ಅಥವಾ ಹೆಂಡತಿಯ ಹಕ್ಕು ನಮಗೆ ಮುಖ್ಯ ಆಗೋದಿಲ್ಲ. ಆ ಮಗುವಿನ ಹಿತಾಸಕ್ತಿ, ಆ ಮಗುವಿನ ಕಲ್ಯಾಣ, ಆ ಮಗುವಿನ ಭವಿಷ್ಯ ಮುಖ್ಯ ಆಗ್ತದೆ. ಆ ಮಗುವಿನನ್ನ ತಾಯಿ ಕಡೆ ಕೊಟ್ರೆ ಅದ್ರ ಭವಿಷ್ಯ ಚೆನ್ನಾಗಿ ರೂಪಿತ ಆಗ್ತದ, ಅಥವಾ ತಂದೆ ಕಡೆ ಕೊಟ್ರೆ ಆ ಮಗುವಿನ ಭವಿಷ್ಯ ರೂಪಿತ ಆಗ್ತದೆ ಅನ್ನೋದನ್ನ, ಆ ಪರ್ಟಿಕ್ಯುಲರ್ ವಸ್ತುಸ್ಥಿತಿಯನ್ನ ನ್ಯಾಯಾಲಯ ಪರಿಭಾವಿಸಿ ಯಾರಿಗೆ ಕೊಟ್ರೆ ಆ ಮಗುವಿನ ಭವಿಷ್ಯ ಉತ್ತಮವಾಗಿರ್ತದೆ ಅನ್ನೋದನ್ನ ನಿರ್ಧರಿಸಿ ಆಯಾಯ ಪ್ರಕರಣಗಳಲ್ಲಿ ಅದನ್ನ ತಂದೆಗೂ ಕೂಡ ಅದನ್ನ ಮಗುವನ್ನ ಕೊಟ್ರೆ ಅಲ್ಲಿ ಅದರ ಭವಿಷ್ಯ ಉತ್ತಮವಾಗಿದೆ ಅಂತ ಕಂಡು ಬಂದ್ರೆ ನ್ಯಾಯಾಲಯ ಆ ರೀತಿ ಕೊಡ್ಲಿಕ್ಕೆ ಅವಕಾಶ ಇದೆ. ಬಟ್ ಐದರ್ ಆಫ್ ದಿ ಪಾರ್ಟೀಸ್ ಹ್ಯಾವ್ ಗಾಟ್ ಅ ವಿಸಿಟಿಂಗ್ ರೈಟ್ಸ್. ಯಾವುದೇ ಪಾರ್ಟಿ, ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಯಾರೇ ಕಡೆ ಕೊಟ್ಟರು ಕೂಡ ಬೋತ್ ಹ್ಯಾವ್ ಗಾಟ್ ಅ ವಿಸಿಟಿಂಗ್ ರೈಟ್ಸ್. ಹಿಂಗೆ ತಿಂಗಳಿಗೆ ಒಂದ್ಸಲನೋ ಅಥವಾ ಹಬ್ಬ ಹರಿದಿನಕ್ಕನೋ ಅಥವಾ ರಜಾ ದಿನಗಳಲ್ಲೂ ಕೂಡ ಆ ಮಗುವನ್ನ ಕಸ್ಟಡಿಗೆ ಪಡೆಯತಕ್ಕಂತ ಎಲ್ಲ ಹಕ್ಕುಗಳು ಅದರಲ್ಲಿ ನೀಡಲಿಕ್ಕೆ ಅವಕಾಶ ಇದೆ. ತಂದೆ ಡೈವೋರ್ಸ್ ಅನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ಮೀಡಿಯೇಷನ್ ಅಗ್ರಿಮೆಂಟ್ ಅಲ್ಲಿ ನಾನು ಚೈಲ್ಡ್ ಕಸ್ಟಡಿಯನ್ನ ತಗೊಳ್ಳಲ್ಲ, ನಿನ್ ಕಡೆಯಿಂದ ನಾನು ಪಡೆಯೋದಿಲ್ಲ ಅಂತ ಬರ್ಕೊಟ್ಟಿರ್ತಾನೆ ಸರ್ ಮೀಡಿಯೇಷನ್ ಅಗ್ರಿಮೆಂಟ್ ನಲ್ಲಿ. ತದನಂತರ ಆಕೆ ಏನ್ ಮಾಡ್ತಾಳೆ, ಒಂದು ಅಫೇರ್ ಅನ್ನ ಇಟ್ಕೊತಾಳೆ. ತದನಂತರ ಒಂದು ಸೆಕೆಂಡ್ ಮ್ಯಾರೇಜ್ ಅನ್ನ ಆಗಕ್ಕೆ ಪ್ರಯತ್ನವನ್ನ ಪಡ್ತಾಳೆ. ಆ ಸೆಕೆಂಡ್ ಮ್ಯಾರೇಜ್ ಆದಂತ ಸಂದರ್ಭದಲ್ಲಿ ಆ ಸೆಕೆಂಡ್ ಸ್ಟೆಪ್ ಫಾದರ್ ಬರ್ತಾನೆ, ಆ ಮಗುವನ್ನ ಕಡೆಗಣಿಸುವಂತ ಒಂದು ಸ್ಥಿತಿ ಬರ್ತದೆ. ಆ ಸಂದರ್ಭದಲ್ಲಿ ಆ ನ್ಯಾಚುರಲ್ ಏನು ಬಯೋಲಾಜಿಕಲ್ ಫಾದರ್ ಇರ್ತಾನೆ, ಅವನು ಆ ಒಂದು ನಿಟ್ಟಿನಲ್ಲಿ ಕಸ್ಟಡಿಗೆ ಅರ್ಜಿಯನ್ನು ಸಲ್ಲಿಸಬಹುದಾ ಸರ್? ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವನಿಗೆ ಎಲ್ಲಾ ರೀತಿಯಿಂದ ಲೋಕಸ್ ಸ್ಟ್ಯಾಂಡ್ ಇದೆ, ಹಕ್ಕು ಇದೆ. ಬಟ್ ಇದು ದಟ್ ಕಂಡೀಷನ್ ವಿಲ್ ನಾಟ್ ಕಮ್ ಇನ್ ದ ವೇ ಬಿಕಾಸ್ ಆಫ್ ದ ಚೇಂಜ್ ಸರ್ಕಮ್ಸ್ಟೆನ್ಸಸ್. ಸೊ ಇಲ್ಲಿ ಬದಲಾದ ಸನ್ನಿವೇಶದಲ್ಲಿ ಆ ನಿಬಂಧನೆ ಏನು ಅಡ್ಡ ಬರುವುದಿಲ್ಲ. ಸೊ ಈ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹಿ ಹ್ಯಾಸ್ ಗಾಟ್ ಅ ಲೋಕಸ್ ಸ್ಟ್ಯಾಂಡಿ, ಅವನಿಗೆ ಅಧಿಕಾರ ಇದೆ. ಈ ಅರ್ಜಿಯನ್ನ ನ್ಯಾಯಾಲಯ ಸಹಾನುಭೂತಿಯಿಂದ ಪರಿಗಣಿಸಿ, ಸೊ ಮಗುವಿನ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಸ್ಟೆಪ್ ಫಾದರ್ ಇರೋದ್ರಿಂದ, ಸೊ ಬಯೋಲಾಜಿಕಲ್ ಫಾದರ್ ಕಡೆ ಮಗುವನ್ನು ಕೊಟ್ರೆ ಆ ಮಗುವಿನ ಭವಿಷ್ಯ ಚೆನ್ನಾಗಿರ್ತದೆ ಅಂತ ನ್ಯಾಯಾಲಯಕ್ಕೆ ಮನದಟ್ಟಾದ್ರೆ, ಸೊ ಮಗುವಿನ ಭವಿಷ್ಯ ಒಳ್ಳೇದಾಗ್ತದೆ ಅಂತ ನ್ಯಾಯಾಲಯಕ್ಕೆ ಕಂಡು ಬಂದ್ರೆ ಖಂಡಿತವಾಗಿಯೂ ಬಯೋಲಾಜಿಕಲ್ ಫಾದರ್ಗೆ ಕೊಡ್ಲಿಕ್ಕೆ ಎಲ್ಲ ಸಾಧ್ಯತೆಗಳು ಇದಾವೆ. ಧನ್ಯವಾದಗಳು ಸರ್. ಸರ್, ಜೀವನಾಂಶದ ವಿಚಾರವಾಗಿ, ಜೀವನಾಂಶ ಒಬ್ಬ ಹೆಣ್ಣು ಮಗಳಿಗೆ ತನ್ನ ಗಂಡನಿಂದ ಹೇಗೆ ಸಿಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಜೀವನಾಂಶ ಸಿಗ್ತದೆ ಸರ್? ಒಂದು DV ಕೇಸ್ ಇರ್ಬೋದು, ಅಥವಾ ಒಂದು ಹಿಂದೂ ಅಡಾಪ್ಷನ್ ಮೇಂಟೆನೆನ್ಸ್ ಆಕ್ಟ್ ನಲ್ಲಿ ಹಾಕಿರುವಂತ ಸಂದರ್ಭ, ಅಥವಾ ಸೆಕ್ಷನ್ 125 CRPC ಅಡಿಯಲ್ಲಿ ಆಗದಂತಹ ಒಂದು ಮೇಂಟೆನೆನ್ಸ್ ಅರ್ಜಿ, ಅದರಲ್ಲಿ ಎಷ್ಟು ಪ್ರಮಾಣದ ಮೇಂಟೆನೆನ್ಸ್ ಆಕೆಗೆ ಸಿಗ್ತದೆ? ನೀವು ಹೇಳಿದಂತ ಎಲ್ಲ ಪ್ರಕರಣಗಳ ಜೊತೆಗೆ ಇನ್ನೊಂದು MC ಕೇಸಲ್ಲೂ ಕೂಡ ಪೆಂಡೆಂಟೆ ಲೈಟೆ ಅಂತಾರೆ. ಪೆಂಡೆಂಟೆ ಲೈಟೆ ಅಂದ್ರೆ ಕೇಸು ನ್ಯಾಯಾಲಯದಲ್ಲಿ ವಿಚಾರಣಾದಲ್ಲಿರುವಾಗ ಕೂಡ ಸೊ ಮಧ್ಯಂತರ ಜೀವನಾಂಶವನ್ನ ಕೊಡ್ಲಿಕ್ಕೆ ಕುಟುಂಬ ನ್ಯಾಯಾಲಯಗಳಿಗೆ ಅಥವಾ ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟ್ಗಳಿಗೆ ಅವಕಾಶ ಇದೆ. ಸೊ ಜೀವನಾಂಶವನ್ನ ಯಾವಾಗ ಕೊಡ್ತಾರಪ್ಪ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ, ಅದು ಹೆಂಡತಿ ಆಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ಅಥವಾ ಇವನ್ ಗಂಡನು ಕೂಡ ಆಗಿರ್ಬೋದು. ಯಾಕಂದ್ರೆ ಒಮ್ಮೊಮ್ಮೆ ಹೆಂಡತಿ ನೌಕರಿ ಮಾಡ್ತಾ ಇರ್ಬೋದು, ಗಂಡ ನಿರುದ್ಯೋಗಿ ಆಗಿರ್ಬೋದು, ಸೊ ಗಂಡನೂ ಆಗಿರ್ಬೋದು. ಸೊ ಯಾರು ತನ್ನನ್ನು ತಾನು ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಸಾಮರ್ಥ್ಯ ಇರುವುದಿಲ್ಲ ಅಂತ ಪ್ರಕರಣಗಳಲ್ಲಿ ಅವರಿಗೆ ಜೀವನಾಂಶವನ್ನ ನ್ಯಾಯಾಲಯ ಕೊಡಮಾಡ್ತದೆ. ಸೊ ಅವರ ಅಗತ್ಯ ಎಷ್ಟಿದೆ, ಅವರಿಗೆ ಎಷ್ಟು ಖರ್ಚು ಬೇಕಾಗ್ತದೆ, ಇವರ ವರಮಾನ ಕೊಡ್ತಕ್ಕಂಥವ್ರದ್ದು ವರಮಾನ ಎಷ್ಟಿದೆ, ಸೊ ಇದನ್ನೆಲ್ಲ ಆಧರಿಸಿ ಒಂದು ಸೂಕ್ತ ಮೊತ್ತವನ್ನ ನಿರ್ಧರಿಸುವ ಅಧಿಕಾರ ನ್ಯಾಯಾಲಯಕ್ಕೆ ಇದೆ. ಸರ್, ಹೆಂಡತಿಯ ಗಂಡನಿಗೆ ವರಮಾನ ಇರೋದಿಲ್ಲ, ಆದ್ರೆ ಹೆಂಡತಿಯ ಗಂಡನ ತಂದೆ ತಾಯಿ ಸಾಕಷ್ಟು ಶ್ರೀಮಂತರಾಗಿರ್ತಾರೆ, ಸಾಕಷ್ಟು ಆಸ್ತಿವಂತರಾಗಿರ್ತಾರೆ ಅನ್ನೋ ಸಂದರ್ಭದಲ್ಲಿ ಅತ್ತೆ ಮಾವನ ಮೇಲೆ ತಾವು ಮೇಂಟೆನೆನ್ಸ್ ನಾನು ಕೊಡಿ, ನನ್ನ ಮಗ ನನ್ನನ್ನ ಬಿಟ್ಟುಬಿಟ್ಟಿದ್ದಾನೆ, ಹಿ ಹ್ಯಾಸ್ ಡೆಸರ್ಟೆಡ್ ಅಸ್, ಅವನು ಒಂದು ಸುಳ್ಳು ಕಂಪ್ಲೇಂಟ್ ಅನ್ನ ನಮ್ಮ ಮೇಲೆ ಹಾಕಿ ಡಿವೋರ್ಸ್ ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಅನ್ನೋ ನಿಟ್ಟಿನಲ್ಲಿ ಸೊ ಅತ್ತೆ ಮಾವನ ಕಡೆಯಿಂದ ಜೀವನಾಂಶವನ್ನ ಪಡ್ಕೋಬಹುದಾ, ಅಥವಾ ಫೈನಲ್ ಸೆಟ್ಲ್ಮೆಂಟ್ ಅನ್ನ ಪಡ್ಕೋಬಹುದಾ? ಅತ್ತೆ ಮಾವನ ಕಡೆಯಿಂದ ಪಡ್ಕೊಳಕ್ಕಾಗಲ್ಲ, ಗಂಡನ ಕಡೆಯಿಂದಾನೆ ಪಡ್ಕೊಳಕ್ ಸಾಧ್ಯ ಇದೆ. ಇಟ್ ಇಸ್ ನಾಟ್ ಅ ಡಿಫೆನ್ಸ್ ದಟ್ ಐ ಡೋಂಟ್ ಹ್ಯಾವ್ ಎನಿ ಅರ್ನಿಂಗ್ ಕೆಪಾಸಿಟಿ. ನನಗೆ ಗಳಿಕೆ ಸಾಮರ್ಥ್ಯ ಇಲ್ಲ, ನನಗೆ ಯಾವುದೇ ವರಮಾನ ಇಲ್ಲ,
ನನಗೆ ಯಾವುದೇ ಸಂಪಾದನೆ ಇಲ್ಲ ಅಂತ ಗಂಡ ವಾದ ಮಾಡಿ ನುಣುಚಿಕೊಳ್ಳಿಕ್ಕೆ ಆಗುದಿಲ್ಲ. ಸುಪ್ರೀಂ ಕೋರ್ಟ್ ಅನೇಕ ಪ್ರಕರಣಗಳಲ್ಲಿ ಈ ಅಂಶವನ್ನ ಒತ್ತಿ ಹೇಳಿದೆ. ಏನಂದ್ರೆ ಇಟ್ ಈಸ್ ದ ಬೌಂಡನ್ ಡ್ಯೂಟಿ ಆಫ್ ದಿ ಹಸ್ಬೆಂಡ್ ಟು ಮೇಂಟೈನ್ ಹಿಸ್ ವೈಫ್ ಅಂಡ್ ಚಿಲ್ಡ್ರನ್. ಇದು ಒಬ್ಬ ಗಂಡನ ನೈತಿಕ, ಕಾನೂನಾತ್ಮಕ ಮತ್ತು ಸಾಮಾಜಿಕ ಜವಾಬ್ದಾರಿ ತನ್ನ ಹೆಂಡತಿ ಮಕ್ಕಳನ್ನ ಸಾಕೋದು. ಆತ ಕೂಲಿನಲ್ಲಿ ಮಾಡಿ ಆದ್ರೂ ಕೂಡ ಹೆಂಡತಿಗೆ ಜೀವನಾಂಶವನ್ನ ಕೊಡ್ತಕ್ಕಂಥ ಹೊಣೆಗಾರಿಕೆಯನ್ನು ಹೊಂದಿದ್ದಾನೆ. ಒಂದ್ ವೇಳೆ ಆತ ಜೀವನಾಂಶವನ್ನ ಕೊಡದೆ ಹೋದ್ರೆ ಹಿ ಕ್ಯಾನ್ ಬಿ ಇಂಪ್ರಿಸನ್ಡ್. ಆತನನ್ನ ಜೈಲು ಶಿಕ್ಷೆಗೂ ಕೂಡ ಗುರಿ ಮಾಡ್ಲಿಕ್ಕೆ ಅವಕಾಶ ಇದೆ. ದಟ್ ಇಸ್ ನೌನ್ ಎಸ್ ಅ ಸಿವಿಲ್ ಪ್ರಿಸನ್ ಬಿಕಾಸ್ ಹಿ ಇಸ್ ದ ಡಿಫಾಲ್ಟರ್. ಮತ್ತೆ ಪ್ರಶ್ನೆಗಳ ಕೇಳಿ. ನಾಗರಾಜು ನಾಗಪ್ಪ ಅವರೇ ಪ್ರಶ್ನೆ ಕೇಳಿ. ಸರ್, ಅಡಾಪ್ಷನ್ ಡೀಡಲ್ಲಿ ಸರ್ ಒಂದು ಪ್ರಶ್ನೆ ರೈಸು ಸರ್. ಅಡಾಪ್ಷನ್ ಡೀಡಲ್ಲಿ ಅಡಾಪ್ಷನ್ ಬಂದಿರೋ ಅಂತ ಮಕ್ಕಳು ಅಡಾಪ್ಷನ್ ತಗೊಂಡಿರೋರ ತಾಯಿ ಹೆಸರನ್ನ ಶಾಲಾ ದಾಖಲಾತಿಗಳಲ್ಲಿ ಮಸ್ಟ್ ಅಂಡ್ ಶುಡ್ ಆಗಿ ಬರ್ಸ್ಬೇಕೋ ಬರ್ಸ್ಬಾರ್ದ ಸರ್? ಅಲ್ಲರಿ, ಈಗ ಅಡಾಪ್ಷನ್ ಆಗಿರೋದ್ರಿಂದ ಪರಿಣಾಮ ಏನಪ್ಪಾ ಅಂದ್ರೆ, ಅಡಾಪ್ಷನ್ ಆದಂತ ಮಗು ಮೂಲ ಜನಕ ಕುಟುಂಬದಿಂದ ಅದು ಬೇರ್ಪಡ್ತದೆ. ಆ ಜನಕ ಕುಟುಂಬದಲ್ಲಿ ಅದಕ್ಕೆ ಯಾವುದೇ ಆಸ್ತಿ ಹಕ್ಕು ಬರೋಲ್ಲ. ಆ ಕುಟುಂಬ ಜೊತೆಗೆ ಕೇವಲ ಭಾವನಾತ್ಮಕ ಸಂಬಂಧವೇ ಹೊರತು ಕಾನೂನಾತ್ಮಕ ಸಂಬಂಧ ಏನೂ ಇರೋದಿಲ್ಲ. ಇಟ್ ಸೀಸ್ ಟು ಬಿ ಅ ಮೆಂಬರ್ ಆಫ್ ದಿ ದಟ್ ಬಯೋಲಾಜಿಕಲ್ ಫ್ಯಾಮಿಲಿ. ಅದು ಜನಕ ಕುಟುಂಬದಿಂದ ಎಲ್ಲ ಸಂಬಂಧಗಳ, ಎಲ್ಲ ಕಾನೂನಾತ್ಮಕ ಸಂಬಂಧಗಳನ್ನ ಕಡಿತಗೊಳಿಸ್ಕೊತದೆ. ಮತ್ತು ಅದು ಯಾವ ಫ್ಯಾಮಿಲಿಗೆ ಅಡಾಪ್ಷನ್ ಆಗಿರ್ತದೆ ಆ ಫ್ಯಾಮಿಲಿಯ ಅದು ಕಾನೂನುಬದ್ಧ ಸದಸ್ಯನಾಗ್ತದೆ. ಆಗಿರೋದ್ರಿಂದ ಈ ಜೆನೆಟಿಕ್ ಫಾದರ್ನ ಹೆಸರು ಕಡಿಮೆ ಮಾಡಿ ಅಡಾಪ್ಟೆಡ್ ಫಾದರ್ ಅಥವಾ ಅಡಾಪ್ಟೆಡ್ ತಾಯಿಯ ಹೆಸರನ್ನ ಸೇರಿಸಬೇಕಾಗ್ತದೆ. ಮತ್ತು ನಾಳೆ ಆಸ್ತಿಯಲ್ಲಿ ಪಾಲು ಸಿಗ್ಬೇಕಾದ್ರೆ ಅದು ಯಾವ ಕುಟುಂಬಕ್ಕೆ ದತ್ತಕ್ಕೆ ಹೋಗಿರ್ತದೆ ಆ ಕುಟುಂಬದ ಆಸ್ತಿಯಲ್ಲಿ ಪಾಲು ತೆಗೆದುಕೊಳ್ಳತಕ್ಕಂಥ ಹಕ್ಕನ್ನ ಆ ಮಗು ಪಡಿತದೆ. ಆದ್ರೆ ಶಾಲಾ ದಾಖಲಾತಿಗಳಲ್ಲಿ ದತ್ತು ತಗೊಂಡ್ರೆ ಅವ್ರ ಹೆಸರು ಇರ್ಬೇಕಲ್ಲ ಸರ್? ಇರ್ಬೇಕು. ಶಾಲಾ ದಾಖಲೆ ಅದನ್ನ ಹಚ್ಬೇಕು. ಮತ್ತೆ ಹಚ್ಚದಲೆ ಇಲ್ದಲೆ ಇರ್ತಾರಲ್ಲ ಸರ್, ಅವಾಗ ಅವ್ರಿಗೆ ಅದು ಏನಾಗ್ತದೆ, ಕಾನೂನು ಅರಿವಿನ ಕೊರತೆ. ಕಾನೂನು ಅರಿವಿನ ಕೊರತೆ ಮುಂದೆಲ್ಲ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ. ಅಲ್ಲ, ಮಸ್ಟ್ ಅಂಡ್ ಶುಡ್ ಇದೆಯಲ್ಲ ಸರ್? ದತ್ತಕ್ ತಗೊಂಡಾಗ ಶಾಲಾ ದಾಖಲಾತಿಗಳಲ್ಲಿ ಯಾರು ದತ್ತಕ್ ತಗೊಂಡಿದ್ದಾರೆ ಅವ್ರ ತಂದೆ ತಾಯಿ ಹೆಸರುಗಳನ್ನ ನಮೂದು ಮಾಡ್ಬೇಕು. ಅಲ್ಲ, ಮಸ್ಟ್ ಅಂಡ್ ಶುಡ್ ಇದೆಯಾ ಇಲ್ಲ ಅಂತೇಳಿ ಅದೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಇರಬೇಕು. ಮಸ್ಟ್ ಅಂಡ್ ಶುಡ್ ಎಲ್ಲ ಅದೇ ಕಾನೂನುಬದ್ಧ. ಯಾಕಂದ್ರೆ ನಾನು ಆಗಲೇ ಹೇಳಿದಂಗೆ, ನಾನು ಒತ್ತಿ ಹೇಳಿದೆ, ದತ್ತಕ್ ಆದ್ಮೇಲೆ ಆ ಮಗು ತನ್ನ ಮೂಲ ಕುಟುಂಬದಿಂದ ಎಲ್ಲ ರೀತಿಯ ಕಾನೂನು ಸಂಬಂಧಗಳನ್ನ ಕಡ್ಕೊಳ್ತದೆ, ಕೇವಲ ಭಾವನಾತ್ಮಕ ಸಂಬಂಧ ಮಾತ್ರ. ಹಾಗಿರೋದ್ರಿಂದ ಆ ಮೂಲ ಕುಟುಂಬಕ್ಕೆ ಅದು ಆಸ್ತಿಗೆ ಹಕ್ಕದಾರ ಆಗುದಿಲ್ಲ. ಅದು ಈ ದತ್ತಕ್ ಬಂದ ಕುಟುಂಬಕ್ಕೆ ಮಾತ್ರ ಹಕ್ಕದಾರ ಆಗ್ತದೆ. ದತ್ತಕ್ ಬಂದ ಕುಟುಂಬಕ್ಕೆ ಅದು ಸದಸ್ಯ ಆಗ್ತದೆ. ಸೊ ಆಗಿರೋದ್ರಿಂದ ಇನ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ದತ್ತಕ ಪಡೆದುಕೊಂಡಂತ ತಂದೆ ತಾಯಿಗಳ ಹೆಸರನ್ನೇ ಆ ಮಗುವಿನ ಶಾಲಾ ದಾಖಲಾತಿಯಲ್ಲಿ ಕಡ್ಡಾಯವಾಗಿ ನಮೂದಿಸತಕ್ಕದ್ದು. ಆಸ್ತಿಯಲ್ಲಿ ಪಾಲ್ ಪಡಿಬೇಕಂತಂದ್ರೆ ಡಾಕ್ಯುಮೆಂಟ್ಸ್ ತೋರಿಸ್ಬೇಕಲ್ಲ ಸರ್? ಆದ್ರೆ ಏನ್ ಇರೋದಿಲ್ವಲ್ಲ ಅಂತ ಕೇಳಿದೆ. ನಾನು ಹೇಳ್ತಾ ಇರೋದು ಕಾನೂನು. ಆದ್ರೆ ಕ್ವಶನ್ ಆಫ್ ಅದು ಟ್ರಯಲ್. ಅದು ನಾಳೆ ಹಂಗೆ ಆದ್ರೆ ಫೇಲ್ ಆಗ್ತದೆ ಅದು. ಓಕೆ, ಥ್ಯಾಂಕ್ ಯು ಸರ್. ಲಿಟಿಗೇಷನ್ ಬಂದಾಗ ಇಟ್ ಇಸ್ ಅ ಕ್ವಶನ್ ಆಫ್ ಟ್ರಯಲ್ ಬಿಫೋರ್ ದ ಕೋರ್ಟ್. ಮತ್ತೆ ಅದಕ್ಕೆ ವ್ಯಾಜ್ಯ ಇರೋದು ಕೋರ್ಟ್ ಅಲ್ಲಿ. ಅಲ್ಲ, ಈ ರೀತಿ ಕಾನೂನಾತ್ಮಕ ಸಮಸ್ಯೆಗಳು ಇರ್ತಾವಂತಾನೆ ಕೋರ್ಟ್ ಅಲ್ಲಿ ವ್ಯಾಜ್ಯ ಸ್ಟಾರ್ಟ್ ಆಗ್ತದೆ. ಅದೇ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಹಲೋ, ಮಾತಾಡಿ. ವಾಣಿರಾವ್ ದಯವಿಟ್ಟು ಒಂದ್ ನಿಮಿಷ. ವಾಣಿರಾವ್ ಮೇಡಮ್, ತಮ್ದು ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಸರ್. ಓಕೆ, ನೀವು ತಾವು ಅವಾಗಲೇ ಅನ್ಮ್ಯೂಟ್ ಮಾಡ್ಕೊಂಡು ಹ್ಯಾಂಡ್ ರೈಸ್ ಮಾಡಿದ್ರಿ. ಓಕೆ, ಮತ್ತೆ ಪ್ರಶ್ನೆ ಯಾರಾದ್ರೂ ಕೇಳ್ತಾ ಇದ್ದೀರಾ? ಕೇಳಿ, ದಯವಿಟ್ಟು ಕೇಳಿ. ನಾವು ನಾಗರಾಜು. ಸರ್, ನಮ್ದೊಂದು ಪ್ರಶ್ನೆ. ಪೊಲೀಸ್ನವರು ನಾವು ಕಂಪ್ಲೇಂಟ್ ಕೊಟ್ರೆ ನಮ್ಗೆ NCR ಕೊಡ್ತಾರೆ. ಹಲೋ, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ನಾವು ಕಂಪ್ಲೇಂಟ್ ಕೊಟ್ರೆ ನಮ್ಗೆ NCR ಕೊಡ್ತಾರೆ. ಶಿವಲ್ ಮ್ಯಾಟ್ರು ಇದು, ನೀವು ಬರಲ್ಲ ಅಂತ ನಮ್ಮ ಮೇಲೆ ಗಲಾಟೆ ಬಂದ್ರೆ NCR ಹಾಕೊಟ್ಬಿಡ್ತಾರೆ. ಶಿವಲ್ ಮ್ಯಾಟ್ರು ಕೋರ್ಟಲ್ಲಿ ಹೋಗ್ರಿ ಅಂತಾರೆ. 2 ದಿವಸ ಬಿಟ್ಕೊಂಡು ಆಪೋಸಿಟ್ ದವ್ರ ಕಂಪ್ಲೇಂಟ್ ನಮ್ಮ ಮೇಲೆ FIR ಮಾಡಿರ್ತಾರೆ. ಈ ತರ 2 ತರ ಮಾಡವ್ರೆ ಸರ್. ಅದನ್ನ ನೀವು ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು. ನೀವು ಅದನ್ನ DYSPನೋ SP ಅವ್ರ ಗಮನಕ್ಕೆ ತಂದು, ಈ ರೀತಿಯಾಗಿ ಸ್ಥಳೀಯ ಪೊಲೀಸರು ನಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಮಾಡಿದ್ದಾರೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಿದ್ದಾರೆ. ಹೌದು, ಅದು ಸಿವಿಲ್ ನ್ಯಾಯನೇ. ಬಟ್ ಸಿವಿಲ್ ನ್ಯಾಯದಲ್ಲಿ ಅದು ಹೊಡೆದಾಟ, ಬಡದಾಟ, ನೂಕಾಟ, ತಳ್ಳಾಟ, ಬೈದಾಟ ಆಗಿದೆ. ಸೊ ಅದು ಕ್ರಿಮಿನಲ್ ಒಫೆನ್ಸು. ಸೊ ಹಿಂಗಾಗಿ ನಾವು ಕೊಟ್ಟ ದೂರನ್ನ ಅವರು ದಾಖಲು ಮಾಡ್ಕೊಂಡಿಲ್ಲ. ಇಲ್ಲಿ ಪೊಲೀಸರು ವಿಫಲತೆ ಆಗಿದೆ ಅಂತ ಅಂದು ನೀವು ಮೇಲಾಧಿಕಾರಿ ಗಮನಕ್ಕೆ ತರಬಹುದು. ಇಲ್ಲವೇ ನೀವು ಪ್ರೈವೇಟ್ ಕಂಪ್ಲೇಂಟ್ ಕೂಡ ನ್ಯಾಯಾಲಯದಲ್ಲಿ ಮಾಡಬಹುದು. ಅಂಡರ್ ಸೆಕ್ಷನ್ 200 ಆಫ್ CRPC ಒಂದು JMFC ನ್ಯಾಯಾಲಯದಲ್ಲೂ ಕೂಡ ತಾವು ಮಾಡ್ಲಿಕ್ಕೆ ಅವಕಾಶ ಇದೆ.
ಪ್ರೈವೇಟ್ ಕಂಪ್ಲೇಂಟ್ ಅಲ್ಲಿ ಮಾಡ್ಬೋದು ನೀವು. ಆ ಸಂಬಂಧಪಟ್ಟ JMFC ಕೋರ್ಟ್ ಅಲ್ಲಿ ಅಂಡರ್ ಸೆಕ್ಷನ್ 200 ಆಫ್ CRPC ಕೆಳಗೆ ನೀವು ಖಾಸಗಿ ದೂರನ್ನು ಕೂಡ ಸಲ್ಲಿಸಬಹುದು. PCR ಅಂತಾರಲ್ಲ ಸರ್, ಹಾ PCR ಅದೇ PCR ಅದಕ್ಕೆ ಪ್ರೈವೇಟ್ ಕಂಪ್ಲೇಂಟ್ ಅಂತೀವಿ ನಾವು ಟೆಕ್ನಿಕಲ್ ಭಾಷೆ ಒಳಗೆ. ಅಂಡರ್ ಸೆಕ್ಷನ್ 200 ಆಫ್ CRPC ಕೆಳಗೆ ನೀವು ಖಾಸಗಿ ದೂರನ್ನ ಸಂಬಂಧಪಟ್ಟಂತ JMFC ನ್ಯಾಯಾಲಯದಲ್ಲಿ ಸಲ್ಲಿಸಬಹುದು. ಇಲ್ಲವೇ ನೀವು ಪೊಲೀಸರು ಈ ರೀತಿ ತಾರತಮ್ಯ ಮಾಡ್ತಾ ಇದಾರೆ ತಂದು ನೀವು ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೂ ಕೂಡ ತಾವು ತರಬಹುದು. ಅಲ್ಲಿ ವರಿಷ್ಠರಿಗೆ ತಂದು ಕೊಟ್ಟೆ, ಅವರು ಅಲ್ಲಿ ಕರ್ಸ್ಬಿಟ್ಟು ನಮ್ಗೆ ಸಮಾಧಾನ ಕಳ್ಸಿದ್ರು. ಸಿವಿಲ್ ಕೋರ್ಟ್ ಅಲ್ಲಿ ನಾವು ಕೋರ್ಟ್ ಅಲ್ಲಿ ಹಾಕಿದ್ರು PCR, ಅದ್ರಲ್ಲೂ ವಜಾ ಮಾಡಿದ್ರು. ಏನ್ ಮಾಡೋದು ಸರ್? ಅದು ನಿಮ್ಮ ವಕೀಲರು ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡುವ ವಿಫಲಾಗಿದ್ದಾರೆ ಅಂತ ಅರ್ಥ. ವಿಫಲರಾಗ್ತಾವ್ರೆ ಸರ್. ಹೌದು. ಅಲ್ಲ, ನಿಮ್ಮ ಕೇಸನ್ನ ಪ್ರೂವ್ ಮಾಡೋ ಜವಾಬ್ದಾರಿ ನಿಮ್ಮದು. ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ಯು. ಅದನ್ನ ಸಿದ್ಧಪಡಿಸುವ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ನೀವು ನಿಮ್ಮ ಪ್ರಕರಣ ವಜಾಗಿದೆ ಅಂದ್ರೆ ನೀವು ನ್ಯಾಯಾಲಯಕ್ಕೆ ಇಂಥದೊಂದು ಅಪರಾಧ ಆಗಿದೆ ಅನ್ನೋದನ್ನ ನೀವು ಮನಗಾಣಿಸುವಲ್ಲಿ ವಿಫಲರಾಗಿದ್ದೀರಿ ಅಂತ ಅರ್ಥ. ಅದೇ ನಮ್ಮ ವಕೀಲರು ನಮ್ಗೆ ಮಿಸ್ಗೈಡ್ ಮಾಡ್ತಾವ್ರೆ ಅಂತ ನಮ್ಮ ಭಾವನೆ ಅನಿಸ್ತಾ ಐತೆ. ಅಂದ್ರೆ ನೀವು ಆ ವಕೀಲರನ್ನ ಬದಲಾಯಿಸಿ ಇನ್ನೊಬ್ಬ ಒಳ್ಳೆ ವಕೀಲ ಇಟ್ಕೊಳ್ಳೋಕೆ ಅವಕಾಶ ಇದೆ. ಹೌದು ಸರ್, ಹೌದು. ನಮ್ದೊಂದು ಪ್ರಶ್ನೆ ಇತ್ತು. ಆ ಕೇಸ್ ವಜಾ ಇದ್ರೆ ಅದನ್ನ ಪ್ರಶ್ನೆ ಮಾಡಿ ಮೇಲಿನ ಕೋರ್ಟಿಗೆ ಅಪೀಲ್ ಮಾಡಬಹುದು. ಹೌದು ಸರ್. ಸರಿ. ಬೇರೆ ವಕೀಲರು ಇಟ್ಕೋಬಹುದು ನೀವು. ಸರಿ ಸರ್. ಪುರುಷೋತ್ತಮ ಸರ್ ಒಂದ್ಸರಿ ಮಾತಾಡ್ಬೇಕು, ಬರ್ತೀವಿ. ಮಾತಾಡಿ. ಧನ್ಯವಾದಗಳು ನಾಗರಾಜ್ ಅವರು. ಸರ್ ನಮಸ್ಕಾರ. ಶಿವಮೊಗ್ಗದಿಂದ ಬಸವರಾಜ್. ನಮಸ್ತೆ. ಸರ್ ಒಂದು ಪಾರ್ಟಿಷನ್ ಶೂಟ್ ಹಾಕಿದಾಗ ಇಬ್ರು ಬ್ರದರ್ಸ್, ಒಬ್ರು ಸಿಸ್ಟರ್ ಒಂದು ಫ್ಯಾಮಿಲಿಯಲ್ಲಿ ಇರ್ತಾರೆ. ಸೊ ಹಿರಿಯ ಅಣ್ಣ ಪಾರ್ಟಿಷನ್ ಶೂಟ್ ಹಾಕಿದಾಗ ಅದು ಟ್ರಯಲ್ ನಡೀತಾ ಇರ್ತದೆ, ಸಮನ್ ಸ್ಟೇಜ್ ಅಲ್ಲಿ ಇರುತ್ತೆ. ಆ ಟೈಮಲ್ಲಿ ಅವರು ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ, ಬೇರೆ ಬೇರೆ ರೂಮ್ ನಲ್ಲಿ. ಅವರಿಗೆ ಅಲ್ಲಿ ಇರ್ಲಿಕ್ಕೆ ತುಂಬಾ ಟಾರ್ಚರ್ ಮಾಡ್ತಾರೆ. ಅವಾಗ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಅದ್ರಲ್ಲಿ ತರಬಹುದಾ ಸರ್, ಒಂದು ಪಾರ್ಟಿಷನ್ ಶೂಟ್ ಇದ್ದಾಗ? ಅಲ್ಲ, ಡೊಮೆಸ್ಟಿಕ್ ವೈಲೆನ್ಸ್ ಬರ್ತಕ್ಕಂಥದ್ದು ಗಂಡ ಹೆಂಡತಿಯ ಮಧ್ಯೆ ವಿವಾದ ಇದ್ದಾಗ. ಓಕೆ, ಇಲ್ಲಿ ಬೇರೆ ಅಂದ್ರೆ ಮನೆಯಲ್ಲಿ ಗಂಡ ಹೆಂಡತಿಯ ಮಧ್ಯೆ ವಿವಾದ ಇದ್ದಾಗ ಅದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಗಳಿಗೆ ಬರ್ತದೆ. ಸೊ ಇಲ್ಲಿ ನಿಮ್ಮ ವಿವಾದ ಇರೋದು ಅಂತಮ್ಮಂದಿರ ಮಧ್ಯೆ. ಅಣ್ಣ ತಮ್ಮ ಮತ್ತೆ ಅವರ ಅತ್ತಿಗೆ ಅಣ್ಣನಿಗೆ ಈಗ ಏನ್ ಕೇಸ್ ಹಾಕಿದ್ದಾರೆ, ಅವರಿಗೆ ಅವರ ಅತ್ತಿಗೆನೆ ತೊಂದರೆ ಕೊಡ್ತಾ ಇದಾರೆ. ಅಂದ್ರೆ ಹಿಂದೆ ಟಾಯ್ಲೆಟ್ ಹೋಗ್ಲಿಕ್ಕೆ ನೋಡಿ, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅನ್ವಯ ಆಗ್ತಾ ಇರೋದು ಗಂಡ ಹೆಂಡತಿಯ ಮಧ್ಯೆ ಹೊರತು ಈ ಉಳಿದ ಕುಟುಂಬ ಸದಸ್ಯರ ಮಧ್ಯೆ. ಈ ಕುಟುಂಬ ಸದಸ್ಯರ ಮಧ್ಯೆ ನೀವು ತಂಟೆ, ತಕರಾರು, ಕಿರಿಕಿರಿ, ಜಗಳ ಇದ್ರೆ ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರು ಕೊಡ್ಬೋದಲ್ಲ. ಅಲ್ಲ, ಪೊಲೀಸ್ನವರು ಏನು ಆಕ್ಷನ್ ತಗೊಳ್ತಾ ಇಲ್ಲ. ಇದ್ರ ಪಾರ್ಟಿ ಸ್ವಲ್ಪ ಬಲಾಢ್ರ ಅನ್ನೋ ಕಾರಣಕ್ಕೆ ಅವ್ರ ವಿರುದ್ಧ ಖಾಸಗಿ ದೂರು ಸಲ್ಲಿಸಬಹುದು. ಇಲ್ವೇ ನೀವು ಮೇಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೂ ಕೂಡ ತರಬಹುದು. ಇಂಜೆಕ್ಷನ್ ಶೂಟ್ ಏನೋ ತಗೋಬಹುದಾ ಸರ್? ಯಾಕೆಂದ್ರೆ ನಾವು ನಮ್ ಜಮೀನಲ್ಲೂ ಕೂಡ ನಮಗೆ ಪಾಲ್ ಕೊಡ್ತಾ ಇಲ್ಲ, ಮನೆಯಲ್ಲೂ ಪಾಲ್ ಕೊಡ್ತಾ ಇಲ್ಲ. ಮನೆಯಲ್ಲೂ ಸಣ್ಣ ಕಟ್ಟೆ ಮೇಲೆ ಜೀವನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬಟ್ ಇಂಜೆಕ್ಷನ್ ಏನಾಗ್ತಂದ್ರೆ, ಇಂಜೆಕ್ಷನ್ ಕೆನಾಟ್ ಬಿ ಗ್ರಾಂಟೆಡ್ ಅಗೇನ್ಸ್ಟ್ ಕೋ ಓನರ್. ಯಾಕಂದ್ರೆ ಅಲ್ಲಿ ನೀವು ಎಲ್ಲರಿಗೂ ಹಕ್ಕಿರೋದ್ರಿಂದ, ಯಾಕಂದ್ರೆ ನಿಮ್ದು ಇನ್ನೂ ಪ್ರಾಪರ್ಟಿ ಏನು ಅಂತ ಡಿಮಾರ್ಕೆಟ್ ಆಗಿಲ್ಲ, ನಿಮ್ದು ಇನ್ನೂ ಪಾಲಾಗಿಲ್ಲ. ಸೊ ನಿಮ್ ಪಾಲಾಗಿಲ್ಲ ಅಂದ್ರೆ ಅದು ಎಲ್ಲಾ ಪ್ರಾಪರ್ಟಿಗೆ ಎಲ್ರಿಗೂ ಹಕ್ಕಿದೆ. until and unless it has been partitioned by meets and bounds. ಸೊ ಆ ಸದರಿ ಆಸ್ತಿ ಗೆರೆ ಹಿಡಿದು ಅಳತಿ ಮಾಡಿ ಪಾಲಾಗೋ ತನಕ ಆ ಆಸ್ತಿಯಲ್ಲಿ ಎಲ್ಲರಿಗೂ ಹಕ್ಕು ಇರೋದ್ರಿಂದ, ಸೊ ಕೋ ಪಾರ್ಟ್ನರ್ಸ್ ಅಂದ್ರೆ ದಾಯಾದಿಗಳ ವಿರುದ್ಧ ಇಂಜೆಕ್ಷನ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಅವರು ನಿಮ್ಮ ಆಸ್ತಿಯನ್ನ ಅವರು ಕಬಳಿಸ್ತಾ ಇದಾರೆ, ಅವ್ರು ಅನುಭವಿಸ್ತಾ ಇದಾರೆ ಅಂದ್ರೆ ನೀವು ಮೀನ್ಸ್ ಪ್ರಾಫಿಟ್ ಅಂತ ಕೇಳಬಹುದು. ಮೀನ್ಸ್ ಪ್ರಾಫಿಟ್ ಅಂತಾರೆ ಅದಕ್ಕೆ ಪಾರ್ಟಿಷನ್ ಸೂಟ್ ಅಲ್ಲಿ, ಅಂದ್ರೆ ವಾದಕಾಲೀನ ಸೌಲಭ್ಯಗಳು ಅಂತ. ಓಕೆ, ಬಟ್ ಈಗ ಪಾರ್ಟಿಷನ್ ಶೂಟ್ ಹಾಕಿರೋರಿಗೆ ಮಕ್ಕಳಿಲ್ಲ ಸರ್, ಮಕ್ಕಳಿಲ್ಲ ಆದ್ರೆ ನಮ್ಮ ಭಾಗವನ್ನು ಕೂಡ ತಿಂದಾಕಿದಾನಂದ್ರೆ ಅದನ್ನ ಅಟ್ ದ ಎಂಡ್ ಆಫ್ ದಿ ಟ್ರಯಲ್ ಮೀನ್ಸ್ ಪ್ರಾಫಿಟ್ ಅಂತ ಕರೀತಾರೆ ಟೆಕ್ನಿಕಲ್ ಭಾಷೆ ಒಳಗೆ. ಅದಕ್ಕೆ ವಾದಕಾಲೀನ ಲಾಭಗಳು ಅಂತಾರೆ ಕನ್ನಡದಲ್ಲಿ. ನೀವು ಅವ್ರ ಕಡೆಯಿಂದ ಮೀನ್ಸ್ ಪ್ರಾಫಿಟ್ ಅನ್ನ ನೀವು ಕ್ಲೇಮ್ ಮಾಡಬಹುದು. ಬಟ್ ಈಗ ಅವರಿಗೆ ಎಕ್ಸಿಸ್ಟೆನ್ಸ್ ಗೆ ತೊಂದರೆ ಆಗ್ತಾ ಇದೆ ಸರ್. ಅವಾಗ ಮನೆಗೆ ಇರ್ಲಿಕ್ಕೆ ಕೊಡ್ತಾ ಇಲ್ಲ, ಮತ್ತೆ ಜಮೀನಲ್ಲೂ ಯಾವ ಅದಕ್ಕೆ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿ. ಓಕೆ, ಸರಿ ಸರ್, ಥ್ಯಾಂಕ್ ಯು.
ಧನ್ಯವಾದಗಳು. ನೋಡಿ, ನಾವು ಈ 8 ಗಂಟೆಯಿಂದ 9 ಗಂಟೆವರೆಗೂ ಈ ಒಂದು ಕಾನೂನು ಸಂವಾದ ಕಾರ್ಯಕ್ರಮವನ್ನ ಏರ್ಪಾಡನ್ನ ಮಾಡಿದ್ವಿ. ಸಾಹೇಬರು ತಮ್ಮ ಒಂದು ಕಾಳಜಿಯನ್ನ ವಹಿಸಿ 39 ನಿಮಿಷ 40 ನಿಮಿಷ ಕಾಲ ಹೆಚ್ಚು ಜನರ ಸೇವೆಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಕೊನೆಯದಾಗಿ ಯಾರಿಗಾದ್ರೂ ಕೊನೆಯ ಪ್ರಶ್ನೆ ಏನಾದ್ರೂ ಇದ್ರೆ ದಯವಿಟ್ಟು ಕೇಳಿ. ಇನ್ನ ಪ್ರಶ್ನೆಗಳು ಇದ್ರೆ ತಾವು ಮುಂದಿನ ಒಂದು ದಿನಗಳಲ್ಲಿ ನಾವು ಗ್ರೂಪಿನಲ್ಲಿ ತಮಗೆ ಒಂದು ನೋಟಿಫಿಕೇಶನ್ ಅನ್ನ ಮಾಡ್ತೀವಿ. ಯಾವಾಗ ಸಾಹೇಬರು ಬಿಡುವಿನಲ್ಲಿ ಇರ್ತಾರೆ ಆವತ್ತು ಒಂದು ಸೆಷನ್ ಅನ್ನ ಮಾಡಿಕೊಡ್ತಾರೆ. ಇಂದು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ದೊರಕಿದೆ ಅಂತ ನಾನು ಭಾವಿಸ್ತಾ, ಯಾರಿಗಾದ್ರೂ ಕೊನೆಯದಾಗಿ ಒಂದು ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಕೊನೆಯ ಪ್ರಶ್ನೆ ಇದಾಗಿರ್ತದೆ. ಕೊನೆ ಪ್ರಶ್ನೆ ಸರ್, ಏನಂದ್ರೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೇಕು ಅಂದ್ರೆ, ಸೊ ನಾವು ಹೊಸದಾಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರುವಂತ ಅಡ್ವೊಕೇಟು, ಸೊ ನಾನು ಒಬ್ಬ ರೈತರಿಗೆ ಆಗ್ತಕ್ಕಂತ ಅಥವಾ ಧ್ವನಿ ಇಲ್ಲದೆ ಇರ್ತಕ್ಕಂಥ ಸಮುದಾಯಕ್ಕೆ ಆಗ್ತಾ ಇರೋ ತೊಂದರೆಗಳ ಬಗ್ಗೆ ನಾನು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೇಕು ಅಂದ್ರೆ ನಾವು ಯಾವ ರೀತಿ ಮಾಡ್ಬೋದು ಸರ್? ನೀವು ಹಾಕಿ ಅದನ್ನ ಅದು ಸಂಬಂಧಪಟ್ಟ ಹೈಕೋರ್ಟ್ ನಲ್ಲಿ ಅಂಡರ್ ಆರ್ಟಿಕಲ್ 226 ಕೆಳಗೆ ನೀವು ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕಿ, ನಿಮಗೆ ಲೋಕಸ್ ಸ್ಟ್ಯಾಂಡಿ ಇದೆ, ಯು ಗೋಟ್ ಆಲ್ ರೈಟ್ಸ್. ಯಾಕಂದ್ರೆ ಅದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಒಳಗಾಗಿದೆ. ನೀವೇ ಆಸ್ ಎ ಪಾರ್ಟಿ ಇನ್ ಪರ್ಸನ್, ನೀವೇ ಒಬ್ಬ ಅರ್ಜಿದಾರ ಆಗಿ ಪಿಟಿಷನರ್ ಆಗಿ ನೀವು ನೇರವಾಗಿ ಹೈಕೋರ್ಟ್ಗೆ ಪಬ್ಲಿಕ್ ಲಿಟಿಗೇಷನ್ ಹಾಕಬಹುದು. ಇಲ್ಲಿ ಪ್ರಶ್ನೆ ಇದೆ ಸರ್, ಈಗ ಒಂದು ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ ಲೈನ್ ನ ತಗೊಂಡು ಹೋಗ್ತಿದ್ದಾರೆ, ನಾವು ಸಣ್ಣ ರೈತರು ನಮ್ಮ ಜಮೀನಲ್ಲಿ ತಗೊಂಡು ಹೋಗ್ತಾರೆ ವಿತೌಟ್ ಅವರ ಪರ್ಮಿಷನ್, ನಮಗೆ ಏನೋ ಅವರು ಏನು ನೋಟಿಸ್ ಕೂಡ ಕೊಟ್ಟಿಲ್ಲ. ಸೊ ದಬ್ಬಾಳಿಕೆಯಿಂದ ತಗೊಂಡು ಹೋಗ್ತಿದ್ದಾರೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನವರು. ಸೊ ಆ ಸಂದರ್ಭದಲ್ಲಿ ಸಣ್ಣ ರೈತರಿಗೆ ತೊಂದರೆ ಆಗ್ತದೆ, ಇರೋ ಜಮೀನ್ ಹೋಗ್ತಾ ಇದೆ. ಸೊ ಇದನ್ನ ಹೇಗೆ ನಾವು ಪ್ರಶ್ನೆ ಮಾಡ್ಬೋದು ಸರ್? ಈಗ ನೀವು ಅವ್ರನ್ನ ಸಂಬಂಧಪಟ್ಟ ಇಲಾಖೆಯನ್ನ ಪಾರ್ಟಿ ಮಾಡಿ, ಸಂಬಂಧಪಟ್ಟ ಇಲಾಖೆಯನ್ನು ಪಾರ್ಟಿ ಮಾಡಿ, ನೀವೇ ಪಾರ್ಟಿ ಇನ್ ಪರ್ಸನ್ ಆಗಿ ಇದನ್ನೇ ಫ್ಯಾಕ್ಸ್ ಅಲ್ಲಿ ಬರೀರಿ. ಸೊ ನಿಮ್ಗೆ ತೊಂದರೆ ಆಗ್ತಾ ಇದೆ, ನಮ್ಗೆ ಯಾವುದೇ ಕಾನೂನು ನೋಟಿಸ್ ಕೊಟ್ಟಿಲ್ಲ, ಏನೋ ಪರಿಹಾರ ಕೊಟ್ಟಿಲ್ಲ, ಸೊ ಇದು ನಮ್ಮ ಆಸ್ತಿಯ ಹಕ್ಕಿನ ಕಬಳಿಕೆ ಆಗಿದೆ, ಸೊ ಹಾಗಿರೋದ್ರಿಂದ ಇದು ಕಾನೂನು ಬಾಹಿರ ಆಗಿದೆ, ನಮ್ಗೆ ರೈಟ್ ಟು ಪ್ರಾಪರ್ಟಿ ಇದೆ ಅಂಡರ್ ಆರ್ಟಿಕಲ್ 300A ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಈಗ ರೈಟ್ ಟು ಪ್ರಾಪರ್ಟಿ ಇಸ್ ನೋ ಮೋರ್ ಎ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 19(1)(f). ಇಟ್ ಇಸ್ ಎ ಸಿವಿಲ್ ರೈಟ್ ಅಂಡರ್ ಆರ್ಟಿಕಲ್ 300A. ಅದರಿಂದ ಯಾವುದೇ ಒಂದು ವೈಯಕ್ತಿಕ ಸ್ವತ್ತನ್ನ ಸಾರ್ವಜನಿಕ ಹಿತಾಸಕ್ತಿಗೆ ಬಳಸಬೇಕಾದ್ರೆ ಇಟ್ ಶುಡ್ ಬಿ ಅಕ್ವೈರ್ಡ್ ಅಂಡರ್ ಲ್ಯಾಂಡ್ ಅಕ್ವಿಷನ್ ಆಕ್ಟ್. ಸೊ ಮತ್ತೆ ಅದಕ್ಕೆ ಫೇರ್ ಕಾಂಪೆನ್ಸೇಷನ್ ಕೊಡಬೇಕು. ಅಲ್ಲಿ 416 ನೋಟಿಫಿಕೇಶನ್ ಮಾಡಿಕೊಂಡು ಆ ಖಾಸಗಿ ಸ್ವತ್ತನ್ನ ಸರ್ಕಾರ ಸ್ವಾಧೀನಪಡಿಸಿಕೊಳ್ಬೇಕು, ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. ಇಲ್ಲಿ ಯಾವುದೇ ಇಂತಹ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಪರಿಪಾಲಿಸದೆ ಅವರು ಏಕಾಏಕಿ ಮಾಡ್ತಾ ಇರೋದು ಇಟ್ ಈಸ್ ಅ ವೈಲೇಷನ್, ಇನ್ಫ್ರಿಂಜ್ಮೆಂಟ್ ಆಫ್ ಅವರ್ ರೈಟ್ ಅಂಡರ್ ಆರ್ಟಿಕಲ್ 300A, ವಿಚ್ ಇಸ್ ಎ ಸಿವಿಲ್ ರೈಟ್. ಸೊ ದಿಸ್ ಈಸ್ ಟೋಟಲಿ ಅನ್ಫೇರ್ ಅಂಡ್ ಇಲ್ಲಿಗಲ್ ಅಂತ ನೀವು ಹೇಳಿ ಈ ರೀತಿ ಏಕಪಕ್ಷೀಯ ಕ್ರಮ ಕೈಗೊಳ್ಳೋದು ಕಾನೂನು ಬಾಹಿರ ಆಗಿದೆ, ನಮ್ಮ ಆಸ್ತಿಯ ಹಕ್ಕಿನ ಮೇಲೆ ಇದು ದಬ್ಬಾಳಿಕೆ ಆಗಿದೆ, ದೌರ್ಜನ್ಯ ಆಗಿದೆ, ಇದನ್ನ ತಡೆ ಹಿಡಿರಿ ಅಂತ ನೀವು ಸಾರ್ವಜನಿಕ ಹಿತಾಸಕ್ತಿಯನ್ನ ಹೈಕೋರ್ಟ್ ನಲ್ಲಿ ಅಂಡರ್ ಆರ್ಟಿಕಲ್ 226 ಕೆಳಗೆ ನೀವು ಹಾಕ್ಲಿಕ್ಕೆ ಅವಕಾಶ ಇದೆ. ನಾವು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಇದ್ಕೊಂಡು ಅಲ್ಲಿ ಹೈಕೋರ್ಟ್ಗೆ ನಾವು ಹಾಕುವಾಗ ನಮಗೆ ಯಾವ ರೀತಿ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತೆ ಸರ್? ನಮಗೆ ಯಾವ್ದು ಅನುಭವ ಇಲ್ಲ, ಇದು ಹೊಸದಾಗಿ ಹಾಕ್ಬೇಕಾದ್ರೆ ಹೈಕೋರ್ಟ್ ನವ್ರು ನೀವು ಯಾರು ಪರಿಚಯ ಇದ್ದಾರೆ ಅವ್ರ ಕಡೆ ಹಾಕ್ಸಿ. ಸರಿ. ಇಲ್ವೇ ಇಲ್ಲಿ ಒಂದು ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇರ್ತದೆ, ಹೈಕೋರ್ಟ್ ದಲ್ಲೂ ಕೂಡ ಒಂದು ಲೀಗಲ್ ಸರ್ವಿಸ್ ಅಥಾರಿಟಿ ಅಂತಿದೆ. ಅದ್ರ ಮೂಲಕ ನೀವು ಅಲ್ಲಿ ಹೈಕೋರ್ಟ್ ನಲ್ಲಿ ಇರ್ತಕ್ಕಂತ ಒಂದು ಲೀಗಲ್ ಸರ್ವಿಸ್ ಅಥಾರಿಟಿಗೆ ನೀವು ಅರ್ಜಿಯನ್ನು ಕೊಟ್ಟು ಅದ್ರ ಮುಖಾಂತರ ತಾವು ನ್ಯಾಯಾಲಯಕ್ಕೆ ಸಾರ್ವಜನಿಕ ಹಿತಾಸಕ್ತಿನ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೂಡ ಅವಕಾಶ ಇದೆಯಲ್ಲ. ಬಟ್ ಸರ್ಕಾರನೇ ಎದುರುಗಡೆ ಪಾರ್ಟಿ ಮಾಡಿದಾಗ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ನಮಗೆ ಸಪೋರ್ಟ್ ಮಾಡುತ್ತೆ ಸರ್? ನೋ, ಇಲ್ಲಿ ಸರ್ಕಾರ ವ್ಯಕ್ತಿಯನ್ನು ಪ್ರಶ್ನೆ ಇಲ್ಲ. ಯಾಕಂದ್ರೆ ನಾವು ಕೋರ್ಟ್ ನಲ್ಲಿ ನೋಡಿದ್ರೆ ಮೇಜರ್ ಲಿಟಿಗಂಟ್ ಇಸ್ ದ ಗೌರ್ಮೆಂಟ್. ಸರ್ಕಾರದ ಅನೇಕ ಪ್ರಕರಣಗಳು ಬಾಕಿ ಇದಾವೆ. ಸೊ ಹಾಗಿರುವುದಿಲ್ಲ. ಯಾಕಂದ್ರೆ ನಮ್ಗೆ ಆಸ್ತಿ ಹಕ್ಕನ್ನ ನಾನು ಆಗಲೇ ಹೇಳಿದಂಗೆ ಅಂಡರ್ ಆರ್ಟಿಕಲ್ 300A ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಭಾರತದ ಸಂವಿಧಾನ ನೀಡಿರೋದ್ರಿಂದ ಅದು ಕಾನೂನು ಹಕ್ಕಿನ ಉಲ್ಲಂಘನೆ ಆಗಿರೋದ್ರಿಂದ ನೀವು ಸರ್ಕಾರವನ್ನ ಎದುರುಪಾಟಿ ಮಾಡಿ ವ್ಯಾಜ್ಯ ಮಾಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಮತ್ತು ನಿಮಗೆ ಎಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇರಬಹುದು ಅಥವಾ ಹೈಕೋರ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇರಬಹುದು, ನಿಮಗೆ ಅವು ತಮ್ಮ ಸಹಾಯ ಹಸ್ತವನ್ನ ಚಾಚ್ತವೆ. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಬಸವರಾಜ್ ಅವರೇ, ಥ್ಯಾಂಕ್ ಯು ಬಸವರಾಜ್ ಅವರೇ. ನೋಡಿ, ಇಷ್ಟು ಹೊತ್ತು ಆ ಸಾಹೇಬ್ರು ಸಾಕಷ್ಟು ಕಾನೂನಿನ ಎಲ್ಲಾ ಚೌಕಟ್ಟಿನಲ್ಲೂ ಸಹ ಆ ಆ, ಮಾತಾಡಿದ್ದಾರೆ. ಸಾಕಷ್ಟು ವಿಚಾರಗಳ ಒಂದು ವಿನಿಮಯ ಆಗಿದೆ. ಒನ್ ಹೂ ಆಸ್ಕ್ ಕ್ವಶನ್ಸ್ he becomes fool for minute. One who doesn't ask any questions he become fools forever ಅಂತ ಒಂದು ನಾಣ್ಣುಡಿ ಇದೆ. ಪ್ರಶ್ನೆಯನ್ನ ಕೇಳಿದ ತಕ್ಷಣ ನಮಗೆ ಅಲ್ಲಿ ಒಂದು ನಾಲೆಜ್ ಉದ್ಭವ ಆಗ್ತದೆ. ಸೊ ಸಾಕಷ್ಟು ವಿಚಾರಗಳು ನಮಗೆ ಅಲ್ಲಿಂದ ಹೊರಗಡೆ ಬರ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿ ಆಯಿತು ಅಂತ ನಾನು ಭಾವಿಸ್ತೀನಿ. ಈ ಒಂದು ಯಶಸ್ಸಿಗೆ ಕಾರಣರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ನೋಡಿ, ಈ ಕಾರ್ಯಕ್ರಮ ಪ್ರತಿ ಭಾನುವಾರ ಸಂಜೆ 8 ಗಂಟೆಯಿಂದ 9 ಗಂಟೆವರೆಗೂ ಮತ್ತು ಜಾಸ್ತಿ ಪ್ರಶ್ನೆಗಳಿದ್ರೆ 9:15ವರೆಗೂ ನಾವು ಎಕ್ಸ್ಟೆಂಡ್ ಅನ್ನ ಮಾಡ್ತೀವಿ. ಈ ಕಾರ್ಯಕ್ರಮದ ಸದುಪಯೋಗವನ್ನ ಕರ್ನಾಟಕದ ಜನತೆ ಸದುಪಯೋಗನ ಪಡಿಸ್ಕೋಬೇಕು. ಯಾರು ಕಾನೂನಿನ ಸಮಸ್ಯೆಯಲ್ಲಿ ನರಳಾಡ್ತಾ ಇದ್ದಾರೆ, ಆ ಒಂದು ನಿಟ್ಟಿನಲ್ಲಿ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಗೆ ಏನಾದ್ರೂ ಸಮಸ್ಯೆಗಳು ಇದ್ದು ಅದಕ್ಕೆ ಪರಿಹಾರವನ್ನ ಪಡ್ಕೋಬೇಕು. ಅದಕ್ಕೆ ಏನಾದ್ರೂ ಒಂದು ಡೌಟ್ಸ್ ಅಂತ ಇದ್ದಂತ ಸಂದರ್ಭದಲ್ಲಿ ಆ ಡೌಟ್ ವಿಚಾರದಲ್ಲಿ ಸಾಹೇಬ್ರು ನೇರವಾಗಿ ಸಾಕಷ್ಟು ಪರಿಣಿತಿಯನ್ನ ಹೊಂದಿರುವಂತಹ, ಸಾಕಷ್ಟು ಜ್ಞಾನವನ್ನ ಹೊಂದಿರುವಂತಹ, ಸಾಕಷ್ಟು ಒಂದು ಒಂದು ಅರ್ಹತೆಯನ್ನ ಹೊಂದಿರುವಂತಹ ಪ್ರೊಫೆಸರ್ ಆದಂತಹ, ಎಜುಕೇಶನಿಸ್ಟ್ ಆದಂತಹ, ಸೋಷಿಯಲ್ ಆಕ್ಟಿವಿಸ್ಟ್ ಆದಂತಹ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವರು ಈ ಒಂದು ಮಹದಾ ಕಾರ್ಯದ ಒಂದು ಮಹಾ ಜನತೆಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ನಾವು ಕರ್ನಾಟಕದ ಜನತೆಯ ಪರವಾಗಿ ನಾವು ಅವ್ರಿಗೆ ಬಹಳ ಧನ್ಯವಾದಗಳನ್ನ ಅರ್ಪಿಸ್ಬೇಕಾಗ್ತದೆ. ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ ಅಂತ ಹೇಳ್ತಾ ಎಲ್ರಿಗೂ ಸಹ ಕೊನೆಯದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತ ತಮ್ಮ ಎಲ್ರಿಗೂ ಸಹ ಕೈ ಮುಗಿದು ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾವು ಮತ್ತೆ ಬರುವ ಭಾನುವಾರ ನಾವು ಭೇಟಿಯಾಗೋಣ. ಬರುವ ಭಾನುವಾರ ಬಂದು ಭೇಟಿಯಾಗಿ ಸಾಕಷ್ಟು ಇನ್ನೂ ಹೆಚ್ಚು ವಿಚಾರಗಳನ್ನ ನಾವು ವಿನಿಮಯ ಮಾಡ್ತಾ ನಮ್ಮ ಎಲ್ಲ ಕಾನೂನು ಸಮಸ್ಯೆಗಳಿಗೆ ಪರಿಹಾರವನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿದಾಯವನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.